ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಗಜಮುಖ ನಾನಿನ್ನ ಪಾದವ ನೆನೆವೆ. ಗಜಮುಖ ನಾನಿನ್ನ ಪಾದವ ನೆನೆವೆ. ಗಜಮುಖ ನಾನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸ ವರಗಳ ಪ್ರಭುವೇ. ನಿಜವಾಗಿ ಕರುಣಿಸ ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ. ಮೂಷಿಕ ವಾಹನ ಮೋದಕ ಹಸ್ತ. ಪಾಶಾಂಕುಶಧರ ಪರಮ ಪವಿತ್ರ. ಬುದ್ಧಿ ಪ್ರದಾಯಕ ಪುಸ್ತಕಧಾರಿ. ಬುದ್ಧಿ ಪ್ರದಾಯಕ ಪುಸ್ತಕಧಾರಿ. ಸಿದ್ಧಿ ವಿನಾಯಕ ಪಾದ ನಮಸ್ತೆ. ದೇವ ದೇವರ ದೇವ ದೇವನಲ್ಲವೋ. ದೇವ ದೇವರ ದೇವ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ದೇವ ದೇವರ ದೇವ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ದೇವ ದೇವರ ದೇವ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ಗಜಮುಖ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯುಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ. ಕವಿಗಳ ಸಂದನಿಗೆ ಬಲವೊಂದು ಪೇಳುವೆನು ನಾನೀ ಕಥಾಮೃತವ. ತೊರು ನೆರಳನಾಂತಿರಳು ಋಷ್ಯಮೂಕದೊಳಿರ್ಪ ತರಣಿಸುತ್ತ ಸುಗ್ರೀವ ಕಂಡು ವಾಲಿಯ ಭಯದಿ ಸರಸಿ ಜೋಧ್ವ ಸುತಾದಿಗಳ ಹತ್ತಿರಕ್ಕೆ ಕರೆದೆಂದ. ವಾನರೇಶ್ವರ ಎಲ್ಲರೂ ಕೇಳು. ವಾನರೇಶ್ವರ ಎಲ್ಲರೂ ಕೇಳಿ. ವಾನರೇಶ್ವರ ಎಲ್ಲರೂ ಕೇಳಿ.
ಏನು ಸೋಜಿಗ ಏನು ಸೋಜಿಗವೆಂದು ಜನಗೀಗ ಕೇಳಿ ಏನು ಸೋಜಿಗ ಏನು ಸೋಜಿಗವೆಂದು ನನಗೀಗ ಪೇಳಿ ತರಣಿ ಪ್ರಕಾಶದಿಂದ ಪಂಪಾ ತೀರಕ್ಕೆ ಬಂದ ತರಣಿ ಪ್ರಕಾಶದಿಂದ ತರಣಿ ಪ್ರಕಾಶದಿಂದ ತರಣಿ ಪ್ರಕಾಶದಿಂದ ಪಂಪಾ ತೀರಕ್ಕೆ ಬಂದ ಪಂಪಾ ತೀರಕ್ಕೆ ಬಂದ ಅಲ್ಲಿರುವಂತ ವೀರರ್ ಯಾರೆಂದು ನೋಡಿ ಅಲ್ಲಿರುವಂತ ವೀರರು ಯಾರೆಂದು ನೋಡಿ ಯಾರೋ ವಾನರೇಶ್ವರರೆಲ್ಲರೂ ಕೇಳಿ ನನ್ನ ಜೊತೆಗಿರುವವರು ನೀವು ನಾಲ್ಕೇ ನಾಲ್ಕು ಜನರು ನಿಜ. ನನ್ನ ಜೊತೆಗಿರುವವರು ನೀವೆಲ್ಲರೂ ವೀರರೇ ಆಗಿದ್ದೀರಿ. ನಿಜ. ಬರೇ ವಾನರರಲ್ಲ, ವಾನರೇಶ್ವರರು, ಸಾಮಾನ್ಯ ಕಪಿಗಳಲ್ಲ. ಖಂಡಿತ ಅಲ್ಲ. ನೀವೆಲ್ಲರೂ ಬಲಾಢ್ಯರೇ ಆಗಿದ್ದೀರಿ. ಹೌದು. ಏನು ಮಾಡೋಣ ಹೇಳಿ? ಯಾಕೆ? ನನ್ನ ಸ್ಥಿತಿ ಇಲ್ಲಿಗೆ ಬಂದು ಮುಟ್ಟಿದೆ. ಇದು ಋಷ್ಯಮುಖ. ಈ ಋಷ್ಯಮುಖ ಪರ್ವತದಲ್ಲಿ ನಾನು ಇರುವಂತ ಅನಿವಾರ್ಯತೆ ನನಗೆ ಬಂತು. ಸರಿ. ನೀವೆಲ್ಲರೂ ನನ್ನನ್ನೇ ಅನುಸರಿಸಿ ಬಂದಿದ್ಯಾಕೆ? ಯಾಕೆ? ನನಗೆ ನ್ಯಾಯ ದೊರಕಬೇಕು. ಖಂಡಿತ. ನನಗೆ ಅನ್ಯಾಯ ಆಗಿದೆ. ನಾನು ಧರ್ಮಾತ್ಮನಿದ್ದೇನೆ ಖಂಡಿತ ಎಂಬ ಕಾರಣಕ್ಕಾಗಿ ಅಲ್ವೇ ನೀವು ನನ್ನನ್ನು ಅನುಸರಿಸಿ ಬಂದಿರುವುದು? ಧರ್ಮದ ಹಾದಿಯಲ್ಲಿ. ಖಂಡಿತ ಹೌದು. ಹಾಗಾಗಿ ನಿಮ್ಮ ನಾಲ್ವರನ್ನು ನಾನು ಸೇರಿ ಈ ಋಷ್ಯಮುಖ ಪರ್ವತದಲ್ಲಿ ಇಲ್ಲಿಯಾದರೂ ನೆಮ್ಮದಿಯಿಂದ ಬದುಕೋಣ ಎಂದು ನಾನು ಇಲ್ಲಿಗೆ ಬಂದೆ. ನನ್ನ ತಂದೆ ತೋರಿದ ಸ್ಥಾನ ಇದು, ಸ್ಥಳ ಇದು. ಇಲ್ಲಿ ನೆಮ್ಮದಿಯಿಂದ ಬದುಕೋಣ ಎಂದು ಬಂದ್ರೆ ಇಲ್ಲಿಯೂ ನಮ್ಮ ನೆಮ್ಮದಿಗೆ ಭಂಗ ಬಂತೆ. ಅಂದ್ರೆ ಈ ಋಷ್ಯಮುಖ ಪರ್ವತದಲ್ಲಿ ಆಗ್ತಾ ಇತ್ತ ಓಡಾಡುತ್ತಿರುವಂತ ನಾನು ಒಮ್ಮೆ ಹೀಗೆ ಕೆಳಗೆ ದೃಷ್ಟಿಯನ್ನು ಹಾಯಿಸಿದೆ. ಓ ಅಷ್ಟು ದೂರ ನೋಡು 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 ನೋಡು, ಪಂಪಾ ಸರೋವರ ಅಲ್ವೇ? ಹೌದು. ಆ ಪಂಪಾ ಸರೋವರದ ತಟಾಕದಲ್ಲಿ ಈರುವರು ಯಾರೋ ಆಚೆ ಈಚೆ ಹೀಗೆ ಹಾಗೆ ಓಡಾಡ್ತಾ ಇದ್ದಾರೆ. ಸಾಮಾನ್ಯದವರಲ್ಲ, ತರಣಿ ಪ್ರಕಾಶ. ಸೂರ್ಯನ ಉದಯವೇ ಅಲ್ಲಿ ಆಗಿದೆ ಹೇಗೆ? ಒಂದಲ್ಲ, ಕೋಟಿ ಸೂರ್ಯರು ಅಲ್ಲಿ ಬಂದವ ಹೇಗೆ ಹಾಗೆ ಭಾಸವಾಗ್ತಾ ಇದೆ. ಅಂದ್ರೆ ಅಷ್ಟು ತೇಜಸ್ವಿಗಳಾಗಿದ್ದಾರೆ ಆ ಬಾಲಕರು. ಓಹೋ, ಆ ಈರುವರು. ಹಾಗಾದ್ರೆ ಅಲ್ಲಿಗೆ ಬಂದು ಹಾಗೆ ಓಡಾಡುತ್ತಿರುವಂತ ಆ ಈರುವರು, ಆ ವೀರರು ಅವರು ಯಾರಿರಬಹುದು? ವೀರರು ಎನ್ನುವುದಕ್ಕೆ ಅನುಮಾನ ಇಲ್ಲ. ನೋಡಿದೀಯಾ? ಕಟ್ಟಿದ ಬತ್ತಳಿಕೆ, ಕೈಯಲ್ಲಿ ಹಿಡಿದಂತ ಧನುರ್ಬಾಣಗಳು, ಇದನ್ನೆಲ್ಲ ಗಮನಿಸಿದಾಗ ವೀರರೇ ಸತ್ಯ ಎನ್ನುವುದು ನನ್ನ ಮನ ಆಡುತ್ತಿರುವ ಮಾತು ಅದು. ಹೌದು. ಹಾಗಾದ್ರೆ ಪಂಪಾ ಸರೋವರದತ್ತ ಹಾಗೆ
ಬಂದಿರುವಂತ ಆಯಿರುವರು ವೀರರು ಯಾರು ಅದನ್ನು ನೋಡಿ ನನಗೆ ಆಶ್ಚರ್ಯ ಆದದ್ದು. ಸರಿ ಸರಿ, ನನಗೆ ಗೊತ್ತಾಯ್ತು. ಯಾಕೆ ಬಂದವರು ವೀರರು ಹೌದು. ಹಾಗಾದ್ರೆ ಬಂದ ವೀರರು ಯಾಕೆ ಬಂದರು? ನಮ್ಮ ಅಣ್ಣನಾಗಿರುವಂತಹ ವಾಲಿ ಸುಗ್ರೀವ ಈ ಋಷಿಯ ಮುಖದಲ್ಲಿಯೂ ಸುಖದಿಂದ ಇರಕೂಡದು ಎಂಬ ಕಾರಣಕ್ಕಾಗಿ ಅವರನ್ನು ಕಳಿಸಿದ್ದಾನೋ ಹೇಗೆ? ಹೀಗೆ ಹೇಳಬಹುದು ಸುಗ್ರೀವ. ಹೇಗೆ? ಯಾಕಂತ ಹೇಳಿದ್ರೆ ಹೆದರಿದವನಿಗೆ ಹಗ್ಗವನ್ನು ಕಂಡು ಕೂಡ ಅದು ಹಾವಾಗಿ ಪರಿಭ್ರಮಿಸುವಂತಹ ಸಾಧ್ಯತೆ ಇದೆ. ಹಾವು ಕಂಡು ಹೆದರದವನಿಗೆ ಹಗ್ಗ ಕಂಡು ಹಾವು ಎಂದು ಅನ್ನಬಹುದು, ಅನಿಸಬಹುದು. ಇಲ್ಲಿಯೂ ಹಾಗೆ ಆಯ್ತು ಅಂತ ಹೇಳುವುದಾ? ನೀನು ಹೆದರಿದೀಯ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲವೇ ಇಲ್ಲ. ಯಾವುದ ಕಪಿಗಳನ್ನೆಲ್ಲ ಅಲ್ಲಿ ಕಳಿಸಿರುವುದು. ನನ್ನ ಜೊತೆಗಿರುವವರು 4 ಜನರಾದರೂ ಹೌದು, ನನ್ನ ಅಣ್ಣನ ಆಳ್ವಿಕೆಗೆ ಒಳಪಟ್ಟವರು ಅನೇಕರಿದ್ದಾರೆ. ಸರಿ, ಯಾವುದೋ ಕಪಿಗಳನ್ನು ಇಲ್ಲಿಗೆ ಕಳಿಸಲಿಲ್ಲ. ಹಾಗಾದ್ರೆ ಇಲ್ಲಿಗೆ ಬಂದವರು ಯಾರು? ವೀರರು. ಹೌದೇ ಹೌದು, ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ವೈರಿಗಳಾಗಲಿ ಹಿತವರಾಗಿರದೆ, ವೈರಿಗಳಾಗಲಿ ಹಿತವರಾಗಿರಲಿ, ವೈರಿಗಳಾಗಲಿ ಹಿತವರಾಗಿರಲಿ, ಹಿತವರಾಗಿರಲಿ. ಮಾರುತಾತ್ಮಜ ನೀನು ಹೋಗಿ ಬಾರಯ್ಯ, ಮಾರುತಾತ್ಮಜ ನೀನು ಹೋಗಿ ಬಾರಯ್ಯ, ಮಾರುತಾತ್ಮಜ ನೀನು ಹೋಗಿ ಬಾರಯ್ಯ, ನೀನು ಹೋಗಿ ಬಾರಯ್ಯ. ಬೇರೊಂದು ರೂಪಿನಿಂದ ಅವರಿರುವ ಬಳಿಗೈದೆ, ಬೇರೊಂದು ರೂಪಿನಿಂದ ಅವರಿರುವ ಬಳಿಗೈದೆ, ಕಾರಣಿಕಾರ ಕಂಡು ಕರೆತಾ ಶೀಘ್ರದಲ್ಲಿ, ಕಾರಣಿಕಾರ ಕಂಡು ಕರೆತಾ ಶೀಘ್ರದಲ್ಲಿ. ಕಾರಣಿಕಾರ ಕಂಡು ಕರೆತಾ ಶೀಘ್ರದಲ್ಲಿ. ಓ ಹನುಮ, ಬಂದಿರುವಂತಹ ಆ ವೀರರನ್ನು ಕಂಡಾಗ ನನಗನ್ನಿಸುವುದು ಏನಂತ? ನನ್ನ ಅಣ್ಣನಾಗಿರುವಂತಹ ವಾಲಿ ನನ್ನನ್ನು ಕೊಂದು ಬರುವುದಕ್ಕೆಂದು ಇವರನ್ನು ಕಳಿಸಿದ್ದಾನೋ ಹೇಗೆ? ಓಹೋ, ಹಾಗೇ ಹೋಗುವಂತಾದ್ರೆ ನನ್ನ ಅಣ್ಣನ ಆಜ್ಞೆಯಂತೆ, ಅಪೇಕ್ಷೆಯಂತೆ ಸರಿ, ನನ್ನನ್ನು ಕೊಲ್ಲುವುದಕ್ಕೆ ಬಂದವರು ಹೌದು ಅಂತಾದ್ರೆ ಅವರು ನನಗೆ ವೈರಿಗಳು. ಖಂಡಿತ. ನನ್ನ ವೈರಿಗಳನ್ನು ಯಾರನ್ನಾದ್ರೂ ಕಳಿಸಿರಬಹುದಾ? ಕಳುಹಿಸಿದ್ರೆ ಅಥವಾ ಕಳುಹಿಸಿದ ಇವರು ನನಗೆ ವೈರಿಗಳಾಗಬಹುದಾ? ಓಹೋ, ಅಥವಾ ಇಲ್ಲ ನನಗೂ ಅವರು ಹಿತವಂತರೇ ಆಗಿರಬಹುದಾ? ಆಗಿರಲೂಬಹುದು. ಏನೋ ಈ ವಿಚಾರ ನನ್ನಲ್ಲಿ ಯಾಕೆ ಹೇಳಿದೆ? ನನಗಂತೂ ಅರ್ಥ ಆಗುವುದಿಲ್ಲ ಇದು. ಯಾಕೆಂದ್ರೆ ನಿನ್ನಲ್ಲಿಯೇ ಹೇಳುವುದಕ್ಕೆ ಕಾರಣ ಇದೆ. ಏನದು? ಇಲ್ಲಿ ಇರುವ 4ವರಲ್ಲಿ ನೀನು ಅತಿ ಸಮರ್ಥನಿದ್ದೀಯ. ಓಹೋ, ಯಾವುದರಲ್ಲಿ? ಯಾವುದ್ರಲ್ಲಿ? ಎಲ್ಲವುದರಲ್ಲಿಯೂ ಸಮರ್ಥನೆ ನೀನು. ಒಳ್ಳೆಯ ವಾಗ್ಮಿಯೂ ಹೌದು, ಖಂಡಿತ. ಒಳ್ಳೆಯ ಶೂರನೂ ಹೌದು, ಒಳ್ಳೆಯ ಬುದ್ಧಿವಂತನೂ ಹೌದು, ವಿದ್ಯಾವಂತನೂ ಹೌದು. ಎಲ್ಲ ದೃಷ್ಟಿಯಿಂದ ನೋಡಿದ್ರು ನೀನೇ ಉತ್ತಮ, ನೀನೇ ಸರ್ವ ಸಮರ್ಥ, ಅದಕ್ಕೆ ಯಾವುದಕ್ಕೂ ಸಮರ್ಥ. ಬಂದ ಆಯಿಯವರು ನನಗೆ ವೈರಿಗಳು ಹೌದಾ ಅಲ್ವೋ ಅದನ್ನು ತಿಳಿಯುವಲ್ಲಿಯೂ ನೀನು ಸಮರ್ಥನಿದ್ದೀಯ. ಆದ್ದರಿಂದ ನೇರವಾಗಿ ಪಂಪಾ ಸರೋವರದತ್ತ ಹೋಗು. ಅಲ್ಲಿ ಓಡಾಡುತ್ತಿರುವಂತಹ ಆಯಿರುವರು ವೀರರನ್ನು ಕಂಡು ನೀನೊಂದು ತೀರ್ಮಾನಕ್ಕೆ ಬರಬೇಕು. ಸುಗ್ರೀವ, ಅವರು ವೈರಿಗಳು ಹಿತವಂತರು. ಸುಗ್ರೀವ, ನಿನ್ನಲ್ಲೊಂದು ಮಾತು. ಹನುಮಂತ ಎಷ್ಟೇ ವಾಗ್ಮಿಯಾಗಿದ್ರೂ ಕೂಡ ನಿನಗೆ ಸರಿಸಮಾನನೇ ಇರಬಹುದು. ಆದ್ರೆ ಕೆಲವೊಂದು ವಿಚಾರ ನೋಡಿದಾಗ ಇದೇ ರೀತಿಯಾಗಿ ಹನುಮಾನಿಗೆ ಹೋದ ಅಂತಾದ್ರೆ ಅವರು ನನ್ನನ್ನು ಹೇಗೆ ದಂಡಿಸಿಯರು?
ಅದೇ ರೀತಿಯಲ್ಲಿ ಹೋಗುವುದಿದ್ರು ಹೋಗುವುದಕ್ಕೆ ನಮ್ಮಲ್ಲಿ ಅನೇಕರಿದ್ರು. ನೀವು ಹೋಗಿ ಬರ್ಬೇಕು ಅಂತ ಇವ್ರ ಹತ್ರ ಹೇಳಿದ್ರೆ ಹೋಗುವುದಿಲ್ವಾ? ಹೌದು. ನಿನ್ನ ಹತ್ರನೇ ಹೇಳುವುದು ಯಾಕೆ? ಯಾಕೆ? ಬೇರೊಂದು ರೂಪಿನಿಂದ ಹೋಗಬೇಕು. ಓಹೋ. ಅಣಿಮಾರಿ ಮಗನಿಮಾರಿ ಅಷ್ಟ ಸಿದ್ಧಿಗಳನ್ನು ಹೊಂದಿದವ ನೀನು. ಹ್ಮ್. ಕಾಮ ರೂಪಿಯೇ ಹೌದು. ಯಾವ ಕ್ಷಣದಲ್ಲಿ ಯಾವ ರೂಪವನ್ನು ಹೊಂದುವ ಯೋಗ್ಯತೆ ನಿನಗಿದೆ. ಖಂಡಿತ. ಈಗ ಅವರ ಸತ್ಯವನ್ನು ನಾವು ಅರಿಯಬೇಕು ಎಂದಾದ್ರೆ ನಿನ್ನ ಸತ್ಯವನ್ನು ನೀನು ಮರೆಸಿ ಹೋಗಬೇಕು. ಅಂದ್ರೆ ಬೇರೊಂದು ರೂಪಿನಿಂದ ಅಲ್ಲಿಗೆ ನೀನು ಹೋಗಿ ಅವರು ಹಿತವಂತರ ವೈರಿಗಳು ಎನ್ನುವ ಸತ್ಯವನ್ನು ಅರಿಯಬೇಕು. ವೈರಿಗಳೇ ಹೌದು ಅಂತಾದ್ರೆ ಏನ್ ಮಾಡ್ಬೇಕು ಅಂತ ನಾನು ನಿನಗೆ ಹೇಳುವುದು ಬೇಡ. ಅವರನ್ನು ಅಲ್ಲಿಯೇ ಮುಗಿಸಿ ಬಾ. ಅಲ್ಲ, ಅವರು ನಮಗೆ ಹಿತವಂತರು ಅಂತಾದ್ರೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಓ ಮಾರುತಾತ್ಮಜ, ಮರುತನ ಮಗನೇ, ಆದಷ್ಟು ಬೇಗ ಹೋಗಿ ಅದನ್ನು ತಿಳಿದು. ಈ ವಿಚಾರ ತಡ ಮಾಡುವುದು ಬೇಡ. ಈ ವೇಷದಲ್ಲ, ಮಾರ ವೇಷದಲ್ಲಿ ಹೋಗಿ ಬರ್ತೇನೆ. ಬೇರೊಂದು ರೂಪಿನಿಂದ ಹೋಗ್ಬೇಕು. ಯಾವ ವೇಷ? ನಿನ್ ವೇಷ ಇಂಥದ್ದು ಅಂತ ನಾನು ಹೇಳೋದಿಲ್ಲ. ಅಂದ್ರೆ ಅವನು ನೀನು ಯಾವ ವೇಷ ಬೇಕಾದ್ರೂ ಮಾಡು. ಈ ಪ್ರಸಂಗಕ್ಕೆ ಯಾವ ವೇಷ ಬೇಕಾ ಆ ವೇಷ ಮಾಡ್ಬೇಕು ನೀನು. ಆದಿತ ಹೋಗಿ ಬಾ, ಹೋಗಿ ಬಾ. ಕ್ಷಣ ಒಲ್ಲಿಂಜಿಗಿದು ಹಾರಿ ನಿಜ ರೂಪವು ಬಿಟ್ಟು ಬಾಲ ಬ್ರಹ್ಮಚಾರಿ ವೇಷವ ತಾಳುತ್ತಲೀ ಸಾರವತ್ತಾದ ಮಾತು. ಸಂಬಂಧದಲ್ಲಿ ನಮಗೆ ಮಾವನಾದ ಸುಗ್ರೀವ ಹೇಳಿದ ಮಾತು, ವೈರಿಗಳಾಗಲಿ ಹಿತವರಾಗಿರಲಿ. ಒಮ್ಮೆ ವೈರಿಗಳೇ ಆದರೂ ಅಲ್ಲಿ ಅವರಿಗೆ ವೈರತ್ವ ಮತ್ತು ಹೆಚ್ಚಾಗದೆ ಹೋದಾಗ ನೋಡ್ಕೊಳ್ಬೇಕು ಅಂತ. ಹಿತವರಾಗಿರಲಿ. ಮಾರುತಾತ್ಮಜ, ನೀನು ಬೇರೊಂದು ರೂಪಿನಿಂದ ಅವರ ಬಳಿ ಹೋಗಿ ಕರೆತ ಶೀಘ್ರದಲ್ಲಿ, ಅಲ್ಲಿ ತಡ ಮಾಡಲಿಕ್ಕಿಲ್ಲ. ನೋಡಿ, ಬೇಗ ಆಗಬೇಕು, ವಿವರಿಸಲ್ಬೇಕು ಅಂತಾದ್ರೆ ಯಾರಾದೀತು ಅಂತ ಯೋಚಿಸಿದ್ರೆ ನನ್ನನ್ನೇ ಕರೆಬೇಕು. ಅಲ್ಲಿ ಹಾರಿದ್ದ ಹೌದು, ಇಲ್ಲಿ ಬಂದು ಊರಿದ್ದೇನೆ, ಏನನ್ನು ಕಾಲು ಅಲ್ಲಿ ಹಾರಿ ಇಲ್ಲಿ ಬಂದು ಊರುವಾಗ ಯೋಚಿಸಿದ್ದು ನಾನು. ಬೇರೊಂದು ರೂಪ ಅಂದ್ರೆ ಯಾವುದಾದೀತು ಅಂತ. ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ, ಕಡಿಮೆ ವಸ್ತುವಿನಲ್ಲಿ ಒಂದು ವೇಷ ಆಗಬೇಕು ಅಂತಾದ್ರೆ ಯಾವುದಾದೀತು ಅಂತ ಯೋಚಿಸಿದಾಗ ಇದೇ ಸರಿ ಅಂತ ಭಾವಿಸಿದ್ದು ನಾನು. ಕಡಿಮೆ ಸಮಯ, ಕಡಿಮೆ ಸಾಮಗ್ರಿಯಲ್ಲಿ ಒಂದು ವೇಷ ಆಗಬೇಕು ಅಂದ್ರೆ ಬ್ರಾಹ್ಮಣ ವೇಷ ಮಾತ್ರ, ಮತ್ತೆ ಬೇರೆ ವೇಷ ಆಗುದಿಲ್ಲ. ನೋಡಿ, ನಾರು ಮಡಿ ಉಟ್ಟು, ಸೊಂಟಕ್ಕೊಂದು ಕಟ್ಟು, ಯಜ್ಞೋಪವೀತ ಕಟ್ಟು, ಹಣಗೆ ನಾಮ ಇಟ್ಟು, ಮಧ್ಯದಲ್ಲಿ ತಿಲಕದ ಬಟ್ಟು, ತಲೆ ಮೇಲೊಂದು ಜುಟ್ಟು, ಕಾಲಿಗೆ ಮರದ ಮೆಟ್ಟು, ಇವಿಷ್ಟು ಒಟ್ಟು ಬ್ರಾಹ್ಮಣ ವೇಷದ ಗುಟ್ಟು. ಏನಿಲ್ಲ, ಇಷ್ಟು ಕಡಿಮೆ ಸಾಮಗ್ರಿ ಒಂದು ವೇಷ ಆದಿತ್ತ. ಕಟ್ಟುವುದಲ್ಲ, ಒಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಆಮೇಲೆ ಆಯ್ತಲ್ಲ ಕಟ್ಟು. ಇಷ್ಟು ಮಾಡಿದ್ಯಾಕೆ? ಬ್ರಾಹ್ಮಣ ವೇಷವೇ ಆದೀತು ಅಂತ ಲೋಕ ವಂದಿತರು ಬ್ರಾಹ್ಮಣರು. ಬ್ರಾಹ್ಮಣರಿಗೆ ವೇಷ ಆದ್ರೂ ಆದೀತು. ನಮಸ್ಕಾರ ಸ್ವಾಮಿ, ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೊಂಟ್ರಿ ಕೇಳೋದು ಬಿಡುದಿಲ್ಲ ಯಾರು. ಪ್ರಥಮ ವಂದನೆಯಾದ್ರೂ ಸಿಗ್ತದಲ್ಲ. ಹಾಗಾಗಿ ಈ ವೇಷ ಆದೀತು ಅಂತ ಭಾವಿಸಿ ಬಂದಿದ್ದೇನು. ಹೌದು, ಹತ್ತಿರ ಬರುವಾಗ ವೀರರಂತೆ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಅವರ ಬಳಿ ಸಾರಿ ಮಾತಾಡಿಸ್ತೇನೆ. sardu
ನೀವ್ಯಾರು ಯಾರು ನೀವು ಎಲ್ಲಿಗೈದುವಿರೆಂದು ಬೆಸಗೊಂಡ ಅಪ್ರತಿಮ ಮರುತಾತ್ಮಜನು ಆ ನಮಸ್ಕಾರ ಮಾಡ್ತಾ ಇದ್ದೇನೆ. ಈವರೆಗೂ ಗೋತ್ರಸೂತ್ರ ಪ್ರವರಾದಿಗಳನ್ನು ಹೇಳಿ ಅಭಿವಾದನ ಮಾಡುವುದು ಬ್ರಾಹ್ಮಣರಿಗೆ ಕ್ರಮ. ಹೌದು. ಆದ್ರೆ ಬ್ರಾಹ್ಮಣರು ಬ್ರಾಹ್ಮಣ ವೃದ್ಧರು ಹಾ, ಬಾಲ ಬ್ರಾಹ್ಮಣರು ಹಾ. ಕಂಡಾಕ್ಷಣದಲ್ಲಿ ಹಾ. ವಂದಿಸಬೇಕಾದ್ದು ನಮಗೆ ವಿಹಿತ, ಆಶೀರ್ವದಿಸಬೇಕಾದ್ದು ನಿಮಗೆ ಕರ್ಮ. ಸರಿ. ನಾ ನಮಸ್ಕಾರ ಮಾಡುವ ಮೊದಲು ಹೌದಾ? ಹೌದಾ ಅಂದ್ರೆ ನೀವು ನಮಸ್ಕಾರ ಮಾಡಿರ್ಲಿಲ್ವ? ನಾನು ಅವಸರದಲ್ಲಿ ನೀವು ನಮಸ್ಕಾರ ಕೊಟ್ಟಾಯ್ತು, ನಮ್ಮಿಂದ ತಡ ಯಾಕೆ ಅಂತ ನಾನು ನಮಸ್ಕರಿಸಿ. ಕೆಲವೊಮ್ಮೆ ಪಡೆದ ಅಭ್ಯಾಸ ಆದ್ರೆ ಹಾಗೆ ಬರುವ ಮೊದಲೇ ಬಂತು ಅಂತ ಭಾವಿಸುದು. ಎಲ್ಲವೂ ಭಾವನೆ ಅಲ್ಲ. ಹೌದೌದು, ಅಲ್ಲ ಆ ಭಾವ ಇದ್ರೆ ಸಾಕು. ನಿಮ್ಮಲ್ಲಿ ನಮಸ್ಕರಿಸುವರೇ ಒಂದು ಕಾರಣ ಉಂಟು. ಅದೇನು ಕೇಳು. ನಿಮ್ಮನ್ನು ತಿಳಿದುಕೊಳ್ಳುವ ಎಂಬ ಆಸೆ. ತಿಳಿದುಕೊಳ್ಳುವ ಆಸೆ ಅಂದ್ರೆ ಯಾವ ನೆಲೆಯಿಂದ, ಯಾವ ವಿಧದಲ್ಲಿ? ಅದನ್ನೇ ಕೇಳ್ತೀನಿ. ಆವಲಿಂದ ಬಂದಿರಯ್ಯ ನೀವು ಬಾಲಕರೀರ, ಆವಲಿಂದ ಬಂದಿರಯ್ಯ, ಯಾವಲಿಂದ ಬಂದಿರಯ್ಯ ನೀವು ಬಾಲಕರೀರ, ಯಾವಲಿಂದ ಬಂದಿರಯ್ಯ, ಯಾವಲಿಂದ ಬಂದಿರಯ್ಯ ನೀವು ಬಾಲಕರೀರ, ಮುಂದೆ ಯಾವಲಿಗೆ ಪಯಣವಯ್ಯ ಜಾಣ ಬಾಲಕರೀರ, ಮುಂದೆ ಯಾವಲಿಗೆ ಪಯಣವಯ್ಯ ಜಾಣ ಬಾಲಕರೀರ. ಊರಬಹುದು ತಂದೆ ತಾಯಿಗಳ್ಯಾರು ಬಾಲಕರ, ಊರ್ಯಾವುದು ತಂದೆ ತಾಯಿಗಳ್ಯಾರು ಬಾಲಕರಿರ, ನಿಮ್ಮ ಹೋರಾಟವಿಗೆ ಕಳುಹಿದವರು ಯಾರು ಬಾಲಕರಿರ, ನಿಮ್ಮ ಹೋರಾಟವಿಗೆ ಕಳುಹಿದವರು ಯಾರು ಬಾಲಕರಿರ. ಯಾವಲ್ಲಿಂದ ಬಂದಿರಯ್ಯ, ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರೀರ. ನಿಮ್ಮನ್ನ ಕಂಡಾಗ ಕುತೂಹಲ ಮೂಡ್ತಾ ಉಂಟು ನನಗೆ. ಯಾಕೆ? ಇವರಲ್ಲಿ ಹೀಗೆಲ್ಲ ಕೇಳಬಹುದು, ತಿಳಿದುಕೊಳ್ಳಬೇಕೆಂಬ ಆಸೆ. ಓ ಬಾಲಕರೀನ, ಓಹ್, ಅಲ್ಲ ನಾವು ಅದೇ ಹೌದು ಅಂತ ಇಟ್ಟುಕೊಳ್ಳೋಣ. ಕರೆಯುವವರ ನೆಲೆ ಹೌದು ಅಂತ ನೋಡಿದ್ರೆ ವಯೋವೃದ್ಧರಾದವರು ಮಕ್ಕಳನ್ನು ಮಾತಾಡಿಸುವಾಗ ಮಾತಾಡಿಸ್ತಾ ಇದ್ರು. ನೋಡಿದ್ರೆ ಪ್ರಾಯ ಹೆಚ್ಚು ಹಾಗಿಲ್ಲ, ವಯಸ್ಸಿನಲ್ಲಿ ಹೋಲಿಸಿದರೆ ಹಾಗೆ. ಆದರೆ ಪರಿಚಯ ಇಲ್ಲದೆ ಹೋದ ಸಂದರ್ಭದಲ್ಲಿ ಪರಿಚಯಿಸಿಕೊಳ್ಳುವಾಗ ಹೀಗೆ ಅಂತೇನಿಲ್ಲ. ಹಾಗೆ. ಎಳೆಯ ಮಗುವನ್ನು ಹೌದು, ಮಾತಾಡಿಸುವ ಒಬ್ಬ ವೃದ್ಧ, ಅಮ್ಮ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಹೌದು, ಅವರು ಹೆಣ್ಣು ಮಗಳಾದ ಕಾರಣ ಮುಂದೆ ಒಂದು ದಿನ ಅಮ್ಮ ಆಗಲಿಕ್ಕಿರುವವಳು. ಹೌದೌದು, ಹೌದು. ಹಾಗಾಗಿ ಅಂತ ಅಮ್ಮ ಅಂತ ಮಾತ್ರಕ್ಕೆ ಅಮ್ಮ ಆಗಿದ್ದಾಳೆ ಎಂಬ ಅರ್ಥ ಅಲ್ಲ. ಆ ನ್ಯಾಯವನ್ನು ಈಗ ಇಲ್ಲಿ ಅನ್ವಯಿಸಿದರೆ ಈಗ ಮುಂದೆ ಹುಡುಗ ಆಗ್ಲಿಕ್ಕಿದ್ದವನು ಎಂಬ ಅರ್ಥವೋ ಹಿಂದೆ ಹುಡುಗ ಆಗಿದ್ದವನು ಎಂಬ ಅರ್ಥವೋ? ಉದಾಹರಣೆಗೆ ಕೊಟ್ಟಿದ್ದೆ. ಅಲ್ಲ, ಭವಿಷ್ಯಕ್ಕೂ ಆಗ್ತದೆ. ಆಗ್ತದಲ್ಲ, ಯಾಕೆ ಕೇಳಿದೆ? ತಾನೇ ಆಗ್ಲಿಕ್ಕಿಲ್ಲದಿದ್ರು ತನಗೆ ಆಗಬಹುದಾ? ಅಲ್ಲ ಹೇಳಿದ್ದು. ಅಲ್ಲ, ನೀವು ಮಾತಾಡುವಾಗ ಅದಕ್ಕೆ ಅರ್ಥ ವಿಸ್ತಾರವನ್ನು ಹಾಗೂ ಕಲ್ಪಿಸಬೇಕು. ಬ್ರಾಹ್ಮಣರ ಮಾತು ಹಾಗೆ ಸತ್ಯವಾಗುತ್ತದೆ ಭವಿಷ್ಯದಲ್ಲಿ ಅಂತಾದ್ರೆ ನಮ್ಗೆ ಯಾಕೆ ಬೇಡ? ಸುಳ್ಳು ಅಂತಲ್ಲ, ಸತ್ಯವನ್ನೇ ಬ್ರಾಹ್ಮಣರು ಹೇಳಬೇಕು ಅಂತ ಎಲ್ಲಿ ಯಾರು ಹೇಳಿಲ್ಲ. ಹಾಗೆ ಅಂತ ಬ್ರಾಹ್ಮಣರು ಹೇಳಿದ್ದೇ ಸತ್ಯವಾಗುತ್ತದೆ ಎಂಬುದು ಲೋಕದ ಅನುಭವ.
ಬ್ರಾಹ್ಮಣರಾಗಿ ಹೇಳಿದ್ರೆ ಸತ್ಯ ಆಗ್ತದೆ. ಅಂದ್ರೆ ನಿನಗೆ ಅನುಮಾನ ಉಂಟಲ್ಲ? ಕ್ಷತ್ರಿಯರಾಡುವುದೆಲ್ಲ ಕ್ಷತ್ರಿಯೋಚಿತ ಮಾತು ಆಗಬೇಕು ಅಂತಿಲ್ಲ, ಬ್ರಾಹ್ಮಣರಾಡಿದ್ದೆಲ್ಲ ಬ್ರಾಹ್ಮಣೋಚಿತ ಮಾತು ಆಗಬೇಕು ಅಂತಿಲ್ಲ. ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸುವ ಮಾತುಗಳೇ ಬ್ರಾಹ್ಮಣ ಮುಖದಿಂದ ಬಂದ್ರೆ ಅದು ಸತ್ಯವಾಗುತ್ತದೆ. ಅದಕ್ಕೆ ದೇವತೆಗಳು ಸಂಕಲ್ಪಿಸ್ತಾರೆ. ಸತ್ಯ ಹೌದಲ್ಲ? ಬಾಲಕರೀರ ಅಂತ ಕರೆಯುವರೆ ಕಾರಣ ಉಂಟು, ಇಲ್ಲದೆ ಕರೆದದ್ದಲ್ಲ. ಏನು ಕಾರಣ? ನೀವು ಇಲ್ಲಿಯವರಲ್ಲ ಅಂತ ನಿರ್ಣಯಿಸಿದವನ ಆ ನಿರ್ಣಯಕ್ಕೆ ಕಾರಣ ಏನು? ಉಳಿದುಕೊಳ್ಳುವುದಕ್ಕೆ ಸೂರಿಲ್ಲ, ಕಾಣುವುದಕ್ಕೆ ಇಲ್ಲಿ ಊರು ಇಲ್ಲ. ಅದಿಲ್ಲ. ಸೂರು ಊರು ಇಲ್ಲದೆ ಹೋದ ಮೇಲೆ ನೀವು ಇಲ್ಲಿಯವರಲ್ಲ ಅಂತ ಆಯ್ತು. ಎಲ್ಲಿಯೇ ಹೋಗಲಿ, ಅವ ಯುವಕನೇ ಆಗಲಿ, ಪರಸ್ಥಳಕ್ಕೆ ಹೋದ ಅಂತಂದ್ರೆ ಅವ ಬಾಲಕನೇ ಅಲ್ವಾ? ಅಲ್ಲ, ಅವನ ಎಷ್ಟು ವೃದ್ಧಿ ಇದ್ದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಪ್ರಾದೇಶಿಕ ಪರಿಚಯ ಇಲ್ಲದಾದ್ರೆ ಹೌದು, ಮಕ್ಕಳ ಹಾಗೆ ಅಲ್ವಾ? ಮುದುಕರಾದರೂ ಮಕ್ಕಳ ಹಾಗೆ ಅದಕ್ಕನ್ನು ಕಂಡು ಹೇಳಿದ್ದು ಬಾಲಕರಿಗೆ. ಸಣ್ಣ ಪ್ರಾಯದಲ್ಲೇ ತುಂಬಾ ಅನುಭವ ಆಗಿದೆ ಅಂತ ಗೊತ್ತಾಯ್ತು ನನಗಲ್ಲ. ಅಲ್ಲ, ನಿಮಗೂ ಇದ್ರೆ ಏನು ತೊಂದರೆ ಇಲ್ಲ. ಹೌದು, ನಮಗೆ ಆದಷ್ಟು ಅನುಭವ ಇದ್ದವರಲ್ಲೇ ಮಾತಾಡುವ ಆಸೆ ಉಂಟು. ನಮಗೆ ಇಂಥವರಲ್ಲೇ ಮಾತಾಡಿ ಅನುಭವ ಆಗಲಿ ಅಂತ ಆಸೆ ಉಂಟು. ಆಗಲಿ, ಒಂದು ಹೊಂದಾಣಿಕೆ ಆಗುವ ಲಕ್ಷಣ ಕಾಣಿಸ್ತಾವೆ. ಆ ಲಕ್ಷಣ ಮುನ್ನಡೆಯಲಿ. ಈಗ ನೀವು ಇಲ್ಲಿದ್ದವರಲ್ಲ ಅಂತ ಆದ್ಮೇಲೆ ಎಲ್ಲಿಂದಲೋ ಬಂದವರು ಆಗಿರ್ಬೇಕಲ್ಲ. ಎಲ್ಲಿಂದಲೋ ಬಂದವರು ಅಂತ ಆದ ಮೇಲೆ ಇನ್ನೆಲ್ಲಿಗೋ ಹೋಗುವವರು ಇರ್ಬೇಕಲ್ಲ. ಹಾಗಾಗಿ ಎಲ್ಲಿಂದ ಬಂದಿದ್ದೀರಿ, ಓ, ಮುಂದೆ ಎಲ್ಲಿಗೆ ಹೋಗುವವರು, ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ಎತ್ತ ನೋಡಿದ್ರು ಇಲ್ಲಿ ಕಾಡು. ಹೌದು ಹೌದು, ಕಾಡು ಮಾತ್ರ ಅಲ್ಲ, ಇಲ್ಲಿ ಕಾಡುವವರು ಇದ್ದಾರೆ, ಇಲ್ಲ ಅಂತಿಲ್ಲ. ಹಾ, ಕಾಡುವವರು ಇರುವ ಕಾಡಿ. ಯಾಕೆಂದ್ರೆ ಗೋರಡವಿ ಸಾಮಾನ್ಯವಾಗಿ ನಾಗರಿಕ ಪ್ರಪಂಚದಿಂದ ಬಂದವರಿಗೆ ಕಾಡೇ ಕಾಡುತ್ತದೆ. ಹೌದು, ಇಲ್ಲಿ ಕಾಡಿನ ಜೊತೆಯಲ್ಲಿ ಕಾಡಿನವರು ಕಾಡುತ್ತಾರೆ. ಹೌದು, ಕಾಡಿನಲ್ಲಿ ಇರುವುದು ಕಾಡುತ್ತದೆ. ಹೌದು ಗೋರಡವಿ ಅಂದ್ರೆ ಅರ್ಥ ಅದೇನು? ಹೌದು, ಕ್ರೂರ ಪ್ರಾಣಿಗಳು, ದುಷ್ಟ ರಾಕ್ಷಸರು ವಾಸಿಸುವಂತ ತಾಣಕ್ಕೆ ಗೋರಡವಿ. ಸರಿ. ಈ ಗೋರಡವಿಯಲ್ಲಿ ನೀವು ಇಷ್ಟೊತ್ತಿಗೆ ಇಲ್ಲಿ ಹೀಗಿರಬೇಕಾದವರಲ್ಲ, ಅಲ್ವಾ? ಆದರೂ ಇದ್ದೀರಿ ಅಂತ ಆದರೆ ಅದು ವಾಸ್ತವ. ನೀವಾಗಿ ಬಂದಿರೋ ಅಲ್ಲ, ನಿಮ್ಮನ್ನು ಯಾರಾದ್ರೂ ಕಾಡಿಗೆ ಒಟ್ಟಿಗರೋ? ಅಲ್ಲ, ಕಾಡಿಗೆ ಯಾರಾದ್ರೂ ಕಳಿಸಿರ್ಲೂ ಸಾಕಲ್ಲ. ಅಲ್ಲ ಅಲ್ಲ, ಕೆಲವು ಪ್ರಾದೇಶಿಕವಾದ ಭಾಷಾ ಪ್ರಯೋಗದಲ್ಲಿ ಕಲಿಸುವುದೆನ್ನುವುದನ್ನೇ ಅಟ್ಟಿದ್ದು ಅಂತ ಹೇಳ್ತಾರೆ. ನೀವು ಹಾಗೆ ಹೇಳಿದ್ದ? ಹಾಗಲ್ಲ. ಯಾಕೆ ಹೇಳಿ, ಈ ವಯಸ್ಸಿನಲ್ಲಿ ಬೇರೆಯವರು ಕಳಿಸುವ ಹಾಗಿಲ್ಲ. ಓ, ನಿಮಗೆ ಜೀವ ಅಲ್ವಾ? ಹೌದು. ಮೀಸ ಹೊತ್ತ ಹಂತಕಾರಿಯನ್ನು ಕಾಡಿಗೆ ಹೋಗ್ತೀಯ ಕೇಳುವ ಧೈರ್ಯ ಇಲ್ಲಿ ಪ್ರದೇಶ ಆಗುವುದು. ಹಾಗಾದ್ರೆ ಯಾರು ಒಟ್ಟಿರಲೇಬೇಕು ಅಂತ ನಾನು ಭಾವಿಸಿದ್ದು, ಸತ್ಯ ಆಗಬೇಕು ಅಂತಿಲ್ಲ. ಹಾಗಲ್ಲ, ಮಾತ್ರ ಅಲ್ಲ, ಆ ಭಾವ ಸಾಧು ಆದದ್ದರಿಂದ ಸತ್ಯಾಸತ್ಯಕ್ಕಿಂತ ಆ ಸಾಧುತ್ವದ ಪ್ರಶ್ನೆ ಮುಖ್ಯ. ಹೌದಲ್ಲ? ಮಾತ್ರ ಅಲ್ಲ, ನಿಮ್ಮನ್ನು ಹೊಡೆದಿದ್ದಾಳು ಆ ತಾಯಿ, ಹೌದು. ಅವಳು ಯಾರು? ಓ, ನಿಮ್ಮನ್ನು ಪಡೆದಿದ್ದಾನಲ್ಲ ಆ ತಂದೆ, ಹೌದು. ಅವ ಯಾರು? ಇಲ್ಲಿ ಊರಿಲ್ಲ ಅಂತಾದ್ರೆ ಎಲ್ಲಾದ್ರೂ ಒಂದು ಊರು ಅಂತ ನಿಮಗೆ ಇರಲೇಬೇಕಲ್ಲ. ಉಂಟಲ್ಲ. ಆ ಊರು ಯಾವುದು, ಅದರ ಹೆಸರೇನು? ಮಾತ್ರ ಅಲ್ಲ, ಅದರ ಹೆಸರು ಅಷ್ಟೇ ಹೇಳಿದ್ರೆ ಸಾಕಾಗುವುದಿಲ್ಲ. ಮತ್ತೆ ನೀವು ಉಟ್ಟ ಉಡುಗೆ, ತೊಟ್ಟ ತೊಡುಗೆ, ನಿಮ್ಮ ಕರದಲ್ಲಿದ್ದು ಹಾ. ಇದನ್ನೆಲ್ಲ ನೋಡಿದಾಗ ನನಗೆ ಒಂದಕ್ಕೊಂದು ಹೊಂದಾಣಿಕೆ ಆಗುವ ಕಾಣುವುದಿಲ್ಲ. ಈಗ ಸಮಂಜಸವಾದ ಹೊಂದಾಣಿಕೆ ಇಲ್ಲ. ಹುಟ್ಟಿದ್ದು ಮಡಿ, ಹೌದು. ಕಟ್ಟಿದ್ದು ಮೂಡಿ, ಅದಕ್ಕೆ ಬೇಕಾದಿರಬೇಕಾದದ್ದು ಸಂಬಂಧ, ಅದನ್ನು ಬಿಟ್ಟು ಧನಸ್ಸು ಹಿಡ್ಕೊಂಡಿದ್ದಿ. ಈ ಹುಡುಗಿಯರು ಒಂದು ರೀತಿ ಆಶ್ಚರ್ಯ. ಮಾತ್ರ ಅಲ್ಲ, ನಿಮ್ಮನ್ನು ಗುರುತಿಸಿ ಕರೆಯವರೇ ನಿಮ್ಮ ಹೆಸರೇ. ನೀವು ನಾಚದು ಉಸಿರಬೇಕು. ನಾಚದೆ ನನ್ನಲ್ಲಿ ಮರೆ ಮಾಚದೆ ಉಸಿರಬೇಕು. ಅದಕ್ಕೆ ಹೇಳುವಾಗ ನಾಚಬೇಕಾಗಿ ಬರ್ತದೆ ಅಂತ ಯಾಕೆ ಕಲ್ಪಿಸಿದ್ರು? ಕೆಲವರಿಗೆ ಹೆಸರಿಗೆ ತಕ್ಕಾಗಿ ರೂಪ ಇರುವುದಿಲ್ಲ. ಆಗ ಅವರು ತನ್ನ ಹೆಸರು ಇಂಥದ್ದು ಹೇಳಿಕೊಳ್ಳುವಾಗ ನಾಚಿಕೆ ಆಗುದು. ನಾಗವೇಣಿ ಅಂತ ಹೆಸರು ಇರ್ತದೆ, ಅವಳು ಜಡ ನೋಡಿದಾಗ ಇದು ನನಗೆ ಒಂದು ಹೆಸರು ಅಂತ ಅವಳಿಗೆ ಗೊತ್ತಾಗ್ತದೆ, ನನ್ನ ಹೆಸರು ಹೀಗೆ ಮಾಡ್ತಾಳೆ. ಹೇಳುದಿಲ್ಲ ಯಾಕೆ? ಇದು ಮೈಗೆ ಒಪ್ಪುವುದಿಲ್ಲ ಅವರ. ಹಾಗೆ ಅಂತ ಹೆಸರುಗಳು ತುಂಬಾ ಉಂಟು. ಅಂಥದ್ದೇನಾರು ಆದರೂ ನೀವು ನಾಚುವ ಕೆಲಸ ಬೇಡ. ಮಾತ್ರ ಅಲ್ಲ, ಮಾಚುಸಿರಬೇಕು. ಯಾಕೆ ಗೊತ್ತಾ? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ತಮ್ಮ ಹೆಸರನ್ನು ಹೇಳಿ ಪರಿಚಯಿಸಿಕೊಳ್ಳುವಾಗ ಒಮ್ಮೊಮ್ಮೆ ನಮ್ಮ ಹೆಸರನ್ನು ಮಾಚಿ ಪರಿಚಯಿಸಿಕೊಳ್ಳುವ ಪ್ರಸಂಗ ಇರ್ತದೆ ಅಂತ ಮರೆ ಮಾಡಿ. ಹಾಗಾಗಿ ಇಲ್ಲಿ ನೀವು ನಾಚುವುದು ಬೇಡ, ನಿಮ್ಮ ಹೆಸರನ್ನು ಹೇಳುವುದಕ್ಕೆ ಮಾಚುವುದು ಬೇಡ. ಮಾತ್ರ ಅಲ್ಲ, ನನ್ನಲ್ಲಿ ಮಾತಾಡುವುದು ಕಣ್ಣು ಮಾತ್ರ ನಿಮ್ಮ ನನ್ನನೇನಿಲ್ಲ. ಕಾನನ ಕಾನನವ ಹುಡುಕ
ನೀವು ಬಾಲಕರೀರ. ಬಾಲಕರೀರ, ನೀವು ನಿಮ್ಮ ಲಕ್ಷ್ಯ ಮಾತ್ರ ಅತ್ತ ಇತ್ತ ಹೋಗ್ತಾ ಉಂಟು. ತಪ್ಪಲ್ಲ. ಮಾತು ಕೇಳ್ತಾ ಇದ್ದೇವೆ, ನಮ್ಗೆ ಬೇಕಾದ್ದನ್ನು ಅರಸ್ತಾ ಇದ್ದೇವೆ. ಅದೇ ಮಾತು ಬೇಡದೆ ಹೋದ್ರು ನೀವು ಅರಸುವುದು ಬೇರೆ ಏನೋ ಒಂದು ಉಂಟು ಅಂತ ನನಗೆ ಅನಿಸು. ಸತ್ಯವೇ, ನಾವು ಹುಡುಕಿದ್ದು ನಿಮ್ಮನ್ನಲ್ಲ. ಅಲ್ಲ ಅಲ್ಲ, ನಿಮ್ಮ ಕಣ್ಣೆ ಗುರುತಿಸಿದಾಗ ಗೊತ್ತಾಗ್ತದೆ ಇವರು ನಮ್ಮನ್ನು ಹುಡುಕಿಕೊಂಡು ಬಂದವರಲ್ಲ. ಅಲ್ಲ, ನೀವು ಹುಡುಕುವಂಥದ್ದು ಏನು ಮಾತ್ರ ಅಲ್ಲ, ನಿಮ್ಮ ಕಣ್ಣಿನಲ್ಲಿ ಆ ಹುಡುಕುವಿಕೆಯನ್ನು ಕಂಡ್ರೆ ವ್ಯಕ್ತಿಯಾದವನು ಬದುಕಿನಲ್ಲಿ ಕಳೆದುಕೊಳ್ಳಲೇಬಾರದೆ ಹೋದದ್ದನ್ನು ಕಳೆದುಕೊಂಡಾಗ ಆಗುವ ಆತಂಕ, ನೋವು, ದುಃಖ ಎಲ್ಲವೂ ಒಂದೇ ನಿಮ್ಮ ಮುಖದಲ್ಲಿ ಕಾಣಿಸ್ತದೆ. ಕಣ್ಣಿನಲ್ಲಿ ಈ ಕರದಲ್ಲಿರುವಂತಹ ಧನಸ್ಸಿಗೆ ನಿಮ್ಮ ಮುಖದ ವರ್ಚಸ್ಸು ಹೊಂದುವುದಿಲ್ಲ. ಕಿತ್ತು ಎಸೆದಿರುವ ಕಮಲದ ಹಾಗೆ ಬಾಡಿಕೊಂಡು ಹೌದು. ಈ ಮುಖಾರವಿಂದ ಮಾಡುವುದಕ್ಕೆ ಕಾರಣ ಏನು? ಹುಡುಕುವುದೇನು? ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗುವವರು, ಹೆಸರು, ಊರು, ತಂದೆ ತಾಯಿ, ಹೇಳ್ತೀರ ಮಕ್ಕಳು. ನೀ ಇಷ್ಟು ಸೊಗಸಾಗಿ ಕೇಳುವಾಗ ಯಾಕೆ ಸೊಗಸಾಗಿ ಅಂತ ಹೇಳಿದೆ ಅಂದ್ರೆ, ಯಾಕೋ ಮಾತು ಎಲ್ಲರೂ ಆಡ್ತಾರೆ, ಆದ್ರೆ ಆಡಿದ ಮಾತಿಗಿರಬೇಕಾದ ಮೌಲ್ಯ ಏನು ಅಂತ ಅರಿತ ಆಡುವವರು ವಿರಳ ಮಂದಿ. ಅಲ್ಪಾಕ್ಷರಗಳಲ್ಲಿ ಅಸಂದಿಗ್ಧವಾಗಿ ಸಾರವತ್ತಾಗಿ ವಿಶ್ವತೋಮುಖವಾದ ವಾಕ್ಪ್ರವಾಹವನ್ನು ಹರಿಯಬಿಟ್ಟಂತಹ ಕೌಶಲವನ್ನು ಗಮನಿಸಿ ಬೆರಗುವಡೆದೆ. ವೇದವಿದನಲ್ಲದಂತಹ, ಶಾಸ್ತ್ರಜ್ಞಾನ ಇಲ್ಲದಂತಹ ಒಬ್ಬಾತನಿಗೆ ಈ ತೆರನಾಗಿ ವಾಕ್ಸರಣಿ ಸಿದ್ಧಿಸುವುದಿಲ್ಲ. ವಾಗ್ದೇವತೆಯ ಅನುಗ್ರಹ ಆಗುವುದಕ್ಕಿಲ್ಲ. ಒಂದು ಅಕ್ಷರ, ಒಂದು ಬಿಂದು, ಒಂದು ವಿಸರ್ಗ ಆ ವಾಕ್ ಸರಣಿಯಲ್ಲಿ ಪ್ರತ್ಯೇಕಿಸುವ ಇದು ಹೀಗೆಲ್ಲ ಇರಬೇಕಾದ್ದು ಅಂತ ಕಾಣುವ ಹಾಗೆ ಒಂದು ವಾಕ್ಯವೂ ಇಲ್ವಲ್ಲ ಪುಣ್ಯಾತ್ಮ. ಅಷ್ಟು ಸೊಗಸಾಗಿ ಮಾತಾಡಿದ್ದನ್ನು ನೋಡಿಯೇ ನಾವು ಕಣ್ಣಿನಲ್ಲೇ ಮಾತಾಡಿಕೊಂಡೆವು. ಇವ ಯಾರ ವ್ಯಕ್ತಿಯೋ, ಯಾಕಾಗಿ ಬಂದನೋ, ಆದರೆ ತೇಜೋ ವಿಶೇಷ ಇದು ಹೌದು ಅಂತ ಮಾನಿಸುವಂತಾಯಿತು. ಹಾಗೆ ನಾವು ಮಾನಿಸಿದ ನೀನೇ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳದೆ ನಿರ್ವಾಹ ಇಲ್ಲ. ನಾವು ಮಾನಿಸಬೇಕಾದ ವಿಪ್ರವರ್ಗಕ್ಕೆ ಸೇರಿದವನು ಎಂಬುದು ಇನ್ನೊಂದು ಕಾರಣವೂ ಹೌದು. ಆದ್ದರಿಂದಲೇ ಹೇಳೋಣ, ಮನೆ ಮಾಡುವುದಕ್ಕಾಗಲಿ ಅಥವಾ ಮನೆ ಮಾಚುವುದಕ್ಕಾಗಲಿ ನಮಗೇನೂ ಇಲ್ಲವಾದದ್ದರಿಂದ ನಾವು ಧರೆಯೋಳತ್ಯಧಿಕ ಎಂದೆನಿಪ ಯೋಧಾಪುರ, ಧರೆಯೋಳತ್ಯಧಿಕ ಎಂದೆನಿಪ ಯೋಧಾಪುರ, ಅರಸನ ಸುತರು ನಾವು. ಧರೆಯೋಳತ್ಯಧಿಕ ಎಂದೆನಿಪ ಯೋಧಾಪುರ, ಅರಸನ ಸುತರು ನಾವು. ವರಪಿತನಾಜ್ಞೆಯು ಅಡವಿಯೋಳ್ 14 ವರುಷವಿರಲು ಬಂದೆವೋ. ವರಪಿತನಾಜ್ಞೆಯು ಅಡವಿಯೋಳ್ 14 ವರುಷವಿರಲು ಬಂದೆವೋ. ಆಗುಹೋಗುಗಳ ಕುರಿತಾಗಿ, ದೇಶಕೋಶದ ಕುರಿತಾಗಿ, ವ್ಯವಹಾರ ವರ್ತಮಾನದ ಕುರಿತಾಗಿ ಅಪರಿಮಿತವಾದಂತಹ ಜ್ಞಾನ ಸ್ವವಶದಲ್ಲುಂಟು ಅಂತ ನಿಮ್ಮ ಮಾತನ್ನು ಕೇಳುವಾಗಲೇ ಅರ್ಥ ಆಯಿತು. ನನಗೂ ಗೊಂದಲ ಆಗ್ತದೆ ಮಾತಾಡುವಾಗ. ಯಾಕೋ ವರ್ಣಜ್ಯೇಷ್ಠತೆಯಿಂದ ನೀವು ನೀವು ಅಂತ ಹೇಳುವ ಅಂತ ಕಾಣ್ತದೆ. ಬ್ರಾಹ್ಮಣರ ಬಾಲರನ್ನಾದ್ರೂ ಬಹುವಚನದಿಂದಲೇ ಮಾತಾಡಿಸಿ ಅಭ್ಯಾಸ. ಆದರೆ ಸಂಸ್ಕಾರ ಮಾತಿನಿಂದ ಸಿದ್ಧಿಸಿಕೊಂಡ ಸಾಮೀಪ್ಯದಿಂದ ಒಂದು ಸಹಿತವಾದಂತಹ ಭಾವ ಬಂದದ್ದರಿಂದ ಆ ಸಲುಗೆಯನ್ನು ಉಪಯೋಗಿಸಿ ನೀನು ಅಂತ ಹೇಳುವ ಅಂತ ಕಾಣುತ್ತದೆ. ಸಂತೋಷವೇ. ನೀವು ಹೇಗೆ ನೀವು ಅಂತ ಹೇಳಿದ್ರು ಸ್ವೀಕಾರವೇ, ನೀನು ಅಂತ ಹೇಳಿದ್ರು ಒಪ್ಪಿಗೆಯೇ. ದ್ರವ್ಯ ಚೆನ್ನಾಗುಂಟು, ಹಾಕಿದ ಪಾತ್ರಕ್ಕೂ ಒಗ್ಗುತ್ತದೆ. ಆದ್ದರಿಂದಲೇ ಅದು ಆದಿತ್ತು, ನೋಡೋಣ. ಆದರೆ ಕೇಳಿದ ಪ್ರಶ್ನೆ ನಮ್ಮ ಕುರಿತಾಗಿ ಸೂರ್ಯವಂಶ ಚಂದ್ರವಂಶಗಳು ಕಾಲಾನುಕಾಲಕ್ಕೆ ಅನುಗುಣವಾಗಿ ಪ್ರವರ್ಧಮಾನ ಸ್ಥಿತಿಯಲ್ಲಿ ಭೂಮಿಯನ್ನೇ ಪರಿಪಾಲಿಸಿದ ಚಕ್ರವರ್ತಿಗಳನ್ನು ಈ ಲೋಕಕ್ಕೆ ನೀಡಿದ ವಂಶ, ಧರೆಯಲ್ಲಿ ಅತ್ಯಧಿಕವೆನಿಸಿದಂತಹ ಕೀರ್ತಿಯನ್ನು ಹೊಂದಿದಂತಹ ಅಯೋಧ್ಯ ನಾಮಕ ನಗರದ ಕುರಿತಾಗಿ ಕೇಳಿರಬೇಕು. ಕೇಳುವಾಗಲೇ ಭಾವ ಭಕ್ತಿ ತುಂಬಿ ಬರ್ತದೆ. ಅಲ್ಲ, ಅಯೋಧ್ಯೆಯ ವಿಷಯ ಕೇಳಿದ್ದಕ್ಕಲ್ಲ, ಅಯೋಧ್ಯೆ ಅಂದ್ರೆ ಭಕ್ತಿ ಬಾರದೆ ಅವರ ಮನುಷ್ಯ ಆಗ್ತಾನೆ. ಆದ್ರೆ ನನಗೆ ಇಷ್ಟೇ ಹೇಳಿದ ಮೇಲೆ ಯಾಕೆ ಅಯೋಧ್ಯೆ ಯಾಕೆ ಯಾಕೆಂದ್ರೆ ಯಾವ ಯೋಗ
ಯಥಾರ್ಥವಾಗಿ ಆ ಹೆಸರಿರುವುದು ಅಕುಂಠಿತವಾದ ವೈಕುಂಠಧಾಮ. ಯೋಧ ನ್ಯಾಯೇನ ಪರಾಕ್ರಮದಿಂದ ಆ ಲೋಕವನ್ನು ಗೆಲ್ಲುತ್ತೇನೆ ಅಂತ ಹೊರಟವ ಇಲ್ಲ, ಹೊಕ್ಕವ ಇಲ್ಲ, ಹೊಕ್ಕಲ್ಲಿ ಇದ್ದವನಿಲ್ಲ. ವರ್ತಮಾನಕ್ಕೂ ಇಲ್ಲಿ ಹಾಗೆ ಅಂತ ಕೇಳಿದ್ದು ನಾನು. ಆ ಕೀರ್ತಿಯನ್ನು ಇಲ್ಲಿಯ ತನಕ ವ್ಯಾಪಿಸಿದ ಒಂದು ನಗರ ಅಂತ ಇದ್ದರೆ ಯೋಧರಿಂದ ಗೆಲ್ಲುವುದಕ್ಕೆ ಅಸಾಧ್ಯವಾದಂತಹ ಸೂರ್ಯವಂಶದ ರಾಜಧಾನಿ ಅಯೋಧ್ಯ ನಗರ. ಯೋಧರು ಹೋಗಿ ತಾವು ಗೆದ್ದು ಇಲ್ಲಿ ಪಾರುಪತ್ಯವನ್ನು ಸ್ಥಾಪಿಸ್ತೇವೆ ಅಂತ ಹೊರಟು ಯಶಸ್ವಿಯಾದ ಚರಿತ್ರೆ ಇಲ್ಲ. ಅವರಲ್ಲಿ ಅಜಮಹಾರಾಜನ ಮಗನಾಗಿ ದಶದಿಕ್ಕುಗಳಲ್ಲೂ ಅಪ್ರತಿಹತವಾದ ಕೀರ್ತಿಯ ಗತಿಯನ್ನು ಹೊಂದಿ ನಭೂತಾನ ಭವಿಷ್ಯತಿ ಎಂಬ ರಾಜ್ಯಾಡಳಿತ ಸೂತ್ರವನ್ನು ನಡೆಸಿ ವಿಖ್ಯಾತರಾದವರು, ಕೀರ್ತಿ ಶರೀರಿಗಳಾದವರು ದಶರಥ ನಾಮಕನಾದ ಭೂಪತಿ. ಪರಿಚಯ ಇರಬೇಕು. ಆಗಲಿ ಆಗಲಿ. ಅಲ್ಲ, ನಾನು ಕೇಳಿದ್ದು ನೀವ್ಯಾರು, ಎಲ್ಲಿಂದ ಬಂದ್ರಿ? ಹೌದು. ಆ ದಶರಥ ಭೂಪತಿಗೆ ಮೂವರು ರಾಣಿಯರು. ಹಿರಿಯಾಕೆ ಕೌಸಲ್ಯಾದೇವಿ, ಎರಡನೆಯವಳು ಸುಮಿತ್ರಾದೇವಿ, ಮತ್ತಿನವಳು ಕೈಕಾಮಾದೇವಿ. ಆ ಮೂವರು ತಾಯಂದಿರಲ್ಲಿ ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ ಉದಿಸಿ ಬಂದಂತಹ 4 ಮಕ್ಕಳಿದ್ದಾರೆ. 4? ಹೌದು. ಹಿರಿಯಾತನಿಗೆ ರಾಮ ಅಂತ ಹೆಸರು. ಹಿರಿಯಾತನಿಗೆ ರಾಮ. ಬಳಿಕ ಬಂದವನು ಭರತ, ಲಕ್ಷ್ಮಣ, ಶತ್ರುಘ್ನ. 4. ಹಿರಿಯಾತನಾದ ದಶರಥ ಸೂನು ರಾಘವ, ರಾಮನೆಂದ್ರೆ ನಾನು. ನನ್ನ ಅನುಜನಾದಂತಹ ಲಕ್ಷ್ಮಣನೆಂದ್ರೆ ಪಿತೃವಾಕ್ಯ ಪರಿಪಾಲನೆ ಮಾಡುವ ವೇಳೆಯಲ್ಲಿ ಯಾರೂ ಅಟ್ಟದೆ ಸ್ವೇಚ್ಛೆಯಿಂದಲೇ ವನಾಭಿಮುಖಿಯಾಗಿ ಹೊರಡಬೇಕಾಯಿತು. ಯಮರಾಜ್ಯಾಭಿಷೇಚನ ನಿರ್ಣಯವಾಗಿತ್ತು. ಆದ್ರೆ ಅಪ್ಪ ಕೊಟ್ಟ ವರವನ್ನು ಸತ್ಯವಾಗಿಸುವುದಕ್ಕೆ ಹೊರಡಬೇಕಾದ ಮಕ್ಕಳಾದ ನಾವು ಆ ವರವನ್ನು ಸತ್ಯವಾಗಿಸುವ ನೆವದಿಂದ ವನಾಭಿಮುಖಿಗಳಾಗಿ ಹೊರಟೆವು. ಆದ್ದರಿಂದಲೇ ಕ್ಷತ್ರಿಯರಿಗೆ ಗುರುಗಳು ಆಯುಧ ಕೊಟ್ಟಲ್ಲಿಂದ ಆಯುಧ ದೀಕ್ಷೆ ತಪ್ಪುವುದಿಲ್ಲ. ಪಿತೃವಾಕ್ಯ ಪರಿಪಾಲನಕ್ಕೆ ವನಕ್ಕಾಗಿ ಹೊರಟ ಮೇಲೆ ಈ ವ್ರತವನ್ನು ಹೀಗೆ ಧರಿಸುವುದು ತಪ್ಪಲ್ಲ. ಇದು ಬದುಕಿನಿಂದ ಸಿಕ್ಕಿದ ದೀಕ್ಷೆ. ಇದು ಬದುಕಿನಲ್ಲಿ ಮಧ್ಯಂತರದಲ್ಲಿ ಪ್ರಾಪ್ತವಾದ ವ್ರತ. 2 ವ್ರತಗಳನ್ನು ಏಕಕಾಲದಲ್ಲಿ ಒಬ್ಬಾತ ಆಚರಿಸಬಾರದು ಅಂತ ನಿಷೇಧ ಇಲ್ವಾ? ಒಂದಕ್ಕೊಂದು ಭಂಗ ಇಲ್ಲ, ಬಾಧೆ ಕೊಡುವುದಿಲ್ಲ ಅಂತ ಆದ್ರೆ ಆಚರಿಸಿದ್ರೆ ಅನುಕೂಲಕ್ಕೆ 3 ಆಚರಿಸಬಹುದು. ಅಲ್ಲ, ಈಗ ನಿನಗೆ 2 ಸಾಕು ಅಂತ ಅಲ್ಲ. ಹಾಗೆ ಹೇಳುವುದಿದ್ರೆ ನನಗೆ 3 ವ್ರತ ಉಂಟು. ಹೌದಾ? ಹೌದೌದು. ಅನುಕೂಲಕ್ಕೆ ಅಂತಲ್ಲ, ಅನಿವಾರ್ಯ ಅಂತ ಇರಿಸಿಕೊಂಡದ್ದು. ಹೌದಾ? ಆಯುಧದ ದೀಕ್ಷೆ, ವನವಾಸದ ವ್ರತ, ಇದರ ಜೊತೆಯಲ್ಲಿ ಏಕಪತ್ನಿ ವ್ರತ. ಏಕಪತ್ನಿ ವ್ರತ? ಹೌದು. ಪುಣ್ಯಾತ್ಮ. 4 ಮಕ್ಕಳು, ಅವರಲ್ಲಿ ಹಿರಿಯಾತ ನಾನು, ರಾಮ, ಅವ ಲಕ್ಷ್ಮಣ. ಏಕಪತ್ನಿ ವ್ರತ ಅಂತ ಹೇಳ್ತೀನಿ. ಹೌದು. ಇಲ್ಲ, ನಾನು ಎಡಬಲ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಹೊರಡುವಾಗ ಜೊತೆಗಿದ್ಲು ಸೀತಾರಾಮಕಳಾದ ಜನಕ ಜಾತೆಯಾದಂತಹ ಭೂಪುತ್ರಿ. ಶಿವಧನುರ್ಭಂಜನವನ್ನು ಮಾಡಿ ಕರಗ್ರಹಣ ಮಾಡಿ ದಾಂಪತ್ಯವನ್ನು ಪ್ರವೇಶಿಸಿದಂತಹ ನಾನು ಪಿತೃವಚನ ಪರಿಪಾಲನೆಗೆ ವರಕ್ಕೆ ಹೊರಡುವ ಕಾಲದಲ್ಲಿ ಛಾಯೆಯಂತೆ ಅನುಸರಿಸಬೇಕಾದವಳು ಸತಿ ಎಂಬ ಭಾವದಿಂದ ಜೊತೆಯಾಗಿ ಹೊರಟು ನಿಂತವಳು. ದಂಡಕಾರಣ್ಯದ ತನಕ ಮುನಿ ನಿರ್ದೇಶದಂತೆಯೇ ಬಂದು ಪಂಚವಟಿ ಪ್ರಾಂತದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿರುವ ವೇಳೆಯಲ್ಲಿ ಶೂರ್ಪನಖ ನಾಮಕಳಾದಂತಹ ಒಬ್ಬಾಕೆ ರಕ್ಕಸಿ ಅತಿಕ್ರಮಣ ಮಾಡುವುದಕ್ಕೆ ಪುರುಷರಾದ ನಮ್ಮನ್ನು ಯತ್ನಿಸಿದ ಕಾರಣದಿಂದ ಕರ್ಣನಾಸಾಚ್ಛೇದನ ಮಾಡಬೇಕಾಯಿತು. ಅಣ್ಣಂದಿರಾದ ಖರಾದಿ 14,000 ಮಂದಿ ದಾನವರು ಬಂದ ಕಾಲದಲ್ಲಿ ನಿತ್ತ ನಿಲುವಿನಲ್ಲಿ ಅವರನ್ನು ನಿಗ್ರಹಿಸಬೇಕಾಯಿತು. ಕ್ರೋಧೋದ್ದೀಪಿತಳಾದಂತಹ ಆಕೆ ತನ್ನ ಅಣ್ಣನಾದಂತಹ ಒಬ್ಬಾತ ದುರುಣನಲ್ಲಿ ದೂರಿಟ್ಟದ್ದರ ಪರಿಣಾಮ ಕಾಂಚನ ಮೃಗದ ನೆವನದಿಂದ ಅಪರೂಪದಲ್ಲಿ ಕಂಡ ಮಿಗವನ್ನು ಹೊಂದುವುದಕ್ಕಾಗಿ ಹೊರಟಂತಹ ನನ್ನನ್ನು ಲಕ್ಷ್ಮಣನೂ ಅನುಸರಿಸಿ ಬರಬೇಕಾದ ಅನಿವಾರ್ಯತೆ ಬಂದ ಕಾಲದಲ್ಲಿ ಏಕಾಕಿನಿಯಾಗಿ ಆಶ್ರಮದಲ್ಲಿದ್ದ ಸೀತೆಯನ್ನು ಆ ದುರುಳನಾದ ರಾವಣ ನಾಮಕನಾದವನು ಅಪಹರಿಸಿ ಪಕ್ಷಿರಾಜನಾದಂತಹ ಅಪ್ಪನಿಗೆ ಆಪ್ತನಾದ ಜಟಾಯು ತಡೆದರೂ ಕೂಡ ಆ ವಿರೋಧ ವಿಫಲವಾಗಿ ಪ್ರಾಣಘಾತವನ್ನೇ ಹೊಂದಿ ಧರೆಯಲ್ಲಿ ಒದ್ದಾಡ್ತಾ ಇರುವಾಗ ಸೀತೆಯನ್ನು ಅರಸುತ್ತಾ ಹೊರಟ ನಾವು ಅವನನ್ನು ಕಂಡೆವು. ರಾವಣ ನಾಮಕನಾದವನು ಅಪಹರಿಸಿದ್ದು ನನ್ನನ್ನು ವಧಿಸುವುದಕ್ಕೆ ಕಾರಣನಾದವನು ಅವನೇ. ಹೊರಡುವ ಕಾಲದಲ್ಲಿ ವಿಮಾನ ಏರಿ ಹೋದದ್ದಂತೆ ಸೀತಾಪಹಾರವನ್ನು ಮಾಡಿ ಆ ಕಾಲದಲ್ಲಿ ನನ್ನ ಸ್ವಾಮಿಯನ್ನು ಕಾಣುವ ತನಕ ಬದುಕು ಪತಿವ್ರತೆಯಾದ ನಾನು ಇಷ್ಟೇ ಹಾರೈಸಬಲ್ಲೆ ಅಂತ ನನ್ನ ಸತಿ ಆಡಿದಳಂತೆ.
ಕಾಣುವ ತನಕ ಉಳಿದಂತಹ ಆತ ಕಂಡಾಕ್ಷಣದಲ್ಲಿ ಆಡಬೇಕಾದದ್ದನ್ನಾಡಿ ಅಪಹರಿಸಿದ ಮುಹೂರ್ತವನ್ನೇ ನೋಡಿದರೆ ಆ ಮುಹೂರ್ತದಲ್ಲಿ ಅಪಹರಣ ಆದ ಯಾವ ವಸ್ತು ವ್ಯಕ್ತಿಗಳಾದ ಮರಳಿ ಯಜಮಾನನಿಗೆ ಸಿಕ್ಕಿಯೇ ಸಿಗುತ್ತಾರಂತೆ. ಇದು ಜಟಾಯಿ ಹೇಳಿ ಗೊತ್ತಾಗ್ತದೆ. ಅಪ್ಪನಷ್ಟೇ ಆಯುಷನ್ನು ಹೊಂದಿ 60,000 ವರ್ಷಗಳ ಕಾಲ ಬದುಕಿದಂತಹ ಅರುಣ ಸೂನುವಾದ ಸಂಪಾತಿ ಸೋದರನಾದಂತಹ ಜಟಾಯು ಇಷ್ಟು ಹೇಳಿ ನನ್ನ ಸನ್ನಿಧಿಯಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿದ. ಅವನಿಗೆ ಔರ್ಧ್ವದೇಹಿಕ ಸಂಸ್ಕಾರ ಮಾಡಿ ಮುಂದುವರಿದು ಬರ್ತಾ ಇರುವ ಹಾಗೆ ಕಬಂಧ ನಾಮಕನಾದ ಶಬ್ದ ಗಂಧರ್ವನ ಪರಿಚಯ ಆಯಿತು. ಅಯೋಮುಖಿ ನಾಮಕಳಾದಂತಹ ಒಬ್ಬಾಕೆ ರಾಕ್ಷಸಿಯ ಹನನವೂ ಆಯಿತು. ಮತಂಗ ಮಹರ್ಷಿಗಳ ಕರಕಮಲ ಸಂಜಾತಳಾದಂತಹ ಮಾತಂಗ ಕನ್ಯೆ ಶಬರೀದೇವಿಯ ಸಂದರ್ಶನವೂ ಪ್ರಾಪ್ತವಾಯಿತು. ಆ ಸಂದರ್ಶನದ ಬಳಿಕ ಆಕೆಯು ದೇಹತ್ಯಾಗ ಮಾಡಿ ಸದ್ಗತಿಗೆ ಐದಿದ ಬಳಿಕ ಅವಳ ಸೂಚನೆಯನ್ನು ಕಬಂಧನ ಸೂಚನೆಯನ್ನು ಮಾನಿಸಿ ಮುಂದುವರಿದು ಬಂದು ನಿಂತದ್ದು ಇದು ಪಂಪ ಪಂಪಾ ಸರೋವರರು. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳು. ಕಳೆದುಕೊಂಡ ಸತಿ ಎಲ್ಲಿರಬಹುದು ಅಂತ ಹುಡುಕಿಕೊಂಡು ಬರ್ತಾ ಇರುವ ವೇಳೆಯಲ್ಲಿ ಅಲ್ಲಿ ನೆಲೆಗೊಂಡ ಕೆಲ ಪ್ರಭೃತಿಗಳು ಒಮ್ಮೆಗೆ ಪರ್ವತದ ಆ ಅಂಚಿಗೆ ಬಂದು ನಿಲ್ಲುವುದು. ತುದಿ ಭಾಗದ ಅಂಚು ಇಲ್ಲಿಗೆ ನಿರೂಪಿಸುವುದು. ನಾವು ನೋಡ್ತೇವೆ ಅಂತ ಗೊತ್ತಾದಾಗ ಬದಿಗೆ ಸರಿ. ಆ ಆಕಾರ ಆಯಗಳು ಸ್ಪಷ್ಟ ಇಲ್ಲದಿದ್ದರು. ಕಾಯದ ಸಂಚಲನೆ ನಮ್ಮ ಅರಿವಿಗೆ ಬರ್ತಾ ಉಂಟು. ಅಲ್ಲಿರುವವರ ಅದನ್ನು ನಿಧಾನಕ್ಕೆ ಹೇಳಿದ್ರು ಸಾಕು. ಇಷ್ಟು ಸೊಗಸಾದ ವಾಗ್ಧೋರಣೆಯಿಂದ ನಿಜವಾಗಿ ಸರಿಯಾದ ಶಬ್ದ ಪ್ರಯೋಗವನ್ನು ಮಾಡಿ ಮಾತಾಡಿದರೆ ಕೇಳಿದವರಿಗೂ ಅಮೃತಪಾನದ ಸುಖ ಲಭ್ಯವಾಗುತ್ತದೆ. ಹೇಳಿದವರಿಗೂ ಕಾಮಧೇನುವಿನ ಕೆಚ್ಚಲಿಂದ ಒಸರಿದಂತಹ ಕ್ಷೀರಪಾನದ ಯೋಗ ಬರ್ತದೆ ಅಂತ ಶಾಸ್ತ್ರವಾಡಿ ಅಷ್ಟು ಸೊಗಸಾಗಿ ಮಾತಾಡಿದ ನೀನಾರು, ನಿನ್ನ ತಂದೆ ತಾಯಂದಿರು ಗೋತ್ರಸೂತ್ರ ಪ್ರವರಾದಿಗಳೇನು, ಅಲ್ಲಿರುವವರಾರು, ಅವರ ಪರಿಚಯ ಏನು ತಿಳಿದರೆ ಹೇಳಬಹುದೇ? ಪಾಯಿ ಪಂಕಜದಳಲೋಚನ ಪಾಯಿ ಪಂಕಜದಳಲೋಚನ ಪಾಯಿ ಪಂಕಜದಳಲೋಚನ ಮುಕ್ತಿ ಶಾಪ ವಿಮೋಚನ ಮುಕ್ತಿ ದೇಗಲ್ಲ ಶಾಪ ವಿಮೋಚನ ಮಹಾಂತ ಗುಣನಿಧಿ ಮಹಿಮಾ ಸಜ್ಜನ ಮಹಾಂತ ಗುಣನಿಧಿ ಮಹಿಮ ಸಜ್ಜನ ಪಾಲ ಪಾಯಿ ಪಂಕಜದಳಲೋಚನ ಪಾಯಿ ಪಂಕಜದಳಲೋಚನ ಮುಕ್ತಿ ದೇಗಲ್ಲ ಶಾಪ ವಿಮೋಚನ ಪಾಯಿ ಪಂಕಜದಳಲೋಚನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಹೇಳಪ್ಪ, ಹೇಳು. ಆಶ್ಚರ್ಯವಾಗುತ್ತಾ ಉಂಟು ನನಗೆ. ಯಾಕೆ? ಪರಿಚಯ ಆದ ಕ್ಷಣದಲ್ಲೇ ಪ್ರತಿಬಂಧನೆ ಮಾಡಿದ್ರೆ ಅಥವಾ ಆಗುವ ಮೊದಲು ಮಾಡಿದ್ರೆ ಅರ್ಥ ಆಗ್ತದೆ. ನಿಜ.
ಯಾರು ಏನು ಏನು ಎತ್ತ ಅಂತ ಪ್ರಶ್ನಿಸಿದ ನೀನು ಉತ್ತರ ಪಡೆದ ಮರುಕ್ಷಣದಲ್ಲಿ ದಶರಥ ಪುತ್ರನಾದ ರಾಮನಿದ್ದೇನೆ ಅಂತ ನಾ ಹೇಳಿದ್ದೇ ತಡ. ಹೌದು, ಬಾಯಿ ಅಂತ ಹೇಳ್ತಾ ಹೌದು, ಪಾದಕಾಲತನಾಗಿ ಬಿಟ್ಟಿಯಲ್ಲ. ಸತ್ಯ. ಭಾವೋದ್ವಿಗ್ನ ಮಾನಸನಾಗಿ, ಅಶ್ರುಪೂರಿತ ನೇತ್ರನಾಗಿ, ಅಂಜಲಿ ನಿಬದ್ಧನಾಗಿ, ನತಮಸ್ತಕನಾದಂತಹ ನಿನ್ನ ಈ ಅವಸ್ಥೆಯನ್ನು ಕಂಡ್ರೆ ಆಶ್ಚರ್ಯ ಆಗುತ್ತದೆ. ಹೀಗೊಂದು ಭಾವ ಅದು ಭಕ್ತಿಯಲ್ಲೇ ತಾನೆ. ಹೌದು. ಏನಪ್ಪ ಏನಾಯ್ತು? ನಿನ್ನನ್ನು ಕಂಡು ಕೈಮುಯ್ಯದೆ ಹೋದವನ ಧನ್ಯತೆ ಸಿಗಲಿಕ್ಕುಂಟ ಜನ್ಮಕ್ಕೆ ಹೇಳು. ಯಾಕೆ? ಕಮಲ್ ಪಾಯಿ ಪಂಕಜ ಕಮಲ ಲೋಚನ. ನಿನ್ನ ಕಣ್ಣುಗಳು ಕಮಲದ ಹೆಸರಿನಂತಿದೆ. ಮುಖವೆಂಬ ಕಮಲದಲ್ಲಿ ಕಣ್ಣೆಂಬ ಕಮಲ ಅರಳಿ ನಿಂತಿರುವುದನ್ನ ಕಂಡಾಗ ಮಾತ್ರ ಅಲ್ಲ, ಕೋಮಲ ಶರೀರಿಯೂ ಹೌದು. ಹೆಚ್ಚೇನು ನಿನ್ನ ಸಾಹಸ ಶೌರ್ಯ ಇದನ್ನೆಲ್ಲ ಎಣಿಸಿದಾಗ ಯಾರೂ ಸಾಧಿಸಲೇ ಆಗದೇ ಹೋಗಿರುವಂತ ಕಾರ್ಯವನ್ನ ಸಾಗಿಸ್ತಾ ಬಂದವನು ನೀನು. ಬ್ರಹ್ಮರ್ಷಿ ಪಟ್ಟಕ್ಕೆ ಏರಿದ ವಿಶ್ವಾಮಿತ್ರರು ಮಾಡುತ್ತಿರುವ ಯಜ್ಞ ಸಂರಕ್ಷಣೆ ಮಾಡಿದವನಂತೆ ನೀನು. ಮಾತ್ರ ಅಲ್ಲ, ಶಾಪದಿಂದ ಕಲ್ಲಾಗಿ ಬಿದ್ದ ಅಹಲ್ಯೆಗೆ ಪಾದ ಸೋಂಕಿದ ಮರುಕ್ಷಣೆಯಲ್ಲಿ ಕಲ್ಲಾಗಿ ಬಿದ್ದ ಅಹಲ್ಯೆ ಹೆಣ್ಣಾಗಿ ಮೈದೋರಿದ್ದಾಳೆ. ಪತಿತೆಯಾದ ಅಹಲ್ಯೆ ಪಾವನೆಯಾಗಿದ್ದಾಳಂತೆ ನಿನ್ನ ಪಾದದ ಸ್ಪರ್ಶದಿಂದ. ಮಾತ್ರ ಅಲ್ಲ, ಇದು ಸಾಮಾನ್ಯ ಪಾದವ ಹೇಳಿ ಅಂದ್ರೆ ಇದು ಶ್ರೀಪಾದ. ಯಾಕಪ್ಪ? ಇನ್ನೊಮ್ಮೆ ಒಬ್ಬ ಕೇಳಿದ್ನಂತೆ, ಏನು ಅಂತ? 3 ಅಡಿ ಸ್ಥಳ ಕೊಡು ಅಂತ. ದಾನವಾಗಿ ಬೇಡಿದ್ದಲ್ವ? ಹೌದು. ಇನ್ನೊಮ್ಮೆ ಕೇಳಿದ್ದನಂತೆ ಅಂತ ಈವರೆಗೆ ಕೇಳಿದ ಕಥೆ. ಈಗ ಅದನ್ನು ನಾನು ಕಂಡನಲ್ಲ, ವಾಮನನಾಗಿ ಹೋಗಿ ಬೈಯಲ್ಲಿ 3 ಅಡಿ ಸ್ಥಳವನ್ನ ಬೇಡಿ ಎರಡೇ ಪಾದದಿಂದ ಭೂಮಿಯನ್ನು ಆಕಾಶವನ್ನು ಅಳೆದ ಶ್ರೀಪಾದ ಗಿರಿಪಾದ. ಮತ್ತೊಂದು ಎಲ್ಲಿಡಬೇಕು ಅಂತ ಕೇಳಿದಾಗ ತಲೆ ಕೊಟ್ಟನಂತೆ ಬಲಿರಾಯ, ಕೆಳಗೆ ಕಳಿಸಿದವನು. ಅಂದ್ರೆ 3 ಅಡಿಯಿಂದ 3 ಲೋಕವನ್ನು ಅಳೆಯುವ ಈ ಪಾದ ದರ್ಶನ ಆಯಿತಲ್ಲ, ಇದು ಸಹಜ ತಾನೆ. ಯಾವುದನ್ನು ನಾವು ಬಯಸುತ್ತೇವೋ ಅದು ನಮಗೆ ಸಿಕ್ಕಾಗ ಆನಂದ ಆಗುವುದು. ಆ ಆನಂದದಿಂದ ಹೇಳಿದ ಮಾತು. ಮಾತ್ರ ಅಲ್ಲ, ನೀನು ಈ ಸ್ಥಳಕ್ಕೆ ಬರುವಾಗ ಬಹಳ ಪ್ರಸಂಗ ಮುಗಿಸಿ ಬಂದಿದ್ದೀಯೆ ಅಂತ ಆಯ್ತು. ಬದುಕಲ್ಲಿ ಎದುರಾದ ಪ್ರಸಂಗಗಳನ್ನು ಉತ್ತರಿಸದೆ ಮುನ್ನಡೆಯುವುದಕ್ಕಾಗ್ತದೆ. ಈಗ ನಿನಗಿರುವ ಕುತೂಹಲ ಅದೆಂತದ್ದು ಅಂತ. ಮಾತ್ರ ಅಲ್ಲ, ಈ ಭಕ್ತಿಯನ್ನು ಹೊಂದಿರಬಹುದಾದ ನೀನು ಈಗ ಭಕ್ತಿ ಭಾವ ಎಂಬುದು ಶ್ರೇಷ್ಠವಾದದ್ದೇ. ಹೌದು. ಪ್ರಪಂಚದಲ್ಲೇ ನಾವು ಕಾಣ್ತೇವೆ. ಲೋಕಕ್ಕೆ ಹಿತವಾಗಬಹುದಾದ ಸ್ವಾರ್ಥ ತ್ಯಾಗದಿಂದ ಪೂರಿತವಾದ ಕರ್ಮವನ್ನು ಮಾಡುವ ಮನುಷ್ಯರನ್ನು ದೇವರು ಅಂತ ಮಾನಿಸುವ ಪ್ರವೃತ್ತಿ. ಅಂದ್ರೆ ದೈವತ್ವ ಲೋಕದ ಎಲ್ಲೆಡೆಯೂ ನೆಲೆಯಾಗಿರ್ತದೆ ಎಂಬುದು ಸನಾತನೀಯವಾದ ನಂಬುದು. ಆಗಾಗ ವ್ಯಕ್ತಿಗಳಲ್ಲಿ ಶಕ್ತಿಗಳಲ್ಲಿ ಅದನ್ನು ಗುರುತಿಸುವುದು ಸಾಧುಗಳಾದವರ ಪ್ರವೃತ್ತಿ. ಹಾಗೆಯೇ ನಾನು ಮಾಡಿದ ಕರ್ಮದಲ್ಲಿ ದೇವತ್ವದ ಕುರುಹನ್ನು ನೀ ಕಂಡೆ ಅಂತ ಆದರೆ ಹೌದಲ್ವ? ನಾವೆಷ್ಟು ಪ್ರಯತ್ನ ಪಟ್ಟು ದೈವಾನುಗ್ರಹ ಇಲ್ಲದೆ ಯಾವ ಸಾಫಲ್ಯವೂ ಬರುವುದಿಲ್ಲ. ಒಳ್ಳೆಯ ಸಂಕಲ್ಪ ಸಿದ್ಧವಾಗುವಲ್ಲಿ ದೈವಾನುಗ್ರಹ ನನ್ನನ್ನು ರಕ್ಷಿಸಿದೆ, ಸತ್ಯವೇ. ನನ್ನಲ್ಲೇ ಈ ಕೃತ್ಯಕ್ಕಾಗಿ ಭಕ್ತನಾಗಬೇಕಾದ್ರೆ ನೀನ್ಯಾರು ಅಂತ ನನಗೆ ತಿಳಿಯುವ ಕುತೂಹಲ ಇನ್ನೂ ಹೆಚ್ಚಾಯಿತು. ಮಾತ್ರ ಅಲ್ಲ, ಅಲ್ಲಿದ್ದವರಾರು ಅಂತ ನಿನ್ನಿಂದ ಉತ್ತರ ಸಿಕ್ಕಿತ್ತು ಎಂಬ ನಿರೀಕ್ಷೆಯೂ ಹೆಚ್ಚಾಯಿತು. ನೀವೀಗೆಂದ ವಾನರರಾಯ ಸಚಿವರು ನಾವು ನೀವೀಗೆಂದ ವಾನರರಾಯ ಸಚಿವರು ನಾವು ನಾವು ನಮ್ಮಯ ತಾಯಿ ತಂಗಿ ತದೀಯ ಕಪಿಕುಲ ಸಾರ್ವಭೌಮಂಗೆ ನಾವು ತಾಯಿ ತಂಗಿ ತದೀಯ ಕಪಿಕುಲ ಸಾರ್ವಭೌಮಂಗೆ ವಾಯು ಎನ್ನಯ ತಾತ ವಾಯು ಎನ್ನಯ ತಾತ ಎನ್ನಭಿಧೇಯ ಹನುಮ
ಎನ್ನ ವಿಧೇಯ ಹನುಮ ಎನ್ನ ವಿಧೇಯ ಹನುಮ ಮಿಕ್ಕಿನ ಮಾಯಯವರವಲ್ಲ ಮಿಕ್ಕಿನ ಮಾಯಯವರವಲ್ಲೆಂದು ನುತಿಸಿದನು ಪದ ಕೆರಗಿ ಮಿಕ್ಕಿನ ಮಾಯಯವರವಲ್ಲೆಂದು ನುತಿಸಿದನು ಪದ ಕೆರಗಿ ನೀವೀಗೆಂದ ವಾರ್ತೆ ಕೇಳಿದ್ರಲ್ಲ ನೀವು ಪ್ರಶ್ನೆ. ನಾನು ಕೇಳಿದ ಪ್ರಶ್ನೆಗೆ ನಿರಂತರವಾಗಿ ಎಲ್ಲಾ ವಿಷಯಕ್ಕೂ ಉತ್ತರ ಕೊಟ್ಟ ತಾವು ಕುತೂಹಲದಿಂದ ನನ್ನನ್ನು ಪ್ರಶ್ನೆ ಕೇಳಿದ್ರಲ್ಲ. ಅಲ್ಲಿರುವವರು ಯಾರು ಅಂತ ಕೇಳುವುದರ ಹಿನ್ನೆಲೆ ಒಂದುಂಟು. ಏನು? ಕಬಂಧನಿಂದಲೂ ಶಬರೀದೇವಿಯಿಂದಲೂ ಸೂಚನೆ ಸಿಕ್ಕುವಾಗ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಸಹಾಯಿಯಾಗಿ ಒದಗಬಹುದಾದ ಒಬ್ಬಾತ ವಾನರ ಪ್ರಮುಖ ಸುಗ್ರೀವನ ಕುರಿತಾಗಿ ಅವರು ಆಡಿದ್ದಾರೆ. ಅದೇ ಇಲ್ಲಾದ್ರೂ ಇರಬಹುದು ಅಂತ ಹುಡುಕ್ತಾ ಬರುವಾಗ ಕಂಡ ಅವರು ಯಾರು ಅಂತ ಕೇಳಿ. ಮತ್ತೊಂದು ಸಹಜ ಲೋಕರೂಢಿ, ಕೆಳಗಿದ್ದವರು ಮೇಲೆ ನೋಡುದು, ಮೇಲಿದ್ದವರು ಕೆಳಗೆ ನೋಡುದು. ಹಾಗೆ ಅಲ್ಲಿ ಮೇಲಿದ್ದು ಅತ್ತ ಇತ್ತ ಸುತ್ತ ಮುತ್ತ ಓಡಾಡ್ತಾ ಇದ್ದವರು ಯಾರ್ಯಾರೋ ಅಲ್ಲ. ಅಂದ್ರೆ ನೀವು ಯಾರ ಹೆಸರನ್ನು ಕೇಳಿ ಸೀತಾನ್ವೇಷಣೆಯ ಕಾರ್ಯಕ್ಕೆ ಸಹಕಾರಿಯಾದೀತು ಅಂತ ಅಪೇಕ್ಷಿಸಿ ಬಂದಿರೋ ಅದೇ ಸುಗ್ರೀವ ಎನ್ನುವ ವಾನರ ರಾಯ. ವಾನರ ರಾಯ ಸುಗ್ರೀವ ಅಲ್ಲಿರು ಅವನೇ. ನೀನು ಸೂರ್ಯಕುಲ ಸಂಜಾತ, ಅವ ಸೂರ್ಯ ಪುತ್ರ. ಹೌದಂತೆ, ಕೇಳಿ ಬರ್ರೆ. ಹೌದೌದು, ಅವನಲ್ಲಿದ್ದಾನೆ. ಅವ ಅತ್ತ ಇತ್ತ ಸುತ್ತಮುತ್ತ ಓಡಾಡುದು, ಕೆಳಗೆ ನೋಡುದು, ಓಡಾಡುದು, ಕೆಳಗೆ ನೋಡುದು. ಇಷ್ಟು ನಿಖರವಾಗಿ ಅಲ್ಲಿರುವವನ ಅವನೇ ಅಂತ ಹೇಳಬೇಕಾದ್ರೆ ಪೂರ್ವ ಪರಿಚಯ ಏನಾದ್ರು? ಅಯ್ಯ, ಅವರಿಗೂ ನನಗೂ ಸಂಬಂಧ ಉಂಟಪ್ಪ, ಹತ್ತಿರದ ಸಂಬಂಧ. ಈಗ ನಾವು ನಿಮ್ಮ ಹತ್ತಿರ ಇದ್ದೇನೆ, ನಿಮಗೂ ನಾವು ಹತ್ತಿರದ ಸಂಬಂಧವೇ. ಹಾಗೆ ಹತ್ತಿರ ಇದ್ರಿಂದ ಸಂಬಂಧ ಹಾಗಲ್ಲ, ದೇಹ ಸಂಬಂಧ ಹೌದು, ಭಾವ ಸಂಬಂಧ ಹೌದು, ರಕ್ತ ಸಂಬಂಧವು ಹೌದು, ಅಧಿಕಾರ ಸಂಬಂಧ ಇಷ್ಟುಂಟು. ಈಗ ನಮ್ಮಲ್ಲಿ ಭಾವ ಸಂಬಂಧ ನನಗೆ ಅರ್ಥ ಆಗುತ್ತದೆ. ಹೌದು. ಈಗ ಅಲ್ಲಿಗೂ ಮಾನವಕರಾದ ನಿನಗೂ ಇರುವಂತಹ ಸಂಬಂಧ ಅದು ರಕ್ತ ಸಂಬಂಧ, ದೇಹ ರಕ್ತ ಸಂಬಂಧವೂ ಹೌದು, ಅಧಿಕಾರದ ಸಂಬಂಧವೂ ಹೌದು. ಆ ಸುಗ್ರೀವ ರಾಯ ಹೇಳಿದನಲ್ಲ, ಹೌದು, ಆ ಋಷಮುಖ ಪರ್ವತದಲ್ಲಿ ಇರುವವರು 4 ಮಂದಿಗೆ ಅವನೇ ರಾಜ. ಮಾತ್ರ ಅಲ್ಲ, ಅಧಿಕಾರದಲ್ಲಿ ಅವ ರಾಜ, ಅದೇ ಅಧಿಕಾರದ ಸಂಬಂಧದಲ್ಲಿ ನಾನು ಅವನ ಸಚಿವ. ಸುಗ್ರೀವನ ಸಚಿವ. ಹೌದೌದು. ಸಂಬಂಧದಲ್ಲಿ ಅವ ನನಗೆ ಮಾವ, ನಾನು ಅವನಿಗೆ ಅಳಿಯ. ಕಪಿರಾಜನಾದ ಸುಗ್ರೀವನ ಅಳಿಯ. ಹೌದು, ಅಳಿಯ ಅಂದರೆ ಅವರ ತಂಗಿಯ ಮಗನ. ತಂಗಿಯ ಹೆಸರು ಅಂಜನಾದೇವಿ. ತಂಗಿಯ ಮಗನ ಹೆಸರು ಹೇಗೆ ಹೇಳುವುದು ಅಂತ ಹಾಗೆ ಹೇಳಿದ್ರೆ ಅಲ್ಲ, ಇದ್ದಾಗೆ ಹೇಳುವುದು ಅಂತಾರೆ. ಇದ್ದ ಹೆಸರು ಒಬ್ಬರು ಒಂದೇ ರೀತಿ ಕರೆಯಿದ್ರೆ ಹೇಳ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೆಸರು ಕರೆಯುವಾಗ ಯಾವ ಹೆಸರು ಹೇಳಿದ್ರೆ ಇವರಿಗೆ ಮುಟ್ಟಿತ್ತು ಅಂತ ಯೋಚಿಸಿ ಹೇಳಬೇಕು. ತುಂಬಾ ಮಂದಿ ಕರೆಯುವುದಕ್ಕೆ ಉಪಯೋಗಿಸುವ ಹೆಸರು ಹೇಳಿದ್ರೆ ಒಳ್ಳೆ. ನನ್ನನ್ನು ಅಂಜನಾ ಸುಕುಮಾರ ಅಂತ ಕೆಲವರು ಕರೀತಾರೆ. ಅಂಜನಾಸು. ಹೌದು ಹೌದು. ಕೆಲವರು ಕೇಸರಿ ಪುತ್ರ ಅಂತ ಕರೆಯುವವರು ಇದ್ದಾರೆ. ಕೇಸರಿಯ ಮಗನ. ಆಮೇಲೆ ವಾಯುನಂದನ ಅಂತ ಹೇಳುವವರು ಇದ್ದಾರೆ. ಹೌದು ಹೌದು. ಆಮೇಲೆ ಮಾರುತಿ ಅಂತ ಕೂಗುವವರು ಇದ್ದಾರೆ. ಹೌದು, ಮರುತಾತ್ಮಜನಾದ ಮೇಲೆ ಮಾರುತಿ ಆಗಬೇಕು. ಇನ್ನು ಎಲ್ಲರೂ ನನ್ನನ್ನು ಕರೆಯುವುದು ಗುರುತಿಸಿ ಕರೆಯುವ ಹೆಸರಿನೊಂದುಂಟು. ಅದೇನು? ಈ ಹನು ಎಂಬ ಭಾಗ ಮುಂದಿರುವುದರಿಂದ ನನ್ನನ್ನು ಹನುಮಂತ ಅಂತ ಕರೆಯುತ್ತಾರೆ. ಮರುತ ಸಂಜಾತದ ಬಗೆಗೆ
ಸೇರಿಸಿ ಆಡಕೂಡದು ತಾನೆ. ಇಲ್ಲದೆ ಹೋದದ್ದನ್ನು ಆಡಿದ್ದನ್ನು ನೀವು ಹೇಗೆ ಗುರುತಿಸಿದ? ಇದೀಗ ಕ್ಷೀರಪಾನ ಮಾಡಬೇಕು ಅಂತ ಬಯಕೆ ಹೊತ್ತು ಬಂದವನಿಗೆ ಹ. ಜಲವನ್ನೇ ಕ್ಷೀರಕ್ಕಿಂತ ಹೆಚ್ಚು ಸೇರಿಸಿಕೊಟ್ಟ ಹಾಗಾಯ್ತು ಅಂತ. ಅಂದ್ರೆ ಅಂದ್ರೆ ಇವನ ಬಾಯಾರಿಕೆಯನ್ನು ಗಮನಿಸಿ ಹ, ಹ, ಹ. ನಾವು ಏನು ಸೇರಿಸಿಕೊಟ್ರು ಕ್ಷೀರ ಅಂತಲೇ ಸ್ವೀಕಾರ ಆಗುತ್ತದೆ ಅಂತ ಕೊಟ್ಟ ಹಾಗುಂಟಿತ್ತು. ಅಂದ್ರೆ ಬಿಳಿ ಇರುವುದೆಲ್ಲ ಹಾಲು ಅಂತ ಕುಡಿಯುವಷ್ಟು ಹೋಗಿದ್ದಾನೆ ಅವಂತ ತಿಳಿದು ಹೇಳಿ. ಆದ್ರೆ ಒಂದುಂಟು, ಏನು? ಪರಮಹಂಸರ ಕರಕಮಲ ಸಂಜಾತರಾಗಿ ಬಂದ ರಾಮ ಲಕ್ಷ್ಮಣರಿಗೆ ಹ. ಹಂಸಕ್ಷೀರ ನ್ಯಾಯ ಹೇಗೆ ಅಂತ ಸ್ಪಷ್ಟ ಗೊತ್ತು. ಹ, ಹ, ಹ. ಆದ್ದರಿಂದಲೇ ಹ. ಯಾವುದನ್ನು ಯಾವುದರಿಂದ ಬೇರ್ಪಡಿಸುವ ಬಗೆ ಹೇಗೆ ಅಂತ ಗೊತ್ತು. ಯಾರ ಬಗ್ಗೆ ನೀನು ಹೇಳ್ತಾ ಇರುವುದು? ನೀನು ಕೇಳಿದ ಸಂಬೋಧನೆಗೆ ಅರ್ಥ ಈಗ ಆಗುತ್ತಾ ಉಂಟು. ಅಂದ್ರೆ ಎಷ್ಟೇ ಪ್ರವೃದ್ಧರಾಗಿರ್ಲಿ, ಹ. ಪ್ರೌಢರಾಗಿರ್ಲಿ, ಹ. ಅಪರಿಚಿತ ಪ್ರದೇಶಕ್ಕೆ ಬಂದ್ರೆ ಬಾಲಕರೇ. ಯಾಕೆಂತಂದ್ರೆ ಅವರಿಗೆ ಗೊತ್ತು ಗುರಿ ಇಲ್ಲ, ಎಲ್ಲ ಹೀಗೆ ಮಕ್ಕಳಾಗಿ ನೋಡ್ತಾ ಹೋಗ್ತಾರೆ. ನೀವು ಮೊದಲು ಹಳೆ ಪ್ರಸಂಗಕ್ಕೆ ಹೋದ್ರಿ. ಹ, ಹ. ಈ ಪ್ರಸಂಗದಲ್ಲಿ ಅದೇ ಈ ಮೊದಲೇ ಪ್ರಸಂಗದ ಹೇಳಿದ್ದು. ಆರಂಭದ ಮಾತು. ಆದ್ದರಿಂದಲೇ ಹೇಳಿದ್ದು ನಡೆಯುತ್ತದೆ. ಇವರಿಗೆ ಹೇಗೂ ಏನು ಗೊತ್ತಿಲ್ಲ. ಆಹಾ. ದೊಡ್ಡವರಾದ್ರೂ ಮಕ್ಕಳಂತಿರುವವರು. ಒಮ್ಮೆ ದೊಡ್ಡವರ ಹೆಸರು ಹೇಳಿ ನೋಡುವ, ಈ ಹುಡುಗರು ಹೇಗೆ ಸ್ವೀಕರಿಸ್ತಾರೆ ನೋಡುವ ಅಂತ ಪರೀಕ್ಷಾರ್ಥ ಹೇಳಿದ್ದು ಹೇಗೆ. ಇಲ್ಲಪ್ಪ, ಇದ್ದ ಸತ್ಯವನ್ನು ಹೇಳಿದ್ದಷ್ಟೇ ನಾನು. ನಮ್ಮ ಅರಿವು ಮಿತವಾಗಿರಬಹುದು, ಆದರೆ ಅರಿವಿನ ಕೇಂದ್ರವೆನಿಸಿದಂತಹ ಮುನಿಮನೀಷಿಗಳ ಸಾಮೀಪ್ಯ ಸಾಂಗತ್ಯವನ್ನು ಸತತವಾಗಿ ಸಿದ್ಧಿಸಿಕೊಂಡವರು ನಾನು. ಅವರು ಆಡಿಯೇ ಇದ್ದಾರೆ. ದೇವಾಂಶ ಸಂಭೂತರಾದಂತಹ ವಿಶೇಷ ವ್ಯಕ್ತಿಗಳ ಕುರಿತಾಗಿ, ಶಕ್ತಿಗಳ ಕುರಿತಾಗಿ ಆಗಾಗ ಅವರು ಉದ್ಬೋಧಕವಾದ ಮಾತಿನಿಂದ ನಮ್ಮನ್ನು ಎಚ್ಚರಿಸಿದ್ದುಂಟು. ಮರುತಾತ್ಮಜನಾದಂತಹ, ವಾನರಯೂಥ ಮುಖ್ಯನಾದಂತಹ, ವಾಯುಪುತ್ರನಾದ, ವಜ್ರಗಾತ್ರನೆನಿಸಬಹುದಾದಂತಹ, ಭೀಕರಕಾಯನಾದಂತಹ ಹನುಮಂತನ ಕುರಿತಾಗಿ ಸ್ಪಷ್ಟವಾಗಿ ನನಗೆ ಗೊತ್ತುಂಟು. ಬದುಕಿನ ಯಾವುದೋ ಒಂದು ಸಂದರ್ಭವನ್ನು ಉತ್ತರಿಸುವ ವೇಳೆಯಲ್ಲಿ ಇಂದ್ರಾದಿ ಸುಮನ ಸತತಿಯಿಂದ, ಬ್ರಹ್ಮಾದಿ ದೇವವರೇಣ್ಯರುಗಳಿಂದ ವಿಶಿಷ್ಟಾನುಗ್ರಹದಿಂದ ಸಂಪುಷ್ಟನಾದಂತಹ ವಜ್ರಗಾತ್ರನಾದ ವಾಯುಪುತ್ರನಲ್ಲಿ ಏನು ಗೊತ್ತಿಲ್ಲದವರಲ್ಲಿ ಎಲ್ಲ ಗೊತ್ತುಂಟು ಅಂತ ಮಾತಾಡುವ ಮಾನವಕನಾದ ನೀನೆಲ್ಲಿ. ಇದು ಆಡಿದ ಮಾತನ್ನು ಹುಚ್ಚುಕಟ್ಟಿಸುವುದಕ್ಕೆ ಉಪಯೋಗಿಸಬಹುದು ಅಂತ ಭಾವಿಸಿದರೆ ಇಲ್ಲಿ ನಾವು ಮತಿವೈಕಲ್ಯವನ್ನು ಹೊಂದುವುದಕ್ಕಿಲ್ಲ. ಅದೇ ಉದ್ದೇಶ ಆಗಿದ್ರೆ ದೊಡ್ಡವರ ಹೆಸರು ಹೇಳಿಕೊಂಡು ಹೇಗೂ ಸಮಯ ಹೋಗದೆ ಅಡ್ಡಾಡುವುದಕ್ಕೆ ಬಂದ ನೀನು ಕಾಲಯಾಪನೆ ಮಾಡಿ ಸ್ವಲ್ಪ ಕಳೆದ ಮೇಲೆ ಕೆಲಸ ಆಯ್ತು ಅಂತ ಕಾಣುವಾಗ ನಾನವಲ್ಲ ಅಂತ ಹೊರಡಬಹುದೆಂಬ ಯೋಚನೆಯಿಂದ ಬಂದದ್ದಾದ್ರೆ ತೆರಳತ್ತ ಬ್ರಹ್ಮಚಾರಿ. ನನಗೆ ನನ್ನದೇ ಆದಂತಹ ಕೆಲಸ ಉಂಟು. ದೊಡ್ಡವರ ಹೆಸರು ಹೇಳಿಕೊಂಡು ಆದರ್ಶ ಅನುಸರಿಸುವವರಾದರೆ ನನಗೆ ಪ್ರಿಯ. ಆದರೆ ಅನುಕರಣೆ ಮಾಡುತ್ತಾ ಅವರ ಹೆಸರೇ ನಮ್ಮದು ಅಂತ ಹೇಳ್ತಾ ಬೀಗುವುದಕ್ಕೆ ಬಂದವರೆದುರು ಬಾಗುವವರಲ್ಲ ಸೂರ್ಯವಂಶದ ಕುಮಾರರು. ತೆರಳು ತೆರಳು. ತಪ್ಪು ನಿಮ್ಮದಲ್ಲ, ನಿಮಗಾದ ಸಂದರ್ಭದ ತಪ್ಪು. ಅಂದ್ರೆ ಹಾವು ಕಂಡು ಹೆದರಿದವನು ಹಗ್ಗ ಕಂಡ್ರು ಹೆದರ್ತಾನಂತೆ. ಕಾಡಿನಲ್ಲಿ ಕರಡಿ ಕಂಡು ಹೆದರಿದವನು ಕಗ್ಗಲನ್ನು ಕಂಡ್ರು ಹೆದರ್ತಾನಂತೆ. ಹಾವಿನ ಬಗ್ಗೆ ಕೇಳಿದವನು ಹಗ್ಗ ಕಂಡ್ರೆ ಮೊದಲಿಗೆ ಆತಂಕಗೊಳ್ಳಲೇಬೇಕು ಅಲ್ವಾ? ಹೌದು. ಯಾವುದೋ ಮಾಯೆಗೆ ಒಳಗಾಗಿ ಬಂದವರೆಲ್ಲವರು ಮಾಯಿಗಳಂತೆ ಕಂಡ್ರೆ ತಪ್ಪಲ್ಲ. ಮಾಯಾವಿಗಳ ಆಡಂಬರವೆನಿಸಿದ ಈ ಪೊಡವಿಯ ಕುರಿತಾಗಿ, ಅಡವಿಯ ಕುರಿತಾಗಿ ನಾ ಚೆನ್ನಾಗಿ ಬರಲೆ. ಆದ್ದರಿಂದಲೇ ಎಲ್ಲೋ ಕೃತ್ರಿಮತೆ, ಕಾಪಟ್ಯ, ಮರೆಮಾಚುವಿಕೆ, ಅದಕ್ಕೆ ಎಲ್ಲರೂ ಹೇಳುದ ಹಾಗೆ ಪ್ರಾಮಾಣಿಕವಾಗಿದ್ದದನ್ನು ಇದ್ದ ಹಾಗೆ ಹೇಳಬೇಕು ಅಂತ ವಾಕ್ಯಕ್ಕೆ ಹೇಳುವವನ ಒಳಗೆ ಅದು ಕಡಿಮೆ ಇರ್ತದೆ ಅಂತ ಅರ್ಥ. ಸತ್ಯವನ್ನೇ ಹೇಳ್ತೇನೆ. ಮರೆಮಾಚದುಸುರು ಅಂತ ಅಡಿಗಡಿಗೆ ಆಡಿದಂತಹ ನಿನ್ನಲ್ಲೇ ಮರೆಮಾಚುವುದಕ್ಕೆ ಹೆಚ್ಚಿನದ್ದು ಉಂಟು ಅಂತ ನಾ ತಿಳಿಯಬೇಕಾಗ್ತದೆ. ತಪ್ಪಲ್ಲ. ನಾನು ನಿಮ್ಮ ಬಗೆಗಾಗಿ ಕೇಳಿದ ಮರುಕ್ಷಣವೇ ಕಾಲಿಗೆರಗಿ ನಮಸ್ಕರಿಸಿದ ಕಾರಣ ಏನು? ನಿಮ್ಮಲ್ಲಿ ಬೇರೆಯಾಗಿ ನಾನು ಕಂಡವನಲ್ಲ. ನೀವು ಈವರೆಗೂ ಹನುಮಂತನ ವಿಷಯದಲ್ಲಿ ಕೇಳಿದ್ದೀರಿ, ಕಾಣಲಿಲ್ಲ. ಹಾಗೆಂತ ಒಂದುಂಟು, ಕಾಲಿಗೆ ಬಿದ್ದಿದ್ದಾರೆ ಎಂಬುದರಿಂದ ಯಾರನ್ನು ಇನ್ಯಾರೋ ಆಗಿ ಒಪ್ಪುವಂತಹ ರೂಢಿಪತಿಗಳ ಸೋನುಗಳಾದ ನಮಗಿಲ್ಲ. ಅವರು ಕಾಲಿಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ದೆಲ್ಲ ಒಪ್ಪುವಂತಹ ಜಾಯಮಾನ. ನೀನು ನನ್ನಲ್ಲಿರುವ ದೋಷವನ್ನು ಗುರುತಿಸಿದ್ದಕ್ಕೆ ಧನ್ಯವಾದ ಸಮರ್ಪಿಸ್ತಾ ಇದ್ದೆ. ಅಂದ್ರೆ ನನ್ನದು ಇದು ವೇಷ. ಹೌದು, ವೇಷ ಅಂತ ಇದು ಆದ್ಮೇಲೆ ನಿಜ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬೇಕಾ ಬೇಡ? ಅದನ್ನ ಕಾಣಬೇಕು. ಅದಕ್ಕಾಗಿ ನೀನು ಕೇಳಿದ್ದಲ್ಲ, ಕಾಣಿಸ್ತೇನೆ. ಜಯ ಜಯ ರಾಮ ರಾಮ ರಾಮ. ನಿಜ ವೇಷವಿದ ನೋಡು ಹನುಮಂತ. ನಿಜ ವೇಷ ಇದ ನೋಡು
ರಾಮ ಸಮರಮಿಸೀಮ ನಿಜ ಭಕ್ತಿ ನೀಡು ರಾಮ ನಿಜ ವೇಷಗೀತ ನೋಡು ಹನುಮಂತ ನಾನಿನ್ನ ಭಜಕನಾಗಿರುವೆನಯ್ಯ ನಿನ್ನ ಭಜಕನಾಗಿರುವೆನಯ್ಯ ರಾಮ ರಾಮ ಶ್ರೀರಾಮ ಕೋದಂಡ ರಾಮ. ಮೊದಲಾಗಿ ಫಲಪದ್ಮಗಳಿಗೆ ವಂದಿಸಿಕೊಂಡಿದ್ದಾನೆ ಹನುಮಂತ. ಬಾಲಬ್ರಹ್ಮಚಾರಿಯಾಗಿ ಬಂದಂತಹ ಸಮಯದಲ್ಲಿ ಹೇಳಿದಂತಹ ಮಾತು, ಪ್ರತಿಯೊಂದು ವಿಚಾರಕ್ಕೂ ಸರಿಯಾದ ವಿಚಾರವನ್ನು ನನಗೆ ಮಂಡಿಸಿದವರಿದ್ದೀರಿ ತಾವು. ನನಗೆ ತಿಳಿದಂತಹ ಸತ್ಯವನ್ನು ನಾನು ತಿಳಿದಿದ್ದೇನೆ. ಮಾತ್ರವಲ್ಲ, ಇವತ್ತು ತಿಳಿದುಕೊಳ್ಳಿ, ನಿಜ ಹನುಮ ನಾನೇ. ಇದೋ ಏರಿದ್ದೇನೆ. ಅಜ ಸುರರಿಂದ ವಂದಿಸಲ್ಪಡುವವನು ಮಾತ್ರ ಅಲ್ಲ, ನಿನ್ನ ಸೇವಕನಾಗಿದ್ದೇನೆ. ಇದೋ ಹನುಮಂತ ಏರ್ತಾ ಇದ್ದಾನೆ, ಮೇಲೆ ಏರ್ತಾ ಇದ್ದಾನೆ. ತಡಿಯೋ, ತಡಿ, ಸಾಕಯ್ಯ ಬೆಳೆದದ್ದು ಭೂಯಮ ಮಾತನ ಸಾಕಯ್ಯ 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 ಬೆಳೆದದ್ದು ಭೂಯಮ ಮಾತ್ರ ಲೋಕವನ್ನೊಡಗಿಸಿದೆ ಲೋಕವನ್ನೊಡಗಿಸಿದೆ ಹೇ ಕಪಿವನವದ ನಂದವದರ ತ್ರಿವೇಕದ ಮತಿಯದಂತೋ ಸಾಕು ಮಾಡು. ತಡೆ. ಪ್ರಿಯ, ಭೂಮಿಯನ್ನು ವ್ಯೋಮವನ್ನು ಪಾತಾಳವನ್ನು ಒಂದಾಗಿಸಿಕೊಂಡು ಬೆಳೆದೆ. ನಿಜ. ಲೋಕಲೋಕಾಂತರದಲ್ಲಿ ನಿನ್ನ ಶುದ್ಧ ಚಾರಿತ್ರಕ್ಕೆ ಚ್ಯುತಿ ಇಲ್ಲ ಎಂಬುದನ್ನು ನಿರೂಪಿಸುವುದಕ್ಕಾಗಿ ಹ, ತ್ರಿಲೋಕಗಳಿಗೆ ಸಂಬಂಧಿಸಿಯೂ ಕೂಡ ನೀನೇ ಹನುಮಂತ ವಾನರಯೂಥ ಮುಖ್ಯ ವಾತಾತ್ಮಜ ಎಂಬುದನ್ನು ನಿರೂಪಿಸುವುದಕ್ಕೆ ನನ್ನ ಮಾತಿನಿಂದ ನಿನ್ನ ಆಂತರ್ಯದ ಸತ್ಯಕ್ಕೆ ಎಸಗಲ್ಪಟ್ಟಂತೆ ಬೆಳೆಯುವುದಕ್ಕೆ ತೊಡಗಿದೆ. ನಿಜ ಸ್ವಾಮಿ. ನಮ್ಮ ಸತ್ಯಗಳು ಹ, ಲೋಕವನ್ನು ನಡುಗಿಸುವಂತಿರಬಾರದು, ಮತ್ತೆ ಲೋಕದ ನಗುವನ್ನು ಹೆಚ್ಚಿಸುವ ಹಾಗಿರಬೇಕು. ಹ, ನೀನು ಹನುಮಂತ ಹೌದೋ ಅಲ್ವೋ ಅಂತ ಕೇಳಿದಾಗ ಸತ್ಯೋದ್ಘಾಟನೆಗೆ ತೊಡಗಿದವನು ಭೂವ್ಯೋಮ ಪಾತಾಳದಲ್ಲಿರುವ ಚರಾಚರ ಪ್ರಪಂಚವನ್ನೇ ನಡಗಿಸುವುದಕ್ಕೆ ತೊಡಗಿದೆ ಅಂತ ಆದರೆ ಹ. ನಮ್ಮ ವ್ಯವಹಾರ ಲೋಕಕ್ಕೆ ಬಾಧೆಯಾಗಿ ಪರಿಣಮಿತವಾದೀತು. ಭಕ್ತನಲ್ಲಿ ಕಪಟ ಇರಬಾರ್ದಲ್ವೇ ಸ್ವಾಮಿ? ಆದ್ದರಿಂದಲೇ ಯಥಾರ್ಥ ಅರಿವಿಗೆ ಬಂದ ಮರುಕ್ಷಣದಲ್ಲೇ ಹ. ಸಾಕು ಬೆಳೆದುದು ಅಂತ ಪೂರ್ವ ಸ್ಥಿತಿಗೆ ಬರುವುದಕ್ಕೆ ಹೇಳಿದ್ದು. ಸರಿ. ಯಾವಾಗ ನೀ ಮುಂದಿನ ಸ್ಥಿತಿಗೆ ಬಂದು ಹ. ಸಹಜವಾದ ನೆಲೆಯಲ್ಲಿ ನಿಂದೆಯೋ ಈಗ ಕೇಳ್ತೇನೆ, ಹ, ನೀನು ಕಪಟ ರೂಪ ಧಾರಣೆ ಮಾಡಿ ಇಲ್ಲಿ ಬರುವುದಕ್ಕೆ ಕಾರಣವೇನು? ಹ. ಮಾತ್ರವಲ್ಲ, ಪೂರ್ವದಲ್ಲೇ ಹ. ನಾನು ನಿನಗಷ್ಟು ಪ್ರಿಯನಾದವನು ಹೌದು ಅಂತ ಆದ್ರೆ ಇಲ್ಲಿಗೆ ಬರುವ ತನಕ ಕಾದದ್ಯಾಕೆ? ಹ. ಕಂಡಾಕ್ಷಣದಲ್ಲೇ ನನ್ನನ್ನೇ ಅಚಲವಾಗಿ ದೈವ ಅಂತ ನಂಬಿ ಶರಣಾಗದ್ಯಾಕೆ? ಹ. ಇದೆಲ್ಲವೂ ಪ್ರಶ್ನೆಗಳಾಗಿಯೇ ಉಂಟು. ಹೌದಲ್ಲ? ಯಾಕೆ? ಇದರ ಹಿನ್ನೆಲೆ ಏನು ಅಂತ ಹೇಳಬಲ್ಲೆ? ಇದಕ್ಕೊಂದು ಹಿನ್ನೆಲೆ ಇದೆ. ಏನು? ಅಹಂಕಾರಿಯಾಗಿ ವರ್ತಿಸ್ತಾ ಇದ್ದೆ ನಾನು. ಹ. ಮಾತ್ರವಲ್ಲ, ಬಾಲಭಾಸ್ಕರಿಂದ ಬೇಕಾದಂತಹ ವಿದ್ಯಾಬುದ್ಧಿಗಳನ್ನು ಪಡೆದಂತವ ನಾನು. ಋಷಿ ಮುನಿಗಳನ್ನು ಮಾತ್ರವಲ್ಲ, ಕೇವಲ ವಿದ್ಯಾಭ್ಯಾಸವನ್ನು ಪಡೆದವರೆಲ್ಲರನ್ನೂ ಕೂಡ ತುಚ್ಛ ಭಾವನೆಯಿಂದ ನೋಡುವುದಕ್ಕೆ ಪ್ರಾರಂಭಿಸಿದೆ. ಓಹೋ. ಅನೃತ ಅಂದ್ರೆ ವ್ಯಾಕರಣದಲ್ಲಿ ಎಲ್ಲಿ ತಪ್ಪುಗಳಿದೆ ಎಂಬುದನ್ನು ಅಲ್ಲಲ್ಲಿ ಹುಡುಕುತ್ತಾ ಹೋದೆ. ಆ ಸಮಯದಲ್ಲಿ ಕೆಲವೊಂದು ಋಷಿಮುನಿಗಳು ನನಗೆ ಶಪಿಸಿದ್ರು. ಏನು? ಈ ಶಪಿಸಿದ್ರ ವಿಚಾರವೇನಂತ ಹೇಳಿದ್ರೆ, ನೀನು ಕಲಿತಂತಹ ವಿದ್ಯೆ ನಿನಗೆ ಮರೆತು ಹೋಗಲಿ ಎಂಬ ಹಾಗೆ. ಆ ವಿಚಾರವನ್ನು ನೇರವಾಗಿ ಬಂದು ಯಾರಲ್ಲಿ ಹೇಳಬೇಕು ಅಂತ ತಾಯಿಯಾದ ಅಂಜನಾದೇವಿಯಲ್ಲಿ ಹೇಳಿದೆ. ಆ ಸಮಯದಲ್ಲಿ ತಾಯಿಯು ಹೇಳಿದಂತಹ ಮಾತು ಏನು? ಮಕ್ಕಳಿಗೆ ಕಷ್ಟ ಬಂದಂತಹ ಸಮಯದಲ್ಲಿ ಬರೆಯಬೇಕಾದವಳು ತಾಯಿ ಸತ್ಯ. ಆದರೆ ಈ ನಿನಗೆ ಮರೆತು ಹೋದಂತಹ ವಿದ್ಯೆಯು ಪುನರಪ್ಪಿ ಪಡೆಯುವುದಕ್ಕೆ, ನಿನ್ನ ಚಿತ್ತವಿದ್ಯೆಯನ್ನು ಒತ್ತುವುದಕ್ಕೆ ಮುಂದೊಂದು ಕಾಲ ಸನ್ನಿಹಿತವಾಗುವುದಕ್ಕೆ ಇದೆ. ಪ್ರಭು ಶ್ರೀರಾಮಚಂದ್ರ ಎಂಬವನು ಈ ಕಡೆ ಬರುವುದಕ್ಕಿದ್ದಾನೆ. ಅವನ ಪಾದಸ್ಪರ್ಶ ಯಾವಾಗ ನಿನಗೆ ಆಗ್ತದ ಆಗ ನಿನಗೆ ಮುಕ್ತಿ ಆಗ್ತದೆ ಎಂಬಂತಹ ಎರವನ್ನು ತಿಳಿಸಿದವಳೇ ಇದ್ದಾಳೆ. ಈ ರೀತಿ ನಿಮ್ಮ ಪಾದಸ್ಪರ್ಶಿಗೆ ಬಂದಂತಹ ಸಮಯದಲ್ಲಿ ನಾನು ಧನ್ಯನಾದೆ. ನನ್ನ ಬಂದಂತಹ ಎಲ್ಲ ವಿಚಾರಗಳು ಮಾತ್ರವಲ್ಲ, ವಿದ್ಯೆಯು ಮತ್ತೆ ನನ್ನ ಅಚ್ಚೊತ್ತುತ್ತಾ ಇದೆ ನನ್ನ ಮನದಲ್ಲಿ. ಹನುಮಂತ, ಕುಸಿಬೇಡ, ಎದ್ದೇಳಪ್ಪ, ಎದ್ದೇಳ. ವನಾಭಿಮುಖಿಯಾಗಿ ಹೊರಟ ನನ್ನ ಪಯಣ ಮುನ್ನಡೆಯುತ್ತಾ ಇರುವಾಗಲೇ ಒಂದು ಸ್ಪಷ್ಟ ಆಗಿತ್ತು. ಪಿತೃವಚನ ಪರಿಪಾಲನೆಗೆ ನಾನು ಹೊರಟದ್ದಿದ್ರು. ಸರಿ. ರಾಮನ ನಡೆ ಹೀಗಿರಬೇಕು ಅಂತ ರಾಮ ಹುಟ್ಟುವುದಕ್ಕೆ ಮೊದಲೇ ನಿರ್ಣಯ ಮಾಡಿ ನಿರ್ದೇಶನ ಕೊಟ್ಟ ಮಹನೀಯರು ಅಸಂಖ್ಯರಿದ್ದಾರೆ. ಹೌದು. ಅದಲ್ಲದಿದ್ದರೆ ರಾಮನ ಪ್ರತೀಕ್ಷೆಯಲ್ಲೇ ಇರುವಂತಹ ಅನೇಕ ಮಂದಿಗಳನ್ನು ನಾ ಹೊಂದುವುದಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲ.
ನೀನು ಆ ಸಾಲಿನಲ್ಲಿರುವಂತಹ ಶ್ರೇಷ್ಠನಾದ ಒಬ್ಬ ಎಂಬ ಅರಿವು ಈ ಕ್ಷಣದಲ್ಲಿ ಬಂತು. ಹೌದು, ಆಗಲಿ. ದೈವನಿಯತಿಯೇ ಹಾಗುಂಟು ಅಂತಾದರೆ ಸೂರ್ಯವಂಶೀಯನಾದ ರಾಮನ ಸಾಂಗತ್ಯದಿಂದ ಸಾಮೀಪ್ಯದಿಂದ ನಿಮ್ಮೆಲ್ಲರ ಬದುಕು ಹಸನಾಗುತ್ತದೆ ಅಂತ ಆದರೆ ಆ ಋಷಿಮುನಿಗಳ ಸಂಕಲ್ಪದ ಮಾತುಗಳಿಗೋ ದೈವದ ಅನುಗ್ರಹದ ಭಾವಕ್ಕೋ ನಾ ಪಡಮಡುತ್ತೇನೆ, ಅಧೀನನಾಗುತ್ತೇನೆ. ನನ್ನನ್ನು ಕಂಡದ್ದರಿಂದ ಪೂರ್ವಬಾಧೆಯೆಲ್ಲ ಮರವೆಯಾಗಿ, ಹೌದು, ಅದೆಲ್ಲ ಇಲ್ಲ ಅಂತ ಆಗಿ ಪೂರ್ವದಲ್ಲೇ ಇದ್ದ ಪ್ರಾಜ್ಯತೆ ಮರಳಿ ಬಂತು ಅಂತ ಆದರೆ ನಿಜ. ಕಪಿವರ ಪ್ರಮುಖನಾದಂತಹ ನೀ ಯೋಗ್ಯತೆಯಿಂದ ಕಂಗೊಳಿಸುವುದಾದರೆ ಯಾಕೆ ಬೇಡ ಹೇಳು. ಆಗಲಿ, ಹಾಗೇ ಅದಾಗಲಿ. ಅದರ ಒಂದುಂಟು. ಏನದು? ನಾ ಬಂದದ್ದು ಹನುಮತ್ ದರ್ಶನಕ್ಕಾಗಿ ಅಲ್ಲ. ಬಂದಲ್ಲಿ ಹನುಮತ್ ದರ್ಶನ ಆಯಿತೆಂಬುದು ಸತ್ಯ. ಖಂಡಿತ. ಸೀತಾ ಪ್ರಾಪ್ತಿಗಾಗಿ ಸುಗ್ರೀವ ಸಹಾಯವನ್ನು ಅಪೇಕ್ಷಿಸಿ ಬಂದವು. ನಾನೀಗ ಎತ್ತರದಲ್ಲಿರುವ ಅವನನ್ನು ಹೊಂದಬೇಕಲ್ಲ, ಮಾರ್ಗ ಯಾವುದು? ಹೌದಲ್ವೇ? ಅವನ್ನು ಏರುವುದಕ್ಕೆ ನೀವು ನನ್ನ ಭುಜವನ್ನು ಅಲಂಕರಿಸಿದ್ರಿ ಅಂತ ಆದ್ರೆ ನಿಮ್ಮನ್ನು ನೇರವಾಗಿ ಎತ್ತಿಕೊಂಡು ಆ ಕಡೆಗೆ ಹೋಗ್ತೇನೆ, ನಡೆಯೋಣ. ಪಾದ ಸೇವೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದವ, ಮೇಲೇರ ಬಯಸಿದಾಗ ಹೆಗಲೇರಿಸಿ ಕೊಡ್ತೇನೆ. ಹೌದು, ಬಾರಾಗ್ಲಿಕ್ಕಿಲ್ಲ. ಖಂಡಿತ ಇಲ್ಲ. ತಮ್ಮ ಸ್ವಾಮಿಯನ್ನು ಎತ್ತುವುದಕ್ಕೆ ನನಗೆಲ್ಲಿಯ ಭಾರ ಹೇಳಿಸೋನು. ಆಗಲಿ. ಆ ಮನದ ಭಾವವೇ ಎಲ್ಲವನ್ನು ಹಗುರವಾಗಿರ್ತದೆ. ಅದೇ ಹೌದು ಅಂತ ಕ್ಷಿಪ್ರಗಮನ ನಮಗೂ ಲಕ್ಷ್ಯ. ಅದು ಅಲ್ಲಿರುವ ಕೋಡುಗಳನ್ನು ನಾವು ಏರಿ ನಿಲ್ಲುತ್ತೇವೆ. ನೀ ಹೆಗಲೇರಿಸಿಕೊಂಡು ಮುನ್ನಡೆ. ಹೌದು, ಪಂಪಾ ಸರೋವರದಲ್ಲಿ ಓಡಾಡುತ್ತಿರುವಂತಹ ವೀರರು ಯಾರು ಎಂದು ತಿಳಿದು ಬಾ ಎಂದು ಹನುಮನನ್ನು ಕಳುಹಿಕೊಟ್ಟಾಗ ನಿಮ್ಮ ಸತ್ಯವನ್ನರಿತು ಅವನ ಸತ್ಯವನ್ನು ನಿಮಗೆ ತೋರುವುದರ ಮೂಲಕ ಸುಗ್ರೀವನೆಂಬ ಮರ್ಕಟನು ಕಾಯುತ್ತಿದ್ದಾನೆ ನಿಮ್ಮನ್ನು ಎಂದು ತಿಳಿಸುವುದರ ಜೊತೆಗೆ ಇಲ್ಲಿಗೆ ಕರೆದುಕೊಂಡು ಬಂದ. ಸತ್ಯ. ಆತ ನಿಮ್ಮನ್ನು ಇಲ್ಲಿಗೆ ಕರೆತಾರದೇ ಇದ್ದರೆ ನನಗೆ ನಿಮ್ಮ ದರ್ಶನದ ಭಾಗ್ಯ ಸಿಗುತ್ತಾ ಇರಲಿಲ್ಲ. ಅವ ಕರೆ ತಾರದಿದ್ರೆ ನಾನು ನಿನ್ನನ್ನು ನೋಡುವುದಕ್ಕಾಗ್ತದೆ. ನಾನು ಅಲ್ಲಿಗೆ ಬರುವ ಹಾಗೂ ಇರಲಿಲ್ಲ. ಓ ಸ್ವಾಮಿ, ನಿಮ್ಮ ದರ್ಶನ ಮಾತ್ರದಿಂದ ನಾನು ಧನ್ಯನಾದೆ. ಸಾಮಾನ್ಯ ವಂಶದವರಲ್ಲ ನೀವು, ಸಾಮಾನ್ಯ ವಂಶದವರಲ್ಲ. ಇಕ್ಷ್ವಾಕು ವಂಶ ಧೂಪಾಲರೋ ಇಕ್ಷ್ವಾಕು ವಂಶ ಭೂಪಾಲರು ಧರ್ಮ ಸಂರಕ್ಷಕ ಅಧಿಕ ಬಲ್ಲೆ. ಇಕ್ಷ್ವಾಕು ವಂಶ ಭೂಪಾಲರು ಧರ್ಮ ಸಂರಕ್ಷಕ ಅಧಿಕ ಬಲ್ಲೆ. ಮಮಾಪೇಕ್ಷೆಯೊಂದುಂಟು ಮಮಾಪೇಕ್ಷೆಯೊಂದುಂಟು ಕೇಳಿನಿ ನ್ಯಾಯ ಈಕ್ಷಿಸಿ ಸಲಹಬೇಕು. ಮಮಾಪೇಕ್ಷೆಯೊಂದುಂಟು ಕೇಳಿನಿ ನ್ಯಾಯವ ಈಕ್ಷಿಸಿ ಸಲಹಬೇಕು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದವನೇ. ನನಗೆ ಆಶ್ಚರ್ಯ ಆದದ್ದೇನು ಗೊತ್ತಾ?
ಸುಗ್ರೀವನಿಗೆ ಶರಣು ಹೋಗಬೇಕು ಅಂತ ನಾ ಹೇಳ್ತಾ ಬಂದ. ನನಗೆ ಹೇಳಿ ಹೇಳಿ ಕಂಠಶೋಷಣೆ ಆಯ್ತು ಅಂತ ಕಂಡಾಗ ತಮ್ಮನಲ್ಲಿ ನೀನು ಹೇಳ್ತಾ ಆಗೋಗು. ಸುಗ್ರೀವ ಎಲ್ಲಿದ್ದಾನೆ ಗೊತ್ತಿಲ್ಲ, ಹೇಗಿದ್ದಾನೆ ಗೊತ್ತಿಲ್ಲ, ಸಹಾಯ ಮಾಡು, ಅವನಿಗೆ ನಾ ಶರಣು ಹೋಗುವ ಅಂತ ಹೇಳ್ತಾ ಬಂದ್ರೆ ಹನುಮಂತನನ್ನು ಕಳಿಸಿದೆ, ನಮ್ಮನ್ನು ಮೇಲೆ ಕರೆತರಿಸಿದೆ. ಬಂದ ಮರುಕ್ಷಣದಲ್ಲಿ ಅವ ಹೇಳಿದ್ದನ್ನು ಕೇಳಿದ್ದೇ ತಡ. ಒಂದೇ ಸಮನೆ ರಾಮ ಹರೇ ರಾಮ ಅಂತ ಸ್ತುತಿಸುವುದಕ್ಕೆ ತೊಡಗಿದೆ. ಶರಣಾದೆ. ನನಗೆ ಶರಣಾಗುವುದಕ್ಕೆ ಆಸ್ಪದವೇ ಕೊಡದೆ ನೀನೇ ನನಗೆ ಶರಣು ಬಂದೆ. ಯಾವ ಯೋಗ್ಯತೆ ಉಂಟು ಅಂತ, ನಮ್ಮಲ್ಲಿ ಏನನ್ನು ಕಂಡೆ ಅಂತ ನೀನು ಹೀಗೆ ಶರಣಾದಂತ ಬೇಡುವ? ನಿಮ್ಮಲ್ಲಿರುವ ಯೋಗ್ಯತೆ ಅದು ಅಪಾರ. ನಿಮ್ಮ ಯೋಗ್ಯತೆಯನ್ನು ಸಂಪೂರ್ಣ ಅರಿತುಕೊಂಡಿದ್ದೇನೆ ಎನ್ನುವಂತ ಧೈರ್ಯ ನಮಗಿಲ್ಲ. ಆದರೂ ನೀನೇ ನಮಗಿಲ್ಲ. 10 ಹಲವು ರೀತಿಯ ಯೋಗ್ಯತೆಯನ್ನು ಹೊಂದಿದ ನೀವು ಪವಿತ್ರವಾಗಿರುವಂತಹ ಇಕ್ಷ್ವಾಕು ವಂಶದಲ್ಲಿ ಜಾಯಮಾನಕ್ಕೆ ಬಂದವರು. ಓಹೋ, ಅಲ್ಲವೇ? ಇಕ್ಷ್ವಾಕು ವಂಶದವರ ಕಥೆಯನ್ನು ನಾನು ಅನೇಕ ಕೇಳಿದ್ದೇನೆ. ಸರಿ, ತ್ಯಾಗಿಗಳಾಗಿದ್ದಾರೆ, ಪರಾಕ್ರಮಿಗಳಾಗಿದ್ದಾರೆ, ಧರ್ಮಾತ್ಮರಾಗಿದ್ದಾರೆ. ಒಂದೋ ಎರಡೋ ಎಲ್ಲ ರೀತಿಯಿಂದಲೂ ಒಂದು ಯೋಗ್ಯತೆಯನ್ನು ಸಂಪಾದಿಸಿದಂತವರೇ ಅಲ್ಲಿ ಆಗಿ ಹೋಗಿದ್ದಾರೆ. ಅದರಲ್ಲಿಯೂ ಧರ್ಮ ಸಂರಕ್ಷಣೆ, ಸತ್ಯನಿಷ್ಠೆ, ಸತ್ಯವ್ರತ, ಅದರಲ್ಲಿ ಎತ್ತಿದ ಕೈ ಕೇಳಿದ್ದೇನೆ ನಾನು. ಲೋಕದಲ್ಲಿ ಸಾಮಾನ್ಯ ಪ್ರವೃತ್ತಿ ಹೇಗೆ ಅಂದ್ರೆ, ನಾವು ಉಳಿದು ಬೆಳೆಯುವುದಕ್ಕೆ ಕಾರಣ ಆಗುವ ಎಲ್ಲವನ್ನು ನಾವು ಬೆಳೆಸ್ತೇವೆ. ಆದ್ರೆ ಸೂರ್ಯವಂಶೀಯರ ಚಾರಿತ್ರ್ಯ ಹೇಗೆ ಅಂತಂದ್ರೆ, ಧರ್ಮ ಉಳಿದು ಬೆಳೆಯುವುದಕ್ಕೆ ಬೇಕಾಗಿ ನಮ್ಮನ್ನು ನಾವು ಕಳ್ಕೊಂಡ್ರೂ ಚಿಂತಿಲ್ಲ, ಅದು ಉಳಿಯಬೇಕು ಬೆಳೆಯಬೇಕು ಅಂತ ಬಯಸುವ ಧರ್ಮವನ್ನು ರಕ್ಷಿಸುವವರು ಇಕ್ಷ್ವಾಕು ವಂಶದ ಮಹತ್ವ ಅದು. ಧರ್ಮ ರಕ್ಷಿಸುವವರಲ್ಲಿ ನೀವು ಅಧಿಕರು, ಹೆಚ್ಚಿನವರು ಸರಿ ಎನ್ನುವ ಸತ್ಯವನ್ನು ಕೇಳಿ ತಿಳಿದವನಿದ್ದೇನೆ ಸ್ವಾಮಿ. ನನ್ನ ಸಂಕಷ್ಟವನ್ನು ಯಾರೆಲ್ಲೆಲ್ಲ ಹೇಳಿಕೊಂಡೆ, ಯಾರ್ಯಾರಲ್ಲಿಯೋ ಹೇಳಿಕೊಂಡೆ, ಪ್ರಯೋಜನ ಆಗಲಿಲ್ಲ. ನನಗೆ ನೀವು ಬೇಕಿತ್ತು. ನಿಮ್ಮಲ್ಲಿ ಹೇಳಿಕೊಂಡರೆ ನನ್ನ ಸಂಕಷ್ಟ ದೂರ ಆಗಬಹುದು ಎನ್ನುವಂತ ದೃಢವಾದ ವಿಶ್ವಾಸದಿಂದ ಕಾಯ್ತಾ ಇದ್ದವ ನಾನು. ಆದರೆ ಒಂದುಂಟು, ಪ್ರಕರಣ ಏನು ಅಂತ ನನಗೆ ಗೊತ್ತಿಲ್ಲ. ಬಂದ ಕಷ್ಟದ ಸ್ವರೂಪವು ನನಗೆ ವಿದಿತ ಇಲ್ಲ. ಕೇಳಿದ ಮೇಲೆ ಆ ಪ್ರಕರಣದಲ್ಲಿ ನಾವು ವ್ಯಕ್ತಿನಿಷ್ಠವಾಗಿ ನಿಲ್ಲುವುದಿಲ್ಲ, ವಿಷಯನಿಷ್ಠವಾಗಿ ತತ್ವನಿಷ್ಠವಾಗಿ ವ್ಯವಹಾರ ಮಾಡುವುದು. ಸರಿ ಎಲ್ಲುಂಟೋ ಅದರ ಪರವಾಗಿ ನಿಲ್ಲಬೇಕಾದ ವಂಶ. ಆದ್ದರಿಂದ ಏನು ಗೊತ್ತಿಲ್ಲದೆ ನಾ ಸಹಾಯ ಮಾಡ್ತೇನೆ ಅಂತ ಹೇಗೆ? ಧರ್ಮ ಸಂರಕ್ಷಣೆ ಮಾಡುವವರಲ್ಲಿಯೇ ಅಧಿಕರಾಗಿರುವಂತ ನಿಮ್ಮಲ್ಲಿ ನನ್ನ ಸಂಕಷ್ಟವನ್ನು, ನನಗಾದ ಅನ್ಯಾಯವನ್ನು ನಾನು ಹೇಳಿಕೊಂಡೆ ಎಂದಾದರೆ ಅದನ್ನು ಈಕ್ಷಿಸಿ ಸಲಹೆ ಬೇಕು. ನನಗಾದ ಅನ್ಯಾಯ ಏನು ಎನ್ನುವುದನ್ನು ತಿಳಿದು ನೀವು ನನಗೆ ನ್ಯಾಯ ದೊರಕಿಸುವುದರ ಮೂಲಕ ನನ್ನನ್ನು ರಕ್ಷಿಸಬೇಕು, ಧರ್ಮವನ್ನು ರಕ್ಷಿಸಬೇಕು. ನನಗೆ ಇಷ್ಟ ಆದದ್ದು ನಿನ್ನ ಧೋರಣೆ. ನನಗೆ ಅನ್ಯಾಯ ಆಗಿದೆ, ಮಾಡಿದವರದ್ದೇ ತಪ್ಪು, ಅನ್ಯಾಯವನ್ನು ನನಗೆ ಎಸಗಿದವರದ್ದೇ ತಪ್ಪು, ನಾನು ಸರಿ ಇದ್ದೇನೆ ಎಂಬ ಆಗ್ರಹದಿಂದ ನೀನು ಆಡ್ಲಿಲ್ಲ. ನಾನು ಹೇಳಿಕೊಳ್ತೇನೆ, ಧರ್ಮವ ಈಕ್ಷಿಸಿ ಸಲಹಬೇಕು. ಅದು ಎಲ್ಲಿ ಉಂಟು ಹೇಗುಂಟು ಅಂತ ನೋಡಿ ಅದನ್ನು ಸಲಹಬೇಕು ಅಂತ. ವಿಷಯನಿಷ್ಠವಾಗಿ ಆಡಿದ್ದು ಇಷ್ಟ ಆಯಿತು. ಸೂರ್ಯವಂಶೀಯರಾದ ನಾವು ಹಾಗೆ ಪ್ರವೃತ್ತರಾಗುವುದಕ್ಕೆ ಸಾಧ್ಯ. ಆದರೆ ನಾವು ವಿಷಯ ಪ್ರವೇಶ ಮಾಡಬೇಕು ಅಂತ ಆದ್ರೆ ಅದು ತೊಡಗಿದ್ದಲ್ಲಿಂದ ಅಂತ ಗೊತ್ತಾಗ ಈಗ ಪ್ರಾರಂಭಿಸ್ತೇನೆ.
ಹಾಗೆ ನಿಮ್ಮಲ್ಲಿ ನಾನು ವಿಸ್ತರಿಸಿ ಹೇಳ್ತೇನೆ. ಅಪೇಕ್ಷೆಯೂ ಅದೇ. ಆದರೆ ಹೇಳುವ ಮೊದಲೇ ಒಂದು ಸೂಚನೆ ಕೊಡ್ತೇನೆ. ಏನು? ನಿನ್ನ ಬಗ್ಗೆ ನೀನು ಹೇಳಿ ನಾ ತಿಳಿಯದಿದ್ರು ಉಳಿದವರು ಹೇಳಿ ಒಂದಷ್ಟನ್ನು ತಿಳಿದಿದ್ದೇನೆ. ಏನೂ ತಿಳಿಯದವರಲ್ಲಿ ಆಡುವುದಲ್ಲ. ಯಾಕೆ ಅಂದ್ರೆ ಕಬಂಧನೋ ಶಬರಿಯೋ ಅವರು ನಿನ್ನ ಕುರಿತಾಗಿ ಆಡಿದ್ದನ್ನು ಆಲಿಸಿಯೇ ಬಂದವರು. ಈ ಎಚ್ಚರ ಇಟ್ಟುಕೊಂಡು ಯಥಾರ್ಥವನ್ನು ಹೇಳ್ತಾ ಹೋದ್ರೆ ಸರಿ. ಉಳಿದವರೆಲ್ಲ ನಿಮಗೆ ಏನು ಹೇಳಿದ್ದಾರೆ ಗೊತ್ತಿಲ್ಲ. ಇಲ್ಲಿ ನಡೆದದ್ದು ಏನು ಎನ್ನುವುದನ್ನು ನಾನು ಹೇಳ್ತೇನೆ. ಅಂತರಂಗದ ಅಭಿಮತ ನೀನೇ ಹೇಳಿ ಗೊತ್ತಾಗ. ಹೌದು ಸ್ವಾಮಿ. ವಾಲಿ ಸುಗ್ರೀವರ ಬದುಕು ಹೇಗಿತ್ತು? ಲೋಕದಲ್ಲಿ ಸಹೋದರರು ನೋಡಿ ಕಲಿಯುವ ಹಾಗಿತ್ತು. ಅಣ್ಣ ತಮ್ಮ ಅಂದ್ರೆ ಹೇಗಿರಬೇಕು ಪ್ರಪಂಚದಲ್ಲಿ, ವಾಲಿ ಸುಗ್ರೀವರ ಹಾಗಿರಬೇಕು ಎಂದು ಜನನ ಆಡಿಕೊಳ್ತಾ ಇದ್ರು. ಪರಿಸ್ಥಿತಿ ಈಗ ಎಲ್ಲಿಗೆ ಬಂದಿದೆ ಗೊತ್ತಾ? ಎಲ್ಲಿಗೆ ಬಂದಿದೆ? ಅಣ್ಣ ತಮ್ಮ ಹೇಗಿರಬಾರದು, ವಾಲಿ ಸುಗ್ರೀವರ ಹಾಗಿರಬಾರದು. ಕಥೆ ಅಲ್ಲಿಗೆ ಬಂದು ಮುಟ್ಟಿದೆ. ಈ ಕಥೆ ಹಾಗೆ ತೊಡಗಿದ್ದು ಹೇಗೆ, ಇಲ್ಲಿಗೆ ಬಂದದ್ದು ಹೇಗೆ? ಎರಡು ಪ್ರಶ್ನೆ ಆಗ್ತದೆ. ಹಾಗೆ ತೊಡಗಿರುವ ಆ ಸಂದರ್ಭದಲ್ಲಿ ನಾವಿಬ್ಬರು ಅನ್ಯೋನ್ಯರಾಗಿ ಕಿಷ್ಕಿಂಧೆಯಲ್ಲಿ ರಾಜ್ಯಭಾರ ಮಾಡಿಕೊಂಡು ನನ್ನಣ್ಣ ವಾಲಿ ಮೆರೆಯುತ್ತಾ ಇದ್ದ. ಸರಿ. ಅವನಿಗೆ ಪೂರಕನಾಗಿ, ಅವನಿಗೆ ಸಹಾಯಕನಾಗಿ, ಅವನನುಜನಾಗಿ ನಾನು ವ್ಯವಹರಿಸುತ್ತಾ ಇದ್ದೆ. ಸರಿ. ಇದ್ದಕ್ಕಿದ್ದಂತೆ ಘೋರದಾನವನಾಗಿರುವಂತ ಮಾಯಾವಿಯೊಬ್ಬನ ಪ್ರವೇಶ ಆಯಿತು. ಮಾಯಾವಿ? ಹೌದು. ಘೋರ ದಾನವ. ಆ ಮಾಯಾವಿಯ ಪ್ರವೇಶ ಆಗಿರುವುದೇ ತಡ ನನ್ನಣ್ಣ ಕುಪಿತಗೊಂಡು ಮಾಯಾವಿಯನ್ನು ಎದುರಿಸುವುದಕ್ಕೆ ಮುಂದಾದ. ಅವನನ್ನು ಅನುಸರಿಸಿ ನಾನು ಹೋದೆ. ಅಣ್ಣ ಎಲ್ಲೋ ತಮ್ಮ ಅಲ್ಲೇ. ಯಾಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ಜೊತೆಯಲ್ಲಿ ತಮ್ಮನಾದ ನೀನು. ಹೌದು. ಮಾಯಾವಿಯ ಜೊತೆಯಲ್ಲಿ ಕಾಳಗಕ್ಕೂ ಜೊತೆಯಾಗಿ ಜೊತೆಯಾಗಿ ಹೋಗಿದೆ. ಪರಿಣಾಮ ಒಂದು ಪ್ರಮಾಣದ ಸೋಲನ್ನು ಅನುಭವಿಸಿದ ಮಾಯಾವಿ ಓಡುವುದಕ್ಕೆ ಪ್ರಾರಂಭಿಸಿದ. ಸೋತ ಮೇಲೆ ನಿಲ್ಲುವುದಕ್ಕಾಗುವುದು. ಅಟ್ಟಿಸಿಕೊಂಡು ಹೊರಟಿದ್ದೇವೆ. ಅಲ್ಲಿಗೂ ಬಿಡಲಿಲ್ಲ. ಅಟ್ಟಿಸಿಕೊಂಡು ಹೋಗಿ ಮುಂದೆ ಹೋಗುವಷ್ಟರಲ್ಲಿ ಮಹಾಗುಹೆಯೊಂದನ್ನು ಮಾಯಾವಿ ಪ್ರವೇಶಿಸಿದ. ಗುಹಾ ಪ್ರವೇಶ ಮಾಡಿದ. ನೀವು ಅಟ್ಟಿಸಿಕೊಂಡು ಬೆನ್ನ ಹಿಂದೆ ಓಡಿದ್ದೆವು. ಓಡಿದ ನಾವು ಇನ್ನೇನು ಗುಹೆ ಪ್ರವೇಶ ಮಾಡಬೇಕು. ಅಣ್ಣನು ಮುಂದೆ ಕಾಲಿಟ್ಟಿದ್ದಾನೆ, ನಾನು ಮುಂದಡಿ ಇಟ್ಟಿದ್ದೇನೆ. ತಟ್ಟನೆ ನನ್ನ ಅಣ್ಣ ನನ್ನನ್ನು ತಡೆದು ಹೇಳಿದ, ಏನು? ತಮ್ಮ ಸುಗ್ರೀವ, ನೀನು ಗುಹೆಯ ಒಳಗೆ ಬರುವುದು ಬೇಡ. ಆ ಮಾಯಾವಿಯನ್ನು ನಾನು ಕೊಂದು ಬರ್ತೇನೆ. ಬರುವಲ್ಲಿಯ ತನಕ ನೀನು ಇಲ್ಲಿಯೇ ನಿಂತಿರು ಎಂದು ನನ್ನಲ್ಲಿ ಆಣೆಯನ್ನು ತೆಗೆದುಕೊಂಡು ನನ್ನನ್ನು ಅಲ್ಲಿಯೇ ನಿಲ್ಲಿಸಿ ನನ್ನಣ್ಣ ಒಳ ಪ್ರವೇಶ ಮಾಡಿದ. ಪ್ರೀತಿಯ ದ್ಯೋತಕ ಸಹಜವಾಗಿರುವ ಸ್ಥಿತಿಯಲ್ಲಿ ಒಟ್ಟಾಗಿರುವುದು. ಅಪಾಯ ಬರುವಾಗ ಮೊದಲಾಗಿ ತಾನೇ ಎದುರಿಸುವುದು. ತನ್ನವನಿಗೆ ಪ್ರೀತಿ ಇದ್ದವನಿಗೆ ಬರಬಾರದು, ತಮ್ಮನಿಗೆ ಏನು ಆಗಬಾರದು ಎನ್ನುವ ಸದಾಶಯ ಅವರದ್ದು. ಗುಹೆ ಅಂತಾದಾಗ ನಿರೀಕ್ಷಿಸುವುದಕ್ಕೆ ಬರ್ತದೆ, ಕಡಿದಾದ ಪ್ರವೇಶ ಇರ್ತದೆ, ಬೆಳಕಿಲ್ಲದಂತಹ ಗಮನ ಸಾಧ್ಯತೆ ಇರ್ತದೆ. ಆ ಕಾಲದಲ್ಲಿ ನಾನೊಬ್ಬನೇ ಹೋಗ್ತೇನೆ, ತಮ್ಮ ಬೇಡ ಅಂತ ಹೊರಗೆ ನಿಲ್ಲಿಸಿದ್ರೆ ಆಕ್ಷೇಪ ಇಲ್ಲ. ಹೋದನ ಒಳಗೆ ಆಮೇಲೆ ನಾನು ಕಾದು 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 ಅಲ್ಲಿಯೇ ಕುಳಿತೆ. ಅನೇಕ ಕಾಲಕ್ಕೆ ಘಟಿಸಿ ಹೋಯಿತು. ಒಳ ಪ್ರವೇಶ ಮಾಡಿರುವಂತಹ ಮಾಯಾವಿಯೂ ಹೊರಗೆ ಬರಲಿಲ್ಲ, ಅಟ್ಟಿಸಿಕೊಂಡು ಹೋಗಿರುವಂತಹ ನನ್ನಣ್ಣನೂ ಹೊರಗೆ ಬರಲಿಲ್ಲ. ಆಮೇಲೆ ಒಂದು ದಿನ ನೊರೆ ಸಹಿತ ರಕ್ತ ಹೊರಗೆ ಬಂತು ಗುಹೆಯಿಂದ ಹೊರಗೆ. ಯಾರಿಗೋ ಒಬ್ಬರಿಗೆ ಘಾತ ಬಿದ್ದದ್ದು ಹೌದು. ಯಾರೋ ಒಬ್ರು ಈಗ ಸತ್ರು ಅಂತ ನಾನು ಲೆಕ್ಕ ತೆಗೆದೆ. ಯಾರಿರಬಹುದು ಎಂದು ಯೋಚಿಸುತ್ತಿರುವಂತೆಯೇ ರಕ್ಕಸರ ಕೇಕೆ, ಅಟ್ಟಹಾಸ ಒಳಗಿಂದ ನನ್ನ ಕಿವಿಗೆ ಬಿತ್ತು. ಮತ್ತೆ ಬೇರೆ ಹೇಳಬೇಕು, ಮಾಯಾವಿ ಒಬ್ಬ ಹೌದು, ಒಳಗಿಂದ ಕೇಳಿಸಿದ ಅನೇಕರು. ನನ್ನ ಬುದ್ಧಿ ಏನನ್ನು ಯೋಚಿಸಿತು ಗೊತ್ತೇ? ಆ ಗುಹೆಯೊಳಗೆ ಮಾಯಾವಿ ಅಂತ ಇನ್ನಷ್ಟು ರಕ್ಕಸರಿದ್ದಾರೋ ಎಂದು ಯೋಚಿಸಿದೆ ನಾನು. ಅದೇ ರಾಕ್ಷಸರ ಜಾಲ ಅಂದ್ರೆ ಮಾಯೆಯದ್ದು ಅಷ್ಟು ಪ್ರಬಲ ಆಗಿರ್ತದೆ. ಹೋಗುವಾಗ ಒಬ್ಬನಿಗೆ ಬೆನ್ನಟ್ಟಿ ಹೋದಾಗಿರ್ತದೆ, ಅಲ್ಲಿ ತಲುಪುವಾಗ ಅನೇಕರು ಒಟ್ಟಾಗಿರ್ತಾರೆ. ನಾವು ಬಿದ್ದ ಮೇಲೆ ಗೊತ್ತಾಗ್ತದೆ ಬಿದ್ದೆವು ಅಂತ. ಹೌದು, ನಾನು ಬಿದ್ದೆದ್ದು ಬಂದವನೇ, ಆದ್ರಿಂದ ಇಷ್ಟು ಹೇಳುವುದು. ಹಾಗಾಗಿ ಆ ಗುಹೆಯೊಳಗೆ ಇನ್ನೆಷ್ಟು ರಾಕ್ಷಸರಿದ್ದಾರೋ ಏನೋ, ಅಲ್ಲಿ ಪ್ರವೇಶ ಮಾಡಿರುವಂತ ನನ್ನಣ್ಣ ವಾಲಿ ಸತ್ತ ಎನ್ನುವಂತ ತೀರ್ಮಾನಕ್ಕೆ ನಾನು ಬಂದು ಬಿಟ್ಟೆ. ಸರಿ, ಏನ್ ಮಾಡ್ಲಿ ಆಘಾತ ಆಯ್ತು. ಆಪ್ತನಾದ ಅಣ್ಣ ಸತ್ತರೆ ಆಘಾತ ಆಗದಿರ್ತದೆ. ಆಘಾತ ಆಯ್ತು, ದಿಕ್ಕು ತೋಚಲಿಲ್ಲ, ದಾರಿ ತೋರಲಿಲ್ಲ. ಏನು ಮಾಡಿದೆ? ರಪ್ಪನೆ ಕಣ್ಣಿಗೆ ಕಂಡಿರುವಂತಹ ದೊಡ್ಡದೊಂದು ಬಂಡೆಯನ್ನು ತಂದು ಆ ಗುಹೆಗೆ ನೂಕಿ ಬಿಟ್ಟೆ. ಅದ್ಯಾಕೆ? ಮಾಯಾವಿ ಹೊರಗೆ ಬರಬಾರದು ಅಂತ. ನನ್ನ ಅಣ್ಣ ಸತ್ತಿದ್ದಾನೆ. ಈಗ ಅಣ್ಣನಿಗಿಂತ ಬಲಿಷ್ಠ ಆದ ಬಂಡೆಯ?
ಅಲ್ಲ, ಗೊತ್ತಿಲ್ಲ ಅಲ್ಲ, ಕೇಳಿದ್ದು ನಾನು. ಯಾಕೆಂದ್ರೆ ಅಣ್ಣನನ್ನ ಹೊಡೆದು ಕೊಂದ, ನೀರು ಪ್ರತಿಯಾಗಿಟ್ಟದ್ದು ಬಂಡೆ, ಅಣ್ಣನಿಗಿಂತ ಬಲಿಷ್ಠವ ಅಂತ ಸಹಜವಾಗಿ ಕೇಳಿದ್ದು, ಇರಬಾರ್ದು ಅಂತಿಲ್ಲ. ಇಲ್ಲ, ಅಣ್ಣನಿಗಿಂತ ಬಲಿಷ್ಠ ಎಂದು ಅಲ್ಲ, ಮಾಯಾವಿಯಿಂದ ಅದನ್ನು ದೂಡಿಕೊಂಡು. ಯಾಕೆಂದ್ರೆ ನೀನು ಹೇಳಿದ್ದು ಅಗ್ರಜ ವಾಲಿ ಪರಾಕ್ರಮಿ ಅಂತ ತೊಡಗಿತ್ತು. ಹೌದು, ಪರಾಕ್ರಮಿಯಾದ ಅವನ ಬಲವನ್ನು ಮೀರಿಸುವ ಬಂಡೆಯೋ ಅಂತ ಅಷ್ಟೇ. ಖಂಡಿತ ಇಲ್ಲ, ನನ್ನ ಅಣ್ಣನಿಂದ ಆದ್ರೆ ಅದನ್ನು ನಿವಾರಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ರಾಕ್ಷಸ ಆದ್ರೆ ಮಾಯಾವಿಯು ಬಂದಾನೋ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ನನಗೆ ತೋಚಿದ್ದ ಹಾಗೆ. ಅಲ್ಲ, ದುಃಖದಲ್ಲಿ ಏನು ಮಾಡ್ತಾರೆ ಅಂತ ತುಂಬಾ ತರ್ಕದಿಂದ ನೋಡಬಾರದು. ತರ್ಕದಿಂದ ಆ ಕ್ಷಣದಲ್ಲಿ ತೋಚಿದಂತೆ ಮಾಡುವುದು ಏನೂ ಇರಲಿ. ಆ ಕ್ಷಣದಲ್ಲಿ ನನಗೆ ಹಾಗನಿಸ್ತು. ಸರಿ, ಯಾಕೆಂದ್ರೆ ಆ ಬಂಡೆಯನ್ನು ಸರಿಸಿಕೊಂಡು ಹೊರಗೆ ಬರುವಲ್ಲಿಯ ತನಕ ಆದ್ರೂ ನಾನು ಸುಧಾರಿಸಿಕೊಳ್ಳಬಹುದಲ್ಲ, ಅದಷ್ಟು ಸುಧಾರಿಸಿಕೊಂಡಿಯಾ? ಸಣ್ಣ ಕಾಲಾವಕಾಶ ಸಿಗ್ತದಲ್ಲ ಹೌದೇ ಎಂದು ಯೋಚಿಸಿ ಬಂಡೆಗಲ್ಲನ್ನು ಗುಹೆಗೆ ಒತ್ತು ಹಿಡಿದು ಅಲ್ಲಿಂದ ನಾನು ಹೊರಟೆ. ಎಲ್ಲಿ? ಕಿಷ್ಕಿಂದೆಗೆ ಬಂದು ಸುಮ್ಮನೆ ಕುಳಿತುಕೊಂಡೆ. ಏನು ಮಾಡ್ಲಿಲ್ಲ. ಅನೇಕರು ಕೇಳಿದ್ರು, ಏನಾಯ್ತು ಏನಾಯ್ತು ಏನಾಯ್ತು. ಖಿನ್ನನಾಗಿದ್ದೆ ನಾನು. ಸತ್ಯ ಸಂಗತಿ ಹೇಳ್ಬೇಕಿತ್ತಲ್ಲ, ಓದದ್ದು ನಿಮಗೆ ಮಾತ್ರ ಗೊತ್ತು, ಏನಾಗಿದೆ ಅಂತ ಹೇಳ್ಬೇಕಲ್ಲ. ಹೇಳುವುದಕ್ಕೂ ನನ್ನಿಂದ ಸಾಧ್ಯ ಆಗ್ಲಿಲ್ಲ. ಆ ದುಃಖದ ವಿಷಯವನ್ನು ಹೇಗೆ ಹೇಳಲಿ ರಾಮ? ಹಾಗೆಂತ ಊರಿನವರಿಗೆ ಗೊತ್ತೇ ಆಗ್ಲಿಲ್ಲ. ಇಲ್ಲಿ ಸುಮ್ಮನೆ ಕುಳಿತುಕೊಂಡ್ರೆ ನಮ್ಮಲ್ಲೇ ಇರುವಂತಹ ಜಾಂಬವನು ಹನುಮಾದಿ ವೀರರ ನಡೆದಿರುವಂತಹ ಘಟನೆಯ ಕುರಿತಾಗಿ ಅಧ್ಯಯನವನ್ನು ನಡೆಸಿ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗೆ ಆಗಿದೆ. ವಾಲಿ ಸತ್ತ ಎಂಬುದನ್ನು ಅವರೇ ಪರಿಶೋಧಿಸಿ ಒಂದು ನಿರ್ಣಯಕ್ಕೆ. ಯಾಕೆಂದ್ರೆ ನಾನು ತರ್ಪಣ ಕೊಟ್ಟಿರುವುದನ್ನು ಕಂಡಿದ್ದಾರೆ. ನೀವು ತರ್ಪಣ ಎಲ್ಲ ತರ್ಪಣವನ್ನು ಕೊಟ್ಟೆ ಬಂದಿದ್ದೇನೆ. ಅದತ್ತ ನನ್ನ ಅಣ್ಣನಿಗೆ ಒಂದು ತರ್ಪಣ ಕೊಡಬೇಕಲ್ಲ. ಹೌದಪ್ಪ. ಅದನ್ನೆಲ್ಲ ಕಂಡವರು ವಾಲಿ ಸತ್ತಿದ್ದಾನೆ ಎನ್ನುವ ತೀರ್ಮಾನಕ್ಕೆ ಅವರೂ ಬಂದಿದ್ದರು. ಆಮೇಲೆ ನಾನು ಕಿಷ್ಕಿಂಧೆಯಲ್ಲಿ ಕುಳಿತಾಗ ಹಿರಿಯವರಾಗಿರುವಂತಹ ಜಾಂಬವಾದಿಗಳು, ಸುಷೇಣನ, ನೀಲನ, ಹನುಮನ ಎಲ್ಲರೂ ಸೇರಿ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಬಾರದು, ಸುಗ್ರೀವ ಸಿಂಹಾಸನವನ್ನು ಏರು, ಕಿಷ್ಕಿಂಧೆಯ ಸಿಂಹಾಸನವನ್ನು ಏರು ಅಂತ ಹೇಳಿದರು. ಸರಿಯೇ, ಯಾರು ಸತ್ತರು ಪ್ರಪಂಚ ವ್ಯಾಪಾರ ಅದು ಮುನ್ನಡೆಯಲೇಬೇಕಲ್ಲ. ಹೌದು, ತಂದೆ ಹೋದಾಗ ಮಗನಿಗೂ ಘಾತ ಆಗ್ತದೆ. ಹಾಗೆ ಅಂತ ದಿಕ್ಕಿಟ್ಟು ಕುಳಿತರೆ ಕರ್ತವ್ಯ ನಿರ್ವಹಣೆ ಉಂಟಲ್ಲ. ಆದ್ರಿಂದಲೇ ಪೀಠಕ್ಕೆ ನೀರು ಬರಬೇಕು. ನಾನು ಕುಳಿತುಕೊಂಡೆ. ಪಕ್ಕದಲ್ಲಿ ಎಡಭಾಗದಲ್ಲಿ ನನ್ನ ಸತಿ ರೂಮೆ ಬಂದು ಕುಳಿತುಕೊಂಡಳು. ಇರಬೇಕು, ನೀನು ರಾಜನಾದಾಗ ಅವಳು ರಾಣಿ ಆಗ್ತಾಳೆ. ಹಾಗೆ ನಾನು ಕುಳಿತುಕೊಂಡ ಸಂದರ್ಭದಲ್ಲಿ ನಮ್ಮ ಅತ್ತಿಗೆ ಬಂದರು. ಅತ್ತಿಗೆ ಅಂದ್ರೆ ನನ್ನ ಅಣ್ಣನ ಮಡದಿ ವಾಲಿ. ಸತ್ತ ಅಣ್ಣನ ಮಡದಿ. ಯಾಕೆ ಬಂದರೆ ಯಾಕೆ ಬಂದಳು ಏನು ಅಂತ ಕೇಳಲಿಲ್ಲ. ಬಂದು ಎದುರಿಗೆ ನಿಂತಳು. ಈಚೆ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಬಲಗಡೆಯ ಸ್ಥಳ ಬರಿದಾಗಿತ್ತು, ಅದನ್ನು ತೋರಿಸಿದೆ. ಬಂದು ಕುಳಿತುಕೊಂಡಳು. ಎಡದಲ್ಲಿ ಹೆಂಡತಿ ಇದ್ದಳು. ಹೌದು. ಬಲಗಡೆ ತೋರಿದೆ. ಹೌದು. ಬಂದು ಕುಳಿತಳು. ಅಲ್ಲ, ಬಂದದ್ದು ಯಾಕೆ ಅಂತಿಲ್ಲ. ಯಾಕೆ ಅಂತಂದ್ರೆ ಅಣ್ಣ ರಾಜನಾಗಿರುವಾಗ ರಾಣಿಯಾಗಿ ವಾಮಭಾಗದಲ್ಲಿ ಕುಳಿತ ಅಭ್ಯಾಸ ಇದ್ದವನು. ಹೌದು. ಕುಳಿತುಕೊಳ್ಳುವುದಕ್ಕೆ ಮಾತ್ರ ಈ ಸಾಮೀಪ್ಯವೋ ಅಲ್ಲ, ಅಷ್ಟಕ್ಕೆ ಇತ್ತು. ಹಾಗೆ ನಾವು ಒಂದು ದಿನ ಕುಳಿತುಕೊಂಡಿರುವಾಗ ಮತ್ತೆ ಒಬ್ಬ ಕೇಳಿಸಿತು, ಭೀಕರವಾಗಿರುವಂತಹ ಮತ್ತೆ ಮಾಯಾವಿ ಬಂದ ಎಂದು ನಾನು ಧಪ್ಪನೆ ಹಾರಿದೆ. ನಿನ್ನ ಬಂಡೆ ಪುಡಿಯಾಯ್ತು. ಸಿಂಹಾಸನದಿಂದ ಕೆಳಗೆ ಹಾರಿದೆ. ಆ ಮಾಯಾವಿಯನ್ನು ಎದುರಿಸಬೇಕು ಹೇಗಾದ್ರು ಎಂದು ನೋಡುತ್ತಿರುವಂತೆ ಗುಡಿಸಿ ಬಂದಿರುವಂತಹ ವ್ಯಕ್ತಿ ಮಾಯಾವಿ ಅಲ್ಲ, ಮತ್ತೆ ನನ್ನ ಅಣ್ಣನಾಗಿರುವಂತಹ ವಾಲಿರಾಮ. ಈಗ ನೊರೆ ಮಿಶ್ರಿತ ರಕ್ತ ಬಂದದ್ದು ಬಿಳಿದಾಗಿ ಎಲ್ಲ ಮಾಯೆ ಬಂದದ್ದು. ಈಗ ವಾಲಿ ಸತ್ತವ ಮಾಯಾವಿ. ವಾಲಿ ಸಾಯಲೇ ಇಲ್ಲ. ಈಗ ಅವ ಸತ್ತ ಅಂತ ತರ್ಪಣ ಕೊಟ್ಟ ನೀನೇನು ಮಾಡಿದೆ? ನಾನೇನ್ ಮಾಡುದು? ಅಣ್ಣ ಹೀಗಾಯ್ತು ಅಣ್ಣ ಅಂತ ಹೇಳುವುದಕ್ಕಿಂತ ನಾನು ಮುಂದೆ ಓಡಿದ್ದು. ಹೋಗಿ ಅವನ ಪಾದ ಮೂಲಕ್ಕೆ ನಮಸ್ಕರಿಸಬೇಕು ಎಂದು. ಸರಿಯಾದ ನಮಸ್ಕರಿಸಬೇಕೆಂದು ನಾನು ಹೀಗೆ ಬಗ್ಗಿದ್ದಷ್ಟೇ. ಎತ್ತುವುದಲ್ಲಿ ತುಳಿದು ಹಾರಿಸಿದ ಒಂದು ತುಳಿತಕ್ಕೆ ನಾನು ಎಷ್ಟು ದೂರ ಹೋಗಿ ಬಿದ್ದಿದ್ದೇನೆ ಗೊತ್ತುಂಟ. ಮತ್ತೆ ಎದ್ದು ಓಡಿ ಬಂದ. ಅಣ್ಣ ಹೀಗೆ ಹಾಗಲ್ಲ, ಹೀಗೆ ಮಾತಾಡುವುದಕ್ಕೆ ಬಿಡ್ಲಿಲ್ಲ. ವಿಷಯ ಏನು ಎಂದು ನನ್ನ ಅಣ್ಣ ಕೇಳಲಿಲ್ಲ. ನನ್ನನ್ನು ಸರಿಯಾಗಿ ಬಡೆದ, ಸರಿಯಾಗಿ ತುಳಿದ, ಸರಿಯಾಗಿ ಹೊಡೆದ. ಹೆಚ್ಚೇನು ಅಟ್ಟಿದ, ಪುರದಿಂದಲೇ ನನ್ನನ್ನು ಹೊರಗಟ್ಟಿದ. ಹೊರಡುವ ಅವಸರದಲ್ಲಿ ನನ್ನ ಸತಿ ರುಮೆಯಲ್ಲಿದ್ದಾಳೆ ಎನ್ನುವುದು ಪಕ್ಕ ನೆನಪಾಗಿ ರುಮೆಯ ಕೈ ಹಿಡಿದುಕೊಂಡು ನಾನು ಮಾಡಬೇಕು ಅಂತ ಯತ್ನಿಸಿದೆ. ಸರಿ, ರುಮೆಯ ಕೈಯನ್ನು ನಾನು ಹಿಡಿಯುವಷ್ಟರಲ್ಲಿ ರುಮೆಯ ಕೈಯನ್ನು ಅವ ಹಿಡಿದು ಸೆಳೆದು ನನ್ನ ಸತಿ ರುಮೆಯನ್ನು ಆತ ಅಲ್ಲಿಯೇ ಇರಿಸಿಕೊಂಡಿದ್ದಾನೆ. ನನ್ನನ್ನು ಪುರದಿಂದ ಹೊರಗಟ್ಟಿದ್ದಾನೆ. ನೀ ಕೈ ಹಿಡಿಯಬೇಕಾದ, ನೀ ಕೈ ಹಿಡಿದು ಕರೆತಂದ ನಿನ್ನ ಸತಿಯನ್ನು ಪಾಣಿಗ್ರಹಣದ ಸತಿ ನನ್ನ ಅಣ್ಣನೇ ಮದುವೆ ಮಾಡಿಸಿದ್ದು ನನಗೆ.
ಅದೊಂದು ಬಲಾತ್ಕಾರವಾಗಿ ತಾನಿರಿಸಿಕೊಂಡಿದ್ದಾನೆ. ನೀವು ಓಡಿ ಹೋದ್ಯಾ? ನಾನು ಓಡಿ ಹೋದೆ. ಉಪಾಯ ಇಲ್ಲ ರಾಮ. ಎಲ್ಲಿಗೆ ಹೋದೆ? ಗೊತ್ತಿಲ್ಲ ಎಲ್ಲಿಗೆ ಅಂತ ಹೋಗ್ಲಿ. ನಿನ್ನಂತವ್ರು ಯಾರು ಸಿಗ್ತಾರೆ ಅಂತ ಹುಡುಕ್ತಾ ಓಡಿದೆ. ಯಾರಾದ್ರೂ ಸಿಕ್ಕಿದ? ಯಾರೂ ಸಿಗಲಿಲ್ಲ. ಮತ್ತೆ ಅಣ್ಣನಿಂದ ಬರಬಹುದಾದಂತಹ ಪೆಟ್ಟನ್ನು ತಪ್ಪಿಸಿಕೊಳ್ಳುವುದಕ್ಕೆ ಓಡಿದ್ದು. ಸಿಕ್ಕಿದವರ ಹತ್ರ ಕೇಳಿಕೊಂಡೆ, ನನ್ನ ಅಣ್ಣನಿಂದ ಹೀಗಾಗಿದೆ, ನ್ಯಾಯ ಕೊಡ್ತೀರಾ, ರಕ್ಷಣೆ ಕೊಡ್ತೀರಾ? ಎಲ್ಲೂ ಇಲ್ಲ. ಆಮೇಲೆ ನನ್ನ ತಂದೆ ಸೂರ್ಯದೇವ, ಸೂರ್ಯಾನುಗ್ರಹದಿಂದ ನಾನು ಹುಟ್ಟಿದವ. ಭಗವಾನ್ ಸೂರ್ಯದೇವನನ್ನು ಪ್ರಾರ್ಥಿಸಿಕೊಂಡಾಗ ಅವನ ರಥದಲ್ಲಿಯೇ ಕುಳಿತು ಅನೇಕ ವರ್ಷವನ್ನು ನಾನು ಕಳೆದೆ. ಸುಗ್ರೀವ, ಬದುಕಿನಲ್ಲಿ ಸಂಭವಿಸಿದ ಅವಘಡದ ಪ್ರಕರಣ ಏನು ಅಂತ ಸಾಧ್ಯ ಅಂತ ಹೇಳ್ತಾ ಬರ್ತಾ ಇತ್ತು. ರಾಜ್ಯಬಾಹಿರನನ್ನಾಗಿಸಿದ್ದು, ಸತಿಯನ್ನು ಬಲಾತ್ಕಾರವಾಗಿ ಇರಿಸಿಕೊಂಡದ್ದನ್ನು ನೀನು ಆಡಿದೆ. ಸೂರ್ಯಮಂಡಲವನ್ನು ಸೇರಿದೆ ಅಂತ ಆಡಿದೆ. ಪೈತೃಕದ ಸಂಬಂಧ ಇದ್ದದ್ದರಿಂದ ದೇವಾನುಗ್ರಹ ಆದ್ರೆ ಆಶ್ಚರ್ಯ ಇಲ್ಲ. ಆದ್ರೆ ಹೇಳಿ ಕೇಳಿ ಈ ಪ್ರದೇಶ ಋಷ್ಯಮುಖ, ಅದು ಅಲ್ಲಿ ಕಾಣ್ತಾ ಇರುವುದಲ್ವ ಕಿಷ್ಕಿಂಧ ಸಾಮ್ರಾಜ್ಯ. ಇಷ್ಟು ಹತ್ತಿರದಲ್ಲೇ ನೀನು ಇದ್ದಿ ಮತ್ತೆ ಅವ ಅಟ್ಟಿಸಿಕೊಂಡು ಬರ್ತಾನೆ ಅಂತ ಹೇಳ್ತೀನಿ. ಅದೊಂದು ಕಾರಣ ಇದೆ ಸ್ವಾಮಿ. ನನ್ನ ತಂದೆ ಸೂರ್ಯದೇವನೇ ಈ ಸ್ಥಳವನ್ನು ನನಗೆ ಸೂಚಿಸಿದ್ದು. ಮಗನೇ ಸುಗ್ರೀವ, ನೀನು ಹೋಗಿ ಋಷ್ಯಮುಖದಲ್ಲಿ ನೆಲೆಸು. ಕರ್ಮಸಾಕ್ಷಿ ಆದವ ಹಾಗೆ ಹೇಳಬೇಕಾದ್ರೆ ಏನೋ ಒಂದು ಪ್ರಬಲವಾದ ಕಾರಣ. ಮತ್ತೊಂದು ಕಾರಣ ಇದೆ. ದುಂಬಿಬು ಎನ್ನುವಂತಹ ಘೋರ ದಾನವ ಕೋಣನ ಆಕಾರವನ್ನು ಹೊಂದಿ ನಮ್ಮ ಪುರವನ್ನು ಪ್ರವೇಶ ಮಾಡಿದಾಗ ಆ ದುಂದುಬಿಯೊಡನೆ ನನ್ನ ಅಣ್ಣನಾಗಿರುವಂತಹ ವಾಲಿ ಹೋರಾಟ ಮಾಡಿದ. ಕೊನೆಗೆ ಆ ಕೋಣನ ಕೋಡನ್ನು ಹಿಡಿದು ಮಾಡಿದ. ಈ ಪ್ರದೇಶಕ್ಕೆ ನೆತ್ತರು ಬಂದು ಬಿತ್ತು, ಅಪವಿತ್ರವಾಯಿತು. ಈ ಋಷ್ಯಮುಖದಲ್ಲಿ ಮತಂಗ ಮಹರ್ಷಿಗಳು ತಪಸ್ಸನ್ನ ಆಚರಿಸುತ್ತಿದ್ದರು. ಮತಂಗಾಶ್ರಮ ಇದ್ದದ್ದು ಇದೇ ಪರ್ವತದಲ್ಲಿ. ಅವರ ಆಶ್ರಮ ಮಲಿನ ಆಯಿತು. ಇದು ಮಲಿನವಾಯಿತು ಎನ್ನುವುದನ್ನು ಗಮನಿಸಿದಂತ ಮತಂಗ ಮಹರ್ಷಿಗಳು ಇದಕ್ಕೆ ಕಾರಣೀಕರ್ತನು ಯಾರು ಅಂಥವ ಇಲ್ಲಿಗೆ ಬಂದ ಎಂದಾದ್ರೆ ಅವನ ತಲೆ ಒಡೆದು 1000 ಚೂರಾಗಲಿ ಶಪಿಸಿದರು. ನನ್ನ ಅಣ್ಣ ಇಲ್ಲಿಗೆ ಬರುವ ಹಾಗಿಲ್ಲ, ಇಲ್ಲಿ ಬಂದ್ರು ಸತ್ತೋಗ್ತಿದ್ದವ. ಯಾರಿಗೋ ಸಿಕ್ಕಿದ ಶಾಪ ಇನ್ಯಾರಿಗೋ ವರ. ನನ್ನ ಅಣ್ಣನಿಗೆ ಬಂದ ಶಾಪ ನನಗೆ ವರವಾಗಿ ಪರಿಣಮಿಸಿದೆ ಇವತ್ತು. ಹಾಗಾಗಿ ನಾನು ಇಲ್ಲಿಯೇ ನೆಲೆಸಿ ನಿಂತಿದ್ದೇನೆ. ಆದ್ರೆ ಒಂದುಂಟು, ನಿನಗೊಂದು ನೆಲೆ ಸಿಕ್ಕಿತು ಅಂತ ನೀ ಸಮಾಧಾನ ಪಡುವಂತಿಲ್ಲ. ಪಾಣಿಗ್ರಹಣದ ಸತಿಯನ್ನು ಬಲಾತ್ಕಾರದಲ್ಲಿ ಇರಿಸಿಕೊಂಡಿದ್ದಾನೆ. ವ್ಯಕ್ತಿಯಾಗಿ ಎಷ್ಟು ದುರ್ಬಲನಾದರೂ ಕೈ ಹಿಡಿದ ಸತಿಯನ್ನು ಸೆಳೆದುಕೊಂಡವನನ್ನು ವಿರೋಧಿಸಲೇಬೇಕು ಶಕ್ತಿ ಮೀರಿ. ತನ್ನಿಂದ ಆಗುವುದಿಲ್ಲ ಅಂತ ಆದಾಗ ಭೂಮಿಯಲ್ಲಿ ಅವನಿಗಿಂತ ಪ್ರಬಲರಾದವರು ಯಾರಿದ್ದಾರೋ ಅವರ ಆಶ್ರಯವನ್ನು ಹುಡುಕಿ ಹೋಗಿ ಕಾಡಿಬೇಟೆಯಾದರೂ ವಿರೋಧಿಸಿ ಪಡೆಯಬೇಕು. ಅದಲ್ಲ, ನೀವು ದೇವತೆಗಳ ಅಂಶದಿಂದ ಹುಟ್ಟಿದವರು, ದೇವ ಸಹಾಯವನ್ನಾದರೂ ಅಪೇಕ್ಷಿಸಿ ವಾಲಿ ನಿಗ್ರಹವನ್ನು ಮಾಡಿ ಆದ್ರೂ ಸತ್ಯನ್ನು ಹೊಂದಬೇಕು. ದೇವತೆಗಳಿಗೆ ದೇವತೆಗಳು ಸಗ ಉಂಜುವ
ಹೌದು. ಹೋಗಿ ದೇವತೆಗಳಲ್ಲಿ ಹೇಳಿಕೊಳ್ಳಲೆ ಅದಲ್ಲ, ನೇರವಾಗಿ ದೇವೇಂದ್ರನಲ್ಲಿಗೆ ಹೋಗಿ ನೋಡು, ನಿನ್ನ ಮಗ ಹೀಗೆ ನನಗೆ ಅನ್ಯಾಯ ಮಾಡಿದ್ದಾನೆ ಎಂದು ದೂರಿಕೊಳ್ಳಲೆ. ಮಗ ಎಂಬುದಕ್ಕೆ ಕರುಣೆ ತೋರಿಸಬೇಕಾದವನಲ್ಲ ಇಂದ್ರ. ತಪ್ಪು ಮಾಡಿದ್ರೆ ಅವನಾದ್ರೂ ದಂಡಿಸಲೇಬೇಕ. ದಂಡಿಸಬಹುದಿತ್ತು, ಹೇಳ್ಬೋದಿತ್ತಲ್ಲ. ಹೇಳುವ ಹಾಗಿಲ್ಲ. ದೇವೇಂದ್ರ ಏನು, ದೇವಾನು ದೇವತೆಗಳು ಎಲ್ಲರೂ ನನ್ನ ಅಣ್ಣನಾಗಿರುವಂತಹ ವಾಲಿಯ ಪರಾಕ್ರಮಕ್ಕೆ ಹೆದರ್ತಾರೆ. ಹೌದೇ? ವಾಲಿಯ ಮುಂದೆ ನಿಲ್ಲುವ ಧೈರ್ಯ ಮಾಡುವುದಿಲ್ಲ ಯಾರು. ಅಷ್ಟು ಪರಾಕ್ರಮ? ಹೌದು. ವಾಲಿಯ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಯಾರೂ ಮುಂದಾಗುವುದಿಲ್ಲ. ಆದ್ದರಿಂದ ನನಗೆ ಇಲ್ಲಿಯ ತನಕ ರಕ್ಷಣೆಯೇ ಸಿಗಲಿಲ್ಲ. ಈ ಹೊತ್ತು ಸ್ವಾಮಿ ನೀವು ಬಂದ್ರಲ್ಲ, ನೀವು ಪರಾಕ್ರಮಿಗಳು ಹೌದು, ಧರ್ಮ ಸಂರಕ್ಷಣೆ ಮಾಡುವಲ್ಲಿ ಸಮರ್ಥರೂ ಹೌದು. ಆದ್ರೆ ನೀವು ಬಂದದ್ದು ಹೇಗೆ? ಹೆಂಡತಿಯನ್ನು ಕಳೆದುಕೊಂಡೇ ಬಂದಿದ್ದೀರಿ. ಆದ್ರಿಂದ ಸತ್ಯ ಹೇಳ್ತೇನೆ, ಸತ್ಯವನ್ನೇ ಹೇಳು. ಹೆಂಡತಿ ಕಳೆದುಕೊಂಡವರ ಕಷ್ಟವನ್ನು ಹೆಂಡತಿ ಇದ್ದವರ ಹತ್ರ ಹೇಳ್ಕೊಂಡ್ರೆ ಅವರಿಗೆ ಅರ್ಥ ಆಗುವುದಿಲ್ಲ. ಸತ್ಯ. ಹೆಂಡತಿ ಕಳ್ಕೊಂಡವರ ಹತ್ರನೇ ಹೇಳಬೇಕು. ಈ ನನ್ನ ಸಂಕಷ್ಟ ಬಹುಶಃ ನಿಮಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಂಡತಿಯು ನಿಮ್ಮ ಜೊತೆ ಇಲ್ಲ, ನನ್ನ ಹೆಂಡತಿಯು ನನ್ನ ಜೊತೆ ಇಲ್ಲ. ನೋಡಿ ಹೇಗೆ ಬರ್ತದೆ ಕಾಲ ಎಂದು. ನನ್ನ ಹೆಂಡತಿಯನ್ನು ನನ್ನಣ್ಣ ವಾಲಿ ಬಲಾತ್ಕಾರವಾಗಿ ಎಳೆದಿಟ್ಟಿದ್ದಾನೆ. ನಿಮ್ಮ ಹೆಂಡತಿಯನ್ನು ರಾವಣ ಕದ್ಕೊಂಡು ಹೋಗಿದ್ದಾನೆ. ನಿಮಗೂ ಹೆಂಡತಿ ಇಲ್ಲ, ನಮಗೂ ಹೆಂಡತಿ ಇಲ್ಲ. ನಮ್ಮಿಬ್ಬರು ಜೋಡಿ ಬಹಳ ಲಾಯ್ಕ ಆಯ್ತು, ಬಹಳ ಒಳ್ಳೆಯದಾಯ್ತು. ಕಂಡರ ಬಿಡುವೆನ ಸೀತೆಯ ಚಂದಮನೋ ಪ್ರೀತೆಯ ನಿನ್ನ ಅಣ್ಣನ ಬಾಳನ್ನು ಬಾಲಿಯ ಕೊಂದಿದ ಮಣ್ಣ ಗುಡಿಸುವೆ ಎಂದು. ನಿನ್ನ ವಿಷಾದದಲ್ಲೂ ನಿನಗೊಂದು ಸಮಾಧಾನ ಆಯ್ತಲ್ಲ ಅಂತ ಸುಮ್ಮನೆ ಉಳಿದೆ ನಾನು. ಸಮಾನ ದುಃಖಿಗಳು ಸಿಕ್ಕದ್ರಲ್ಲ. ಹೆಂಡತಿ ಕಳ್ಕೊಂಡ ವಿಷಾದ ನಿನಗುಂಟೆ, ಆದ್ರೆ ಅದನ್ನು ಹೇಳಿಕೊಳ್ಳಿಕ್ಕೆ ಇನ್ನೊಬ್ಬ ಹೆಂಡತಿ ಕಳ್ಕೊಂಡವ ಸಿಗ್ಲಿಲ್ಲ ನಿನಗೆ. ಈಗ ನಾ ಸಿಕ್ಕಿದ್ದೆ, ಆದ್ದರಿಂದಲೇ ಹೇಳಿಕೊಳ್ಳುವವನಿಗ ಒಂದು ನೆಲೆ ಸಿಕ್ಕಿತ್ತಲ್ಲ, ನನಗೊಂದು ಸಮಾಧಾನ. ಎಷ್ಟು ದೀರ್ಘಾವಧಿಯಿಂದ ನೀನು ವಿಷಾದದಲ್ಲಿ ಸಂತಪ್ತನಾಗಿದ್ರು ಅದು ಸಮಾಧಾನದಿಂದ ಆ ಪ್ರಕರಣ ಹೇಳಲಿಕ್ಕಾಗುವ ಒಬ್ಬನಾಗಿ ಆದ್ರೂ ಒದಗಿದನಲ್ಲ ನಾನು. ಖಂಡಿತ. ಆದ್ರೆ ನಿಜ ಹೇಳು, ವಾಲಿ ರಾವಣರಿಂದ ನಾವು ಒಂದಾದೆವು. ಎಲ್ಲೋ ಇದ್ದ ನಾನು, ಇಲ್ಲಿರುವ ನೀನು, ಒಟ್ಟಾಗುವುದಕ್ಕೆ ಅವರಿಬ್ಬರು ಕಾರಣರು ಎಂಬಷ್ಟು ಹಂತ ಒಪ್ಪುತ್ತೇನೆ. ಮತ್ತೆ ಒಂದಾಗುವುದು ಅಂತಂದ್ರೆ ಒಂದೇ ಪ್ರಕಾರದಲ್ಲಿ ಹೆಂಡತಿ ಕಳ್ಕೊಂಡು ಸಮಾನ ದುಃಖಿಗಳು ಅಂತ ಹೇಳಿದ್ರೆ ಅಲ್ಲವೇ ಅಲ್ಲ. ಯಾಕೆ ರಾಮ? ಇದು ತನಕ ಇತ್ತು ನನಗೆ. ನನ್ನ ದುಃಖ ಹೆಚ್ಚು ಹೋಗುದು ನಿನ್ನನ್ನು ಕಂಡ ಮೇಲೆ ಹೋಯ್ತು. ಓ ಹಾಗೆ. ಯಾಕೆ ಅಂದ್ರೆ ನೀ ಹೆಂಡತಿ ಕಳ್ಕೊಂಡು ಕಾಲ ಎಷ್ಟಾಗಿರ್ಬೋದು? ಅನೇಕ ಕಾಲ ಕಳೆದ. ಮೊನ್ನೆ ಕಳ್ಕೊಂಡ. ಮೊನ್ನೆ ಸತಿಯನ್ನು ಕಳೆದುಕೊಂಡ ನಾನು. ಹೆಂಡತಿ ಕಳ್ಕೊಂಡು ನನ್ನಷ್ಟು ಸಂತ್ರಸ್ತನಾದವನು ಇನ್ನೊಬ್ಬ ಇರಲಾರ ಎಂಬ ದುಃಖದಿಂದ ಭಾರದಿಂದ ಬಳಲುತ್ತಾ ಅವನಿಗೆ ಗೊತ್ತುಂಟು. ಸುಂದರವಾದದ್ದು ಕಂಡಾಗಲೆಲ್ಲ ಸೀತಾ ಸೌಂದರ್ಯದ ಅಂಶವಾದ್ರೂ ಅದರಲ್ಲಿ ಉಂಟು ಅಂತ ಅದನ್ನು ಬಾಚಿ ತಬ್ಬುವುದಕ್ಕೆ ಹೋಗುವುದು, ಹಿಡಿಯುವುದಕ್ಕೆ ಹೋಗುವುದು. ಯಾರು ನನ್ನಷ್ಟು ದುಃಖಿತರಲ್ಲ ಅಂತ ಭಾವಿಸ್ತಾ ಇದ್ದೆ. ಆದರೆ ಬದುಕಿನಲ್ಲಿ ಎಷ್ಟು ಪಕ್ವತೆ ಬೇಕು ಅಂತ ಕಪಿಯಾದ್ರೇನು ನಿನ್ನ ಬದುಕಿನಿಂದ ನಾ ಆದರ್ಶ ಕಲಿತೆ. ಹೆಂಡತಿ ಕಳ್ಕೊಂಡ ಪ್ರಕರಣವನ್ನಾದರೂ ಒಂದು ನಿರ್ಮಮ ಭಾವದಿಂದ ಕೇಳುವವನಿಗೆ ಬೇಸರ ಆಗದ ಹಾಗೆ ಒಂದು ಕಥನದಂತೆ ನಿರೂಪಿಸ್ತಾ ಬಂದಂತಹ ನಿನ್ನ ಬದುಕಿನ ವ್ಯಕ್ತಿತ್ವದ ಪಕ್ವತೆ ಉಂಟಲ್ಲ, ಅದಕ್ಕೆ ನಾನಾದ್ರೂ ಶರಣು ಪುಣ್ಯ. ಹೌದೇ? ಆ ನೆಲೆಯಿಂದ ಹೇಳ್ತೇನೆ, ನಿನ್ನ ದುಃಖ ನನಗಿಂತ ಹೆಚ್ಚು, ಇನ್ನೂ ಒಂದು ನೆಲೆಯಿಂದ ನನಗಿಂತ ಹೆಚ್ಚು. ಯಾಕೆ? ನನ್ನ ಹೆಂಡತಿ ನಾ ಇಲ್ಲದಿರುವಾಗ ಕದ್ದು ಹೋದದ್ದು. ನಿನ್ನ ಹೆಂಡತಿ ನೀ ಇರುವಾಗಲೇ ಸೆಳೆದು ಹೋದದ್ದು. ನನ್ನ ಹೆಂಡತಿಯನ್ನು ಕಸ್ಕೊಂಡು ಹೋದದ್ದು, ನಿಮ್ಮ ಹೆಂಡತಿಯನ್ನು ಕದ್ಕೊಂಡು ಹೋದದ್ದು. ಕದ್ದುಕೊಂಡು ಹೋಗುವಾಗ ಕದಿಯುವಾಗಲೇ ತಾನು ಹೇಳದೆ ಒಂದು ಹೇಳಿಕೆಯನ್ನು ಲೋಕಕ್ಕೆ ಕೊಟ್ಟಿರ್ತಾನೆ. ಇವ ಒಂದು ವೇಳೆ ಇದ್ದಿದ್ದರೆ ನಾನು ಒಯ್ಯಲಿಕ್ಕೆ ಆಗ್ತಾ ಇರಲಿಲ್ಲ, ಆದ್ದರಿಂದಲೇ ಕದೀತಾ ಇದ್ದೇನೆ. ಈ ಕದಿಯುವವರಲ್ಲ ಉಳಿದವರು ಮಲಗಿರುವಾಗಲೂ ಇಲ್ಲದಿರುವಾಗಲೂ ಅವಧಿ ಕಾದು ಹೋಗುವುದು ಯಾಕೆ? ಇದ್ದಾಗ ಹೋಗಿ ಕಾರ್ಯ ಸಾಧನೆ ಆಗುವುದಿಲ್ಲ ಅಂತಿದ್ದದ್ರಿಂದ. ಆದ್ದರಿಂದಲೇ ರಾವಣ ನಾಮಕನಾದವನು ಕದಿಯುವಾಗಲೇ ಸ್ಪಷ್ಟಪಡಿಸಿದ್ದಾನೆ ಲೋಕಕ್ಕೆ, ರಾಮ ಇದ್ರೆ ತನ್ನದ್ದು ನಡೀತಿರ್ಲಿಲ್ಲ. ಆದ್ರೆ ವಾಲಿ ನೀ ಇರುವಾಗ ನಿನ್ನ ಕಣ್ಣಳತೆ ದೂರದಲ್ಲೇ ನಿಂತು ನೀ ನೋಡ್ತಾ ಇರುವಂತೆಯೇ ಸೆಳೆದಿದ್ದಾನೆ ಅಂದ್ರೆ ಅರ್ಥ ಕಣ್ಣೆದುರಿಗೆ ಬೇಡ, ನೀ ಹೇಳಬೇಡ, ನಿನ್ನ ದುಃಖ ಅರ್ಥ ಆಗ್ತದೆ.
ಅಣ್ಣನಾಗಿದ್ದವನು ಆಪ್ತನಾಗಿದ್ದವನು ಹಾಗೆ ಸೆಳೆಯುವುದು ಅಂತಂದ್ರೆ ಏನರ್ಥ? ಇವ ಇದ್ರೆ ಏನು ಮಾಡುವುದಕ್ಕಾಗುವುದಿಲ್ಲ ಎಂಬ ಲಾಘವದ ಭಾವನು ನಿನ್ನ ಮನಸ್ಸಿಗೆ ಪತಿಯಾಗದು ಕೊಟ್ಟಿರಬಹುದಾದ ನೋವೆಷ್ಟು ಅಂತ ನನಗೆ ಅರ್ಥ ಆಗ್ತದೋ. ಮಾತ್ರ ಅಲ್ಲ, ಇದರಿಂದಲೇ ಒಂದು ಸ್ಪಷ್ಟವೂ ಆಗ್ತದೆ. ಏನೋ ಕಾರ್ಯ ಸಾಧನೆಗಾಗಿ, ಸ್ವಾರ್ಥ ಸಾಧನೆಗಾಗಿ ಪತಿಯಾದವನಿಲ್ಲದ ವೇಳೆ ಸಾಧಿಸಿ ಅಪಹರಿಸಿದ ರಾವಣನಿಗಿಂತಲೂ ಪತಿ ಇರುವಾಗಲೇ ಕದ್ದೊಯ್ದ ಅಥವಾ ಸೆಳೆದು ತನ್ನ ವಶದಲ್ಲಿ ಪತಿಯ ಸತಿಯನ್ನು ಇರಿಸಿಕೊಂಡ ಅಧಮನಾದ ವಾಲಿ ಇದ್ದಾನಲ್ಲ, ಅವ ಹೆಚ್ಚು ದುಷ್ಟ ಅಂತ. ಈಗ ನನ್ನ ಹೆಂಡತಿಯನ್ನು ಕದ್ದ ರಾವಣನನ್ನು ದಂಡಿಸಬೇಕು ಅಂತ ನಾವು ಹೊರಟದ್ದು ಹೌದಾದರೆ, ಅದೇ ಅಪರಾಧವನ್ನು ಅವನಿಗಿಂತ ಮೊದಲು ಮಾಡಿದವ ಸಿಕ್ಕಿದ್ರೆ ಅವರ ಕಷ್ಟ ಅವರಿಗಾಯ್ತು, ನಮ್ಮದು ನಮಗೆ ಅಂತ ಮುಂದೆ ಹೋದರೆ ಅವರನ್ನು ಮನುಷ್ಯರು ಅಂತ ಕರೆಯುವುದಿಲ್ಲ. ನಾವು ಮಾನವಾಧಿಪತಿಗಳ ವಂಶದಲ್ಲಿ ಹುಟ್ಟಿದವರು. ಆದ್ದರಿಂದಲೇ ನೀ ಜಾಣರಾಗಬೇಕು. ಜಾಣರಾಗಿಯೇ ಯೋಚಿಸುವುದು ಹೌದಾದ್ರೆ ನೋಡು, ಕೈಯೊಳಗೆ ಸಂಕಲ್ಪಕ್ಕೆ ಹುಟ್ಟನ್ನು ಕೊಡುವಲ್ಲಿ ಪರ್ಯಾಪ್ತವಾದವು, ಅನೇಕರ ಹುಟ್ಟೊಡಗಿಸುವಲ್ಲಿಯೂ ಪರ್ಯಾಪ್ತವಾದದ್ದು. ವಿಶ್ವಾಮಿತ್ರೋಪದೇಶ ಅಂತ ಪ್ರದತ್ತವಾದಂತಹ ಸಜೀವ ಶರಗಳಿದು. ಅಸ್ತ್ರರೂಪಿ ದೇವತೆಗಳು ವಶವರ್ತಿಗಳಾಗಿ ಸಜೀವರಾಗಿಯೇ ಇದ್ದಾರೆ. ಈ ಬಾಣರೂಪಿಗಳಾದಂತಹ ಕೃಷಾಶ್ವರ ಮಕ್ಕಳು ಅವರು ನನ್ನ ಆಜ್ಞಾಧಾರಕರಾಗಿದ್ದುಕೊಂಡು ನನ್ನ ಸಂಕಲ್ಪದಂತೆಯೇ ಹೋಗಿ ಲಕ್ಷ್ಯವನ್ನು ಭೇದಿಸಿ ಮರಳಿ ಭಾಗೀರಥಿ, ನಮ್ಮ ವಂಶದ ಪೂರ್ವಜ ಇಳಿಸಿದ ತ್ರಿಪಥಗಾಮಿನಿಯಾದ ಗಂಗೆ, ಅದರಲ್ಲಿ ಮುಳುಗಿ ಶುದ್ಧೀಕೃತವಾಗಿ ಮರಳಿ ನನ್ನ ಬತ್ತಳಿಕೆಯನ್ನು ಸೇರಬಲ್ಲ ಸಜೀವ ಶರಗಳು. ಇದನ್ನು ಕೊಟ್ಟದ್ದು ಯಾಕೆ ಗೊತ್ತು? ದುಷ್ಟರಾಗಿ ಮೆರೆಯುತ್ತಾ ಆ ದೌಷ್ಟ್ಯಕ್ಕೆ ಸಾಧುಗಳನ್ನು ಸಜ್ಜನರನ್ನು ಅಧೀನವಾಗಿಸಿಕೊಂಡು ನರಳಿಸ್ತಾ ಇರುವವರು ಬದುಕಲ್ಲಿ ಎದುರಾಗಿ ಸಿಕ್ಕಿದ್ರೆ ಅಂತವರ ಸರ್ವನಾಶ ಮಾಡುವುದಕ್ಕೆ ಗುರುಗಳು ಕೊಟ್ಟ ದೀಕ್ಷೆಯ ದ್ಯೋತಕವಾಗಿ ಈ ಬಾಣಜಾತಗಳು ನನ್ನ ಕೈಯಲ್ಲಿರುವುದು. ಜಾಣನಾಗಿ ನನ್ನ ಇತಿವೃತ್ತವನ್ನು ಅರಿವ ಯತ್ನ ಮಾಡಿದ ನೀನು ಇದರ ಮಹಾತ್ಮ್ಯವನ್ನು ಅರಿತದ್ದೇ ಹೌದು ಅಂತ ಆದರೆ, ಇದು ತನಕ ನನ್ನ ದುಃಖವೇ ಹೆಚ್ಚು ಅಂತ ಬಳಲುತ್ತಾ ಇದ್ದ ನಾನು ತಾತ್ಕಾಲಿಕವಾಗಿ ಆದರೂ ನಿನ್ನ ಬದುಕಿನ ಬವಣೆಯನ್ನು ಕೇಳಿದ ಮೇಲೆ ಅದನ್ನು ಬದಿಗಿರಿಸಿ ಆಡುವ ಮಾತು ಏನದು? ಸೂರ್ಯವಂಶೀಯನಾದ ರಾಮನಲ್ಲಿ ದುಃಖ ಹೇಳಿಕೊಂಡ್ರೆ ಪರಿಹಾರ ಸಿಗುತ್ತದೆ. ಅಧರ್ಮಕ್ಕೆ ಒಳಗಾಗಿದ್ದರೆ, ಅಧರ್ಮದಿಂದ ಬಾಧೆಗೊಳಗಾಗಿದ್ದರೆ ಅವನು ನನ್ನನ್ನು ಸಂತ್ರಸ್ತ ಅಂತ ಪರಿಗ್ರಹಿಸಿ ಉದ್ಧರಿಸ್ತಾನೆ ಎಂಬ ವಿಶ್ವಾಸದಲ್ಲಿ ನೀನು ದೂರು ಕೊಟ್ಟದೆ ಹೌದು ಅಂತ ಆದರೆ, ಸೂರ್ಯವಂಶೀಯ ರಾಮನಾಗಿ ಸತ್ಯವಾಗಿ ಸತ್ಯ ಸಂಕಲ್ಪನಾಗಿ ಆಡುವ ಮಾತು ಬಲಾತ್ಕಾರದಿಂದ ನಿನ್ನ ಸತಿಯನ್ನು ತನ್ನ ವಶದಲ್ಲಿರಿಸಿಕೊಂಡ ನಿನ್ನ ಅಣ್ಣನಾದ ವಾಲಿಯನ್ನು ಕೊಂದ ನಿನ್ನ ಸತಿಯನ್ನು ನಿನಗೆ ಕೊಟ್ಟೆ. ವಾಲಿಯ ರಾಮ ಕೊಂದರೆ ಅಮಮ ವಾಲಿಯ ರಾಮ ಕೊಂದರೆ ರಾಮ ಸತಿ ರುಮೆಯ ಬಿಡಿಸಿ ನೀನು ತಂದರೆ ಸತಿ ರುಮೆಯ ಬಿಡಿಸಿ ನೀನು ತಂದರೆ ಸತಿ ರುಮೆಯ ಬಿಡಿಸಿ ನೀನು ತಂದರೆ
ಸೇವೆ ಮಾಡುವೆನು ಪಾದ ಕಮಲದ ಸೇವೆ ಮಾಡುವೆನಿಂದು ಪಾದ ಕಮಲದ ಸೇವೆ ಮಾಡುವೆನಿಂದು ನಿಮಿಷಗೊಳಿಸೇನೆ ಸಗಬಂದು ಪಾದ ಕಮಲದ ಸೇವೆ ಮಾಡುವೆನಿಂದು ಪಾದ ಕಮಲದ ಸೇವೆ ಮಾಡುವೆನಿಂದು ನಮೋ ನಮಃ. ಸ್ವಲ್ಪ ಸುಧಾರಿಸಿ. ಯಾಕೆ ರಾಮ? ನಿನಗೆ ಸಂತೋಷ ಆದೀತು ಅಂತ ನಾ ವಿಷಯ ಹೇಳಿ, ನಿನಗೆ ಇಷ್ಟ ಆಘಾತ ಆದೀತು ಅಂತ ನನಗೆ ಕಲ್ಪನೆ ಇದೆ. ಯಾಕೆ ಅಂದ್ರೆ ಒಮ್ಮಿಂದೊಮ್ಮೆಗೆ ವಾಲಿಯನ್ನು ಕೊಂದು ಕೊಡ್ತೇನೆ ಅಂತಂದಾಗ ಕಣ್ಣರಳಿಸಿದ್ದೇನು, ದಿಟ್ಟಿಸಿ ನೋಡಿದ್ದೇನು, ಕಳೆದು ಹೋದದ್ದೇನು, ಮತ್ತೆ ಒಮ್ಮಿಂದೊಮ್ಮೆಗೆ ಏನೋ ಆಗವನಂತೆ. ಹೌದು, ಎಲ್ಲ ಏನಾಯ್ತು? ಬಿಟ್ಟು ಹಾರ್ತಾ ಇದ್ದೇನೆ. ಏನಾಯ್ತು ನಿನಗೆ ಅಂತ? ಈಗ ನಿನಗೆ ಬೇಕಾದ್ದು ನಾನು ಹೇಳಿದ್ದಲ್ಲ. ಹೌದೌದು, ಹೌದಾ? ಅದೇ ನನಗೆ ಏನಾಯ್ತು ನನಗೆ ಗೊತ್ತಾಗದೆ ಹೋದಾಗಾಯ್ತು. ಗೊತ್ತು, ಜನ್ಮದಿಂದ ಅಣ್ಣ ತಮ್ಮಂದಿರಾದ ನಿಮ್ಮ ಮಧ್ಯದಲ್ಲಿ ವಿವಾದ ಪರಿಹರಿಸುವುದಕ್ಕೆ ಅಣ್ಣನನ್ನು ಕೊಲ್ಲುತ್ತೇನೆ ಅಂತ. ಆದರೆ ಹೇಳಿದ್ದು ಆ ಅಣ್ಣ ತಮ್ಮಂದಿರ ಬಾಂಧವ್ಯ ಊರ್ಜಿತವಾಗಿರಲಿಲ್ಲ ಎಂಬ ಕಾರಣದಿಂದ ನನಗೆ ಆತಂಕ ಆದದ್ದೇನು ಗೊತ್ತೋ, ಇಷ್ಟಕ್ಕೂ ಅಣ್ಣನನ್ನು ಕೊಲ್ಲುತ್ತೇನೆ ಅಂತ ಹೇಳಿದಾಗ ತಮ್ಮನಾದ ಸುಗ್ರೀವನಿಗೆ ಬೇಸರ ಆಯ್ತು. ಅದಿಲ್ವಲ್ಲ? ಅಮಮ ವಾಲಿಯ ರಾಮ ಕೊಂದನೆ. ಅಮ್ಮಮ್ಮ, ಅಬ್ಬಪ್ಪ, ಅವನಿಗೆ ಆಶ್ಚರ್ಯ ಆದ. ಯಾಕೆ ಅವ ಕೊಲ್ಲಬೇಕಾದಂತಹ ದುಷ್ಪ್ರವೃತ್ತಿಯವರು ತೋರಿದ್ದಾನೆ ಅಂತ ನೀನು ಹೇಳಿದ್ದಳು. ಹೀಗೂ ಉಂಟೆ? ಓ, ಹೀಗೊಂದು ಸಾಧ್ಯ ಉಂಟ? ಅದು ಉಂಟಲ್ವ? ಹೌದು, ಅದು ಅಲ್ಲಿ. ಯಾಕೆಂದ್ರೆ ನಾನು ಓಡಿದ್ದು ಅಂದ್ರೆ ಅಷ್ಟಿಷ್ಟ ಅಲ್ಲ ಇಲ್ಲಿಯ ತನಕ. ನಾನು ಕಾಲು ಹಿಡಿದದ್ದು ಅಂದ್ರೆ ಒಬ್ಬರಿಬ್ಬರದ್ದಲ್ಲ ರಾಮ. ಕಂಡವರಲ್ಲಿ ಬೇಡಿಕೊಂಡು ಹಾಯ್ ನನಗೊಂದು ನ್ಯಾಯ ಕೊಡ್ತೀವಿ, ಹಾಯ್ ನನಗೊಂದು ನ್ಯಾಯ ಕೊಡ್ತೀವಿ. ಹೌದು, ಅದು ಪ್ರವಾಹದಲ್ಲಿ ಪತಿತರಾದವರಿಗೆ ಹುಲ್ಲು ಕಡ್ಡಿಯೂ ಆಶ್ರಯವಾಗ್ತದೆ. ಹಾಗೆ ಸಿಕ್ಕಿದ್ದನ್ನು ಇಟ್ಕೊಳ್ಳು. ಹೀಗೆ ಗೋಗೆರೆದರು. ಯಾರೂ ನನ್ನ ಗೋಳನ್ನು ಕೇಳಲಿಲ್ಲ, ಮೊರೆಯನ್ನು ಆಲಿಸಲಿಲ್ಲ, ನನಗೆ ಧೈರ್ಯದ ಮಾತನ್ನಾಡಿ ಸಮಾಧಾನ ಮಾಡಲಿಲ್ಲ. ಈಗ ಧೈರ್ಯದ ಮಾತಾಡುವುದಲ್ಲ, ಸತ್ಯವಾಕ್, ಸತ್ಯವನ್ನೇ ಉಸುರುವವ ಶ್ರೀರಾಮಚಂದ್ರ ಅಂಥವಾಡಿದ ಮಾತು ಇದು. ವಾಲಿಯನ್ನು ಸಂಹಾರ ಮಾಡ್ತೇನೆ, ನಿನಗೆ ನ್ಯಾಯವನ್ನು ಒದಗಿಸಿಕೊಡ್ತೇನೆ. ವಾಲಿನಂ ತಂ ಹನಿಷ್ಯಾಮಿ ತವ ಭಾರ್ಯಾಪಹಾರಿಣ. ನನ್ನ ನಿನ್ನ ಭಾರ್ಯೆಯನ್ನು ಅಪಹರಿಸಿದ ವಾಲಿಯನ್ನು ಕೊಂದಾದರೂ ಅವಳು ಮರಳಿ ನಿನಗೆ ಸೇರುವಂತೆ ಮಾಡ್ತೇನೆ. ಅಮ್ಮಮ್ಮ, ಆಹಾ ಆಹಾ, ಸಂತೋಷ ಆಯ್ತು. ಇಲ್ಲಿಯ ತನಕ ವಾಲಿ ಕೊಲ್ಲುವುದು ಬಿಡಿ, ಕೊಲ್ಲುತ್ತೇನೆ ಅಂತ ಹೇಳುವವರನ್ನು ನಾನು ನೋಡಿರ್ಲಿಲ್ಲ. ತಮಗೆ ಯಾಕೆ ಅಂತ ಸುಮ್ಮನಿದ್ದಿರಬೇಕು. ನಮ್ಮ ಬದುಕಿನ ವಿವಾದ ಅಲ್ಲದಿರುವಾಗ ಸುಮ್ಮನೆ ಮಧ್ಯಪ್ರವೇಶಿಸಿ. ಈಗ ರಾಮಚಂದ್ರ ಹೇಳಿದ್ನಲ್ಲ, ನಂಬುತ್ತಾ ಇದ್ದೇನೆ. ಅಮ್ಮಮ್ಮ, ವಾಲಿಯ ನೀನು ಕೊಂದರೆ ರಾಮ ಕೊಂದರೆ ಅಲ್ಲ, ಕೊಲ್ಲುತ್ತೇನೆ ಅಂತಲೇ ಹೇಳಿದ್ದು. ಸತಿ ರುಮೆಯ ಬಿಡಿಸಿ ನಾನು ತಂದರೆ ಕೊಲ್ಲುವುದು ನಾನು, ಹೌದು, ಸತಿಯನ್ನು ತರುವುದು ನೀನು. ಕರ್ಕೊಂಡು ಬರುವ ನಾನು. ಸರಿ ಉಂಟು. ಇದಕ್ಕೆ ಪ್ರತಿಯಾಗಿ ನಾನೇನು ಮಾಡಲಿ? ನನಗೆ ನ್ಯಾಯವನ್ನು ಏನು ಮಾಡದಿದ್ರು ಇಷ್ಟನ್ನು ನಾ ಮಾಡುದು ಅಲ್ಲ. ನಾನೇನು ಮಾಡದಿದ್ರು ನೀವು ಮಾಡಬಹುದು. ಯಾಕೆ ಅಂದ್ರೆ ಸೂರ್ಯವಂಶದವರು ಮಾಡಲೇಬೇಕಾದದ್ದು. ತಮಗೇನಾದ್ರೂ ಮಾಡ್ತಾ ಇರೋ ಅಂತ ನೋಡಿಕೊಂಡು ಸೂರ್ಯವಂಶದವರು ಪ್ರವೃತ್ತರಾಗುವುದು. ಏನು ಮಾಡದಿದ್ರು ಇಷ್ಟನ್ನು ಮಾಡಿಕೊಂಡು. ಅಲ್ಲ, ನೀವು ಇಷ್ಟನ್ನು ಮಾಡಿದ್ರೆ ಸಾಕಾಗ್ತದೆ. ಹೌದು, ನಾವು ಅಷ್ಟು ಮಾಡಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಕೆಲವಷ್ಟು ನಿರೀಕ್ಷೆಗಳಿರ್ತವೆ. ಹೌದಪ್ಪ, ಅದಕ್ಕೂ ಹುಸಿಯಾಗದೆ ಹೋದಾಗ ನಾವು ಮಾಡ್ಬೇಕಾಗ್ತದೆ. ನಿಜವಾಗಿ ಬದುಕು ಅಂತ ಇರುವುದೇ ಅದು ನಿರೀಕ್ಷೆಯನ್ನು ತಾವು ಹೊಂದುವುದು ಅಲ್ವಾ, ಅಥವಾ ನಿರೀಕ್ಷೆಯ ವಿಧಾನಕ್ಕೆ ತಾವು ಏರುವುದು. ನಿರೀಕ್ಷೆಗೆ ನಾವು ಮುಟ್ಟುವಲ್ಲಿ ಪ್ರಯತ್ನಿಸುವುದು. ಆದ್ರೆ ಒಂದು ಮುಟ್ತೇವೋ ಇಲ್ವೋ ನಮಗೆ ಗೊತ್ತಿಲ್ಲ, ಮುಟ್ಟುವಲ್ಲಿ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ. ಕಿವಿ ಮಾತೇ ಹೇಳು,
ಲೋಕದ ನಿರೀಕ್ಷೆಯನ್ನು ಮುಟ್ಟುವುದಕ್ಕೆ ಯತ್ನಿಸಿ ವಿಫಲನಾಗುವುದಕ್ಕಿಂತ ನಮ್ಮ ಕುರಿತಾಗಿ ನಾವೇ ಒಂದು ನಿರೀಕ್ಷೆ ಹೊಂದಿ ಅದನ್ನು ಮುಟ್ಟುವುದರಲ್ಲಿರುವ ಸೌಖ್ಯ ದೊಡ್ಡದ. ಮತ್ತೆ ನನಗೊಂದು ಬದ್ಧತೆ ಎನ್ನುವುದಿದೆ. ನಾವು ಇಷ್ಟು ಮಾಡಬೇಕು, ಇಷ್ಟು ಮಾಡಲೇಬೇಕು. ಹೌದು. ರಾಮ ನಮಗೆ ಇಷ್ಟು ಮಾಡಿದ್ಮೇಲೆ ನಾವೇ ಎಷ್ಟು ಮಾಡಬೇಕು ನೀನು ಏನು ಅಂತ ಮಾಡು? ಯೋಚಿಸಿ ನಾನೊಂದು ತೀರ್ಮಾನಕ್ಕೆ ನೀವು ಬಯಸಿ ಅಲ್ಲ, ನಿಮಿಷದೋಳು ಈ ಸೇನೆ ಸಹ ಬಂದು ವಾಲಿಯ ಸಂಹಾರ ಮಾಡಿ ನನ್ನ ಸತಿಯನ್ನು ನೀವು ನನಗೆ ಕೊಡಿಸಿದ್ದೀರಿ ಅಂತಾದ್ರೆ ಸತಿಯನ್ನು ಕರೆದುಕೊಂಡು ಬಂದು ಕಿಷ್ಕಿಂಧೆಯ ಮಹಾರಾಜನಾಗಿ ನಾನು ಮೆರೆಯುವಾಗ ಇಡೀ ಕಿಷ್ಕಿಂಧೆಯ ಸೇನೆ ನನ್ನ ಅಧೀನದಲ್ಲಿರ್ತದೆ. ಆ ಕಪಿ ಸೇನಾ ಸಹಿತವಾಗಿ ನಾನು ಬಂದು ನಿಮ್ಮ ಸೇವೆಗೆ ಮುಂದಾಗ್ತೇನೆ. ನಿಮ್ಮ ಸೇವೆ ಅಂದರೆ ನೀವು ಕಳೆದುಕೊಂಡಿರುವಂತಹ ಸೀತೆಯನ್ನು ಹುಡುಕುವಲ್ಲಿ ನಾನು ಮಾತ್ರ ಅಲ್ಲ, ಇಡೀ ನಮ್ಮ ಕಪಿ ಸೇನೆಯೇ ಮುಂದಾಗುತ್ತದೆ. ರಾಮ, ಸುಗ್ರೀವ, ಅಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ತೃಪ್ತಿ ಆಯ್ತು. ಕಪಿಘಟಕ ಬಹಳ ವಿಸ್ತಾರವಾದದ್ದು ಅಂತ ಕೇಳಿಬಲ್ಲೆ. ಅಷ್ಟು ಮಂದಿಯ ಸಹಾಯ ಸಿಗ್ತದೆ ಎಂಬುದಕ್ಕೆ ತೃಪ್ತಿಯಾದದ್ದಲ್ಲ. ನಿಮಿಷದೊಳಗೆ ಈ ಸೇನೆ ಸಹ ಬಂದು ನಿನ್ನ ಸೇವೆಯಾಗಿ ಸೀತಾನ್ವೇಷಣೆಯನ್ನು ಸಾಧಿಸುವಲ್ಲಿ ನೆರವಾಗ್ತೇನೆ ಅಂತ ನೀನು ಆಡಿದ್ದು. ಸೀತಾನ್ವೇಷಣೆ ಆಗಬೇಕು ಅಂತ ಆದ್ರೆ ರಾವಣನ ಇರವನ್ನು ಅರಿಯಬೇಕು. ಎಲ್ಲಿದ್ದಾನೆ, ಎಲ್ಲಿ ಹೋಗಿಕೊಂಡು ಇಟಿಸಿಕೊಂಡಿದ್ದಾನೆ, ಇದನ್ನು ಅರಿತು ಬಂದು ರಾವಣನನ್ನಾದರೂ ವಧಿಸಿ ಇರುವಲ್ಲಿ ಹೋಗಿ ಸೀತೆಯನ್ನು ಮರಳಿ ಹೊಂದಬೇಕಾದ ಕರ್ತವ್ಯ. ಸರಿ, ಅದಕ್ಕಾಗಿ ನೀನು ನಿಯೋಜಿಸುವುದು ಯಾರನ್ನು? ಕಪಿ ಸೇನೆಯನ್ನೇ. ಅದು ಇಲ್ಲಿಯ ತನಕ ಯಾರ ವಶದಲ್ಲಿ ಉಂಟು? ವಾಲಿಯ ವಶದಲ್ಲಿದೆ. ಇನ್ನೊಬ್ಬರ ಹೆಂಡತಿಯನ್ನು ಅಪಹರಿಸಿದವನನ್ನು ಬಲಾತ್ಕಾರವಾಗಿ ಪ್ರಭು ಅಂತ ಒಪ್ಪಿ ಅಧೀನವಾದ ಒಂದು ಪಾಳೆಯವನ್ನು ಇನ್ನೊಬ್ಬರ ಹೆಂಡತಿಯನ್ನು ಅಪಹರಿಸಿದವನನ್ನು ಹುಡುಕಿ ಹೊಡೆಯುವುದಕ್ಕೆ ನೀ ನಿಯೋಜಿಸ್ತಿ ಅಂತಂದ್ರೆ ನಿನ್ನ ವರ್ಗಕ್ಕೆ ನೀ ಕಲ್ಪಿಸುವ ಸಂಸ್ಕಾರವಾಗ್ತದೆ. ಅವ ಏನು ಮಾಡಿದ್ರು ನಾವು ದುರ್ಬಲನಾದ್ರಿಂದ ಒಡೆಯ ಮಾಡಿದ್ದಾನೆ ಅಂತ ಸುಮ್ಮನೆ ಉಳಿದ ವರ್ಗ ನಿಮ್ಮದು. ಹೌದು. ಆದರೆ ಕೆಟ್ಟದ್ದು ನಮಗೆ ಮಾಡದೇ ಇರಲಿ, ಯಾರಿಗೇ ಆದರೂ ಅವರನ್ನು ವಿರೋಧಿಸಬೇಕಾದ ನಮಗೆ ಕರ್ತವ್ಯ ಎಂಬ ಸಂಸ್ಕಾರ ಕೊಟ್ಟಿ ಕಪಿಪಾಳಯವನ್ನೇ ನೀನು ರಾವಣ ಅನ್ವೇಷಣೆಯಲ್ಲಿ ಸೀತಾನ್ವೇಷಣೆಯಲ್ಲಿ ನಿರತರಾಗಿಸ್ತಿ ಅಂತ ಆದರೆ ನಿಮ್ಮ ವರ್ಗಕ್ಕೆ ಅದು ಅನುಕೂಲವಾದದ್ದು. ನಾಯಕನಾಗಿ ನೀ ಅದು ಮಾಡಬೇಕಾದ್ದು. ಹಾಗೆ ಆಗಲಿ ಅಂತ ಸಂಕಲ್ಪಿಸುವಾಗ ಅದೇನು ಹನುಮಂತ ಕಾಷ್ಟಗಳನ್ನು ಪರಸ್ಪರ ಉಜ್ಜಿದ, ಅಗ್ನಿ ಪ್ರಜ್ವಲನೆ ಸ್ನೇಹ ಸಂಬಂಧಕ್ಕೆ ರಾಮ ಅವ ಮಾತಾಡುವಾಗಲೇ ಗೊತ್ತಾಯ್ತು ಅದು ವೈದಿಕನಾದ ವಾನರ ಅಂತ. ಮಹಾಜಾಣ ಆತ, ಹೌದೌದು, ಬುದ್ಧಿವಂತ ಆತ. ವೇದ ವಿಜ್ಞಾನವನ್ನು ಅರಿತಿರಬಹುದಾದ ಅವನು ಅಗ್ನಿಸಾಕ್ಷಿಕವಾಗಿ ಒಂದು ಮೈತ್ರಿ ಊರ್ಜಿತವಾದರೆ ಅಗ್ನಿ ಹೇಗೆ ತನಗೊಪ್ಪಿಸಿದ್ದನ್ನು ಮೇಲಕ್ಕೊಯ್ಯುತ್ತದೋ ಈ ಮೈತ್ರಿಯು ಅವರಿಬ್ಬರನ್ನು ಮೇಲಕ್ಕೊಯ್ಯುತ್ತದೆ ಎಂಬ ವಿಶ್ವಾಸ. ಆ ಅಗ್ನಿಗೆ ನಾವಿಬ್ಬರು ಜೊತೆಯಾಗಿ ಇವತ್ತಿನಿಂದ ನಮ್ಮ ಅಂತರಂಗವನ್ನು ಅರಿತದ್ದರಿಂದ ಮಿತ್ರರು ಮತ್ತು ಅರಿಗಳು ನಮಗಿನ್ನು ಮುಂದೆ ಸಮಾನರು. ನನ್ನ ಮಿತ್ರ ನಿಮ್ಮ ಶತ್ರು ನಮ್ಮ ಶತ್ರು. ಇದನ್ನು ನಾವು ಒಪ್ಪಿದ್ದ ಹೌದು ಅಂತ ಆದ್ರೆ ಪರಸ್ಪರರಿಗೆ ಸಮಾನತೆಯನ್ನು ಈ ವಿಷಯದಲ್ಲಿ ಅಂಗೀಕರಿಸಿ ಅಗ್ನಿಗೆ ನಮಿಸಿ ನಮ್ಮನ್ನು ಉದ್ಧರಿಸುವಂತ ಪ್ರಾರ್ಥಿಸುವ. ಅಲ್ಲಿಗೆ ಅಗ್ನಿ ಸಾಕ್ಷಿಕವಾದಂತಹ ಒಂದು ಮೈತ್ರಿ ಊರ್ಜಿತವಾದಾಗ ಆಯ್ತು. ಖಂಡಿತ ದಂಡ್ಯನ ಯಾರು ಅಂತ ಗೊತ್ತಾಯ್ತು, ಹೊಂದಬೇಕಾದ್ದೇನು ಅಂತ ಗೊತ್ತಾಯ್ತು. ಕರೆ ಯಾರನ್ನು ಈಗ ನಿನಗೆ ಹೆಂಡತಿ ಸಿಗಬೇಕಾದ್ರೆ ಯಾರು ಬರಬೇಕು? ವಾಲಿ. ಅವನನ್ನೇ ಕರೆ ಅಂತ. ವಾಲಿನ ಕರೆಯುವ ಮುನ್ನ ಸಣ್ಣದೊಂದು ಸಂಶಯ. ರಾಘವ ಮಹಾವೀರ ರಾಘವ ಮಹಾವೀರ ಕೇಳು ಸುವಿಚಾರ ರಾಘವ ಮಹಾವೀರ ಕೇಳು ಸುವಿಚಾರ
ಸಹಸದಿಂದ ಎತ್ತುವನು ದುಂದುಬಿಯ ಒಡಲ ಧರೆಯಿಂದಲವರೇಂದ್ರ ಒಂದು ಮೊಳವನ್ನು ಸಹಸದಿಂದ ಎತ್ತುವನು ಒಂದು ಮೊಳವನ್ನು ಸಹಸದಿಂದ ಎತ್ತುವನು ಇಂದು ನೀನೆತ್ತಿದರೆ ಸಂದೇಗ ಹೋಗಿ ಇಂದು ನೀನೆತ್ತಿದರೆ ಸಂದೇಹವಾಗಿ ಬಳಿ ಕೊಂದೆ ಮತದಿಂದಲಿಗೆ ಎಂದು ಹೇಳಿದನು ಬಳಿ ಕೊಂದೆ ಮತದಿಂದಲಿಗೆ ಎಂದು ಹೇಳಿದನು ಪ್ರಭೋ ಶ್ರೀರಾಮಚಂದ್ರ. ಸುಗ್ರೀವ. ಹೌದು, ವಾಲಿಯನ್ನು ಕರೆ ಸುಗ್ರೀವ. ಕರೆಯುವ ಮೊದಲು ನಾನು ಸಾಕಷ್ಟು ಯೋಚನೆ ಮಾಡಬೇಕು. ಯಾಕೆಂದ್ರೆ ಸಾಕಷ್ಟು ಬಾರಿ ಪೆಟ್ಟನ್ನು ತಿಂದವ ನಾನು. ಹೇಳಿದೆಯಲ್ಲ. ಹೌದು, ಈಗ ಆ ಅಮರೇಂದ್ರ ಸುತ ಆ ಇಂದ್ರನಂದನೆನಿಸಿಕೊಂಡಿರುವಂಥ ನನ್ನಣ್ಣ ವಾಲಿಯ ಪರಾಕ್ರಮ, ಅವ ಪರಾಕ್ರಮಿ ಎನ್ನುವುದನ್ನು ಹೇಳಿದೆ. ಎಂತಹ ಪರಾಕ್ರಮಿ, ಎಂತ ಪರಾಕ್ರಮ? ಅದನ್ನು ನಾನು ನಿಮಗಿನ್ನೂ ತಿಳಿಸಲಿಲ್ಲ. ದೇವತೆಗಳು ಸಹ ಅಂಜುವರು. ಹೌದಪ್ಪ, ಈಗ ಸುರಗರವರಗರಲ್ಲಿ ಅವನನ್ನು ಎದುರಿಸುವವರು ಯಾರು ಇಲ್ಲ ಅಂದಲ್ಲಿಗೆ ಮಹಾನ್ ವಿಕ್ರಮಿ ಅಂತ ಸ್ಪಷ್ಟ ಆಗಿದೆ. ಇನ್ನು ಅವನ ಪರಾಕ್ರಮ ಎಷ್ಟು, ಶಕ್ತಿ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ತಿಳಿಯುವುದಕ್ಕೆ, ಅಳೆಯುವುದಕ್ಕೆ ಸುರಲೋಕ ಬೇಡ, ಭೂಲೋಕದಲ್ಲಿಯೇ ಒಂದು ಕಥೆ ಇದೆ. ಈ ಮಾತಾಡ್ತಾ ಮಾತಾಡ್ತಾ ಮುಂದೆ ಮುಂದೆ ಬಂದು ಎಲ್ಲಿ ಬಂದು ಈಗ ಅಲ್ಲಿ ನೋಡಿ, ಬಿದ್ದಿರುವುದು ದೊಡ್ಡ ಅಸ್ಥಿಯ ಪಂಜರದು, ಎಲುವಿನ ಹಂದರದು, ಯಾರದು? ದುಂದುಬಿಯ ಒಡಲು. ಓ ಮಹಿಷಾಕೃತಿಯಿಂದ ಬಂದಾಗ ಬಂದಿರುವಂತಹ ಘೋರ ದಾನವ ದುಂದುಬಿಯ ಒಡಲೋದು. ನನ್ನ ಅಣ್ಣನೇ ಕೊಂದಿರುವಂತಹ ದಾನವ ದುಂದುಬಿ. ಅವನ ಒಡಲು ಇಲ್ಲಿ ಬಿದ್ದಿದೆ, ಅದು ಇಲ್ಲಿಯೇ ಇದೆ. ಆವಾಗ ನನ್ನ ಅಣ್ಣ ವಾಲಿ ಇಲ್ಲಿ ಬರ್ತಾನೆ. ಅದ್ಯಾಕೆ ಬರುದು? ಆ ಒಡಲಿನ ಹತ್ರ ನಿಲ್ತಾನೆ. ದುಂದುಬಿಯ ಒಡಲನ್ನು ಹೇಗೆ ನೋಡುವುದು ಸಾಮಾನ್ಯ ಅಲ್ಲ. ಹೀಗಿದ್ದಾನೆ, ಹೇಗೆ ನೋಡು. ಒಂದು ಮೊಳ ಎತ್ತುತ್ತಾ ಇದ್ದ. ಬಹಳ ಕಷ್ಟದಿಂದ ಎತ್ತು ಸುಲಭದಿಂದ ಬಿಟ್ಟಾಗುಂಟು. ಅಲ್ಲ, ಎತ್ತುವಾಗ ಕಷ್ಟವೇ, ಹೌದಲ್ಲ, ಬಿಡುವಾಗ ಸುಲಭವೇ. ಅಲ್ಲ, ನೀನು ಅವಸ್ಥಾನುಕರಣೆ ಮಾಡುವಲ್ಲಿ ನಿನಗಿರುವ ಪರಿಣತಿಯನ್ನು ನಾ ಗಮನಿಸ್ತಾ ಇದ್ದದ. ವಾಲಿ ಹೀಗಿದ್ದ ಅಂತ ಕಾಣಬೇಕು, ಹಾಗೆ ನೋಡು ಆಗಲಿ. ಈಗ ಕಷ್ಟದಿಂದ ಅಷ್ಟೇ ಎತ್ತದ, ಅಷ್ಟೇ ಎತ್ತುವುದು. ತಲೆ ಮೇಲೆ ಎತ್ತಿ ತಿರುಗಿಸಿದ್ದಲ್ಲ ಹೇಳಿದ್ದು. ಅದು ಆವಾಗ ಹಾಗೆ ಮಾಡಿದ್ದು ಹೌದು. ಜೀವ ಇರುವಾಗ ಹಾಗೆ ಮಾಡಿ. ಜೀವ ಇರುವಾಗ ಕೋಡನ್ನು ಹಿಡಿದು ಕರ 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 ತಿರುಗಿಸಿ ಬಿಸಾಡಿದವ. ಈಗ ಇಷ್ಟು ಸಾಕು ತಿರುಗು. ಇಷ್ಟು ಸಾಕು ಅಂತ ಇರಬಹುದೋ ಏನು? ಹೀಗೂ ಇರಬಹುದು. ನನ್ನ ಅಣ್ಣನ ಕೊರಳಿನಲ್ಲಿ ಒಂದು ಮಾಲೆ ಇತ್ತು, ಇಂದ್ರದತ್ತವಾಗಿರುವಂತಹ ಮಾಲೆ. ಏನು ಮಾಲೆ ಅದು? ಆ ಮಾಲೆಯನ್ನು ಕಾಂಚನ ಮಾಲೆ, ಅದನ್ನು ಆತ ಧರಿಸಿ ಯಾವ ವ್ಯಕ್ತಿಯ ಎದುರಿಗೆ ಹೋದರು ಆ ವ್ಯಕ್ತಿಯ ತೇಜಸ್ಸನ್ನು, ಅರ್ಧ ಶಕ್ತಿಯನ್ನು ಆ ಮಾಲೆ ಸೆಳೆದುಕೊಳ್ತಾ ಇತ್ತು. ದುಂದುಬಿಯೊಡನೆ ಯುದ್ಧಕ್ಕೆ ಹೋಗುವಾಗಲೂ ಆ ಮಾಲೆ ಅವನ ಕೊರಳಿನಲ್ಲಿ ಇತ್ತು. ಆಮೇಲೆ ಇಲ್ಲಿಗೆ ಬರುವಾಗ ಮಾಲೆಯನ್ನು ಧರಿಸಿ ಬರ್ತಾ ಇರಲಿಲ್ಲ. ಅದ್ಯಾಕೆ ಅಂದ್ರೆ ಬಹುಶಃ ಅದು ಜೀವಂತ ಇದ್ದವರಲ್ಲಿ ಮಾತ್ರ ಪ್ರಯೋಜನ ಕೊಡುವ ಮಾಲೆ. ಇದು ಅಸ್ಥಿ ಪಂಜರ, ಇದು ಎಲುಬಿನ ಹಂದರ. ಆದ್ದರಿಂದ ಅದರ ಅಗತ್ಯ ಇಲ್ಲ ಎಂಬ ಕಾರಣಕ್ಕೋ ಏನು, ಹಾಗಾಗಿ ಅದನ್ನು ಒಂದು ಮೊಳ ಪರ್ಯಂತ ಎತ್ತಿ ಬಿಡ್ತಾ ಇದ್ದ. ಕೇಳ, ನೀ ಬೇಸರ ಮಾಡಬೇಡ. ಅಲ್ಲ, ಅಂತದ್ದೆಲ್ಲ ಕೇಳಬೇಡಿ. ಹಾಗೆಲ್ಲ ಅಂತದ್ದೇನು ಕೇಳುವುದಿಲ್ಲ. ನಾವು ಮಾಡಬೇಕಾದ ಕೆಲಸ ಘನವಾದದ್ದಿರುವಾಗ ಸುಮ್ಮನೆ ಕೆಲಸ ಇಲ್ಲದ ಕಾಲದಲ್ಲಿ ಅವ ಮಾಡ್ತಾ ಇದ್ದ ಇದನ್ನು ತೋರಿಸಲಿಕ್ಕೆ ನನ್ನನ್ನು ಯಾಕೆ ಕರ್ಕೊಂಡು ಬಂದೆ? ಬಹಳ ಕಷ್ಟದಿಂದ ಅವ ಎತ್ತುತ್ತಾ ಇದ್ದಲ್ಲ, ಅಷ್ಟು ಎತ್ತರಕ್ಕೆ ನಿಮ್ಮಿಂದ ಎತ್ತುವುದಕ್ಕಾಗ್ತದ ಗೆಲುವಿನ ಹಂದರವನ್ನು? ಇದೀಗ ನಿನ್ನ ಸಂದೇಹ. ಅಷ್ಟು ಎತ್ತರಕ್ಕೆ ನೀವು ಎತ್ತಿದ್ರಿ ಅಂತಾದ್ರೆ ವಾಲಿಯಷ್ಟೇ ನೀವು ಅಂತ ತಿಳಿಬಹುದೇ? ಆ ಶಕ್ತಿ ನಿಮ್ಮಲ್ಲಿದೆ ಅಂತ ಸತ್ಯ ಹೇಳ್ತೇನೆ. ನಿಮ್ಮನ್ನು ಹೀಗೆ ಬಾಹ್ಯವಾಗಿ ನಾನು ನೋಡಿದ್ರೆ ನನ್ನ ಅಣ್ಣನ ಆಳೆತ್ತರ ಎಷ್ಟು ಎಂಥದ್ದು, ನಿಮ್ಮ ನೋಡಿದ್ರೆ ಬಹುಶಃ ಅಷ್ಟು ಶಕ್ತಿ ಇಲ್ವೋ ಏನೋ, ಯಾರಿಗೂ ಕಾಣ್ಬೋದು. ಈ ಎಲುವಿನ ಹಂದರವನ್ನು, ದುಂದುಬಿಯ ಒಡಲನ್ನು ಒಂದು ಮೊಳ ನೀವು ಎತ್ತಿ ತೋರಿಸಿದ್ರೆ ನನಗೆ ಧೈರ್ಯ ಬರ್ತದೆ. ಈಗ ಒಂದು ಮೊಳ ಎತ್ತಿದ್ರೆ ಏನು ಧೈರ್ಯ ಬರ್ತದೆ?
ಅವನಷ್ಟೇ ನೀವು ಅಂತ ಧೈರ್ಯ ಬರ್ತದೆ. ಅಲ್ಲಿಗೂ ಈಗ ಅವನನ್ನು ಕೊಲ್ಲಬಲ್ಲವ ನಾನು ಅಂತ ಧೈರ್ಯ ಬರುವುದಿಲ್ಲ. ಅಲ್ಲ, ಅವನಷ್ಟೇ ಇದ್ದರೆ ಸರಿ ಸಮಾಧಾನ ಮೀರುತ್ತಾನೆ ಅಂತ ಹೇಗೆ ಬರೋದು? ಏನಾದ್ರು ಜಾಣ್ಮೆ ಹೆಚ್ಚಿರಬಹುದು, ಜಾಣ್ಮೆಯಿಂದ ಕೊಲ್ಲಬಹುದು ಅಂತ ಅಂತೂ ನಿನಗೆ ವಿಶ್ವಾಸ ವಿಶ್ವಾಸ ನೋಡು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಈಗ ಸಂದೇಹ ಇರುವುದು ಇದೊಂದು ಮಾತ್ರ. ಅಲ್ಲಿ ವೃಕ್ಷಗಳು ಕಾಣ್ತಾ ಇವೆಯಲ್ಲ, ಸಪ್ತ ವೃಕ್ಷಗಳು. ಹೌದು, 7 ವೃಕ್ಷ ವೃತ್ತಾಕೃತಿಯಲ್ಲಿ ಉಂಟು, ವೃತ್ತಾಕಾರದಲ್ಲಿ ಉಂಟು. ಹೌದು. ನನ್ನ ಅಣ್ಣ ಆಗಾಗ ಇಲ್ಲಿಗೆ ಬಂದು ಒಂದು ಸಾಲ ವೃಕ್ಷಗಳಲ್ಲ, ಸಾಲ ವೃಕ್ಷ ಒಂದು ಬಾಣವನ್ನು ಪ್ರಯೋಗಿಸಿದ್ರ ಮೂಲಕ ಆ ಸಾಲ ವೃಕ್ಷಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸ್ತಾ ಇದ್ದ. ಕೇವಲ ಬಾಹುಬಲ ಅಲ್ಲ, ಬಾಣವಿದ್ಯೆಯೂ ಇದೆ, ಬಿಲ್ಲು ವಿದ್ಯೆಯೂ ಇದೆ ಅವನಲ್ಲಿ. ಕತ್ತರಿಸಲಿ, ಆದ್ರೆ ನೀರು ರೆಂಬೆ ಕೊಂಬೆಗಳನ್ನು ಕತ್ತರಿಸ್ತಾ ಇದ್ದ ಅಂತ ಹೇಳಿದ ಮೇಲೆ ನೋಡುವಾಗ ಕಾಣ್ತದೆ ಅದೆಲ್ಲ ನಳಗಳಿಸ್ತಾ ಉಂಟಲ್ಲ. ಮರುಕ್ಷಣದಲ್ಲಿ ಚಿಗುರ್ತವೆ ಮರುಕ್ಷಣದಲ್ಲಿ. ಹೌದು, ಆ ಗುಣವನ್ನು ಹೊಂದಿದೆ. ಹಾಗಾಗಿ ಕೈಯಲ್ಲಿ ಅದನ್ನು ಗುಣ ಅಂತ ಹೇಳ್ತೀವಿ. ಹೌದು, ಅದಕ್ಕೆ ನಾವು ತಿಳಿದದ್ದ ಹಾಗೆ ಆ ಮರಕ್ಕೆ ಆ ಗುಣ ಇದೆಯೋ ಯೋಚಿಸುವುದಾಗಿ ನನಗೆ ಯಾಕೋ ಅದು ಪ್ರಕೃತಿ ಅಂತ ಕಾಣುವುದಿಲ್ಲ, ಸ್ವಲ್ಪ ವಿಕೃತಿ ಅಂತ ಕಾಣುತ್ತದೆ. ಅದು ಈಗ ಕೆಲವು ಕತ್ತರಿಸಿದ್ರೆ ಸ್ವಲ್ಪ ಸಮಯದ ಮೇಲೆ ಮತ್ತೆ ಚಿಗಿತುಕೊಳ್ತದೆ, ಕತ್ತರಿಸಿದ ಕೂಡಲೇ ಚಿಗಿತುಕೊಂಡ್ರೆ ಅದು ಪ್ರಕೃತಿಗೆ ಅಧೀನವಾದದ್ದು ಅಂತ ಕಾಣುವುದಿಲ್ಲ, ವಿಕೃತಿ ಅಂತಲೇ ಕಾಣುವುದು. ನನಗದ್ರ ಗುಣ ಹಾಗೆ ಅಂತ. ಅಂತೂ ಕತ್ತರಿಸುವಲ್ಲಿ ಅವ ನಿಪುಣ ಅಂತ. ಕೈಯಲ್ಲಿ ಧನುರ್ಬಾಣಗಳಿವೆ. ಬಿಲ್ಲು ವಿದ್ಯೆಯಲ್ಲಿ ಆ ನೈಪುಣ್ಯತೆಯನ್ನು ನೀವು ಸಾಧಿಸಬಹುದು. ಇದು ಎರಡನೇ. ಮುಂದಿನದ್ದು ಅದು ಎರಡನ್ನು ಮಾಡಿ ತೋರಿಸಿದ್ರಿ ಅಂತ ಆದ್ರೆ ಅದು ಎರಡೇ ಸಾಕು. ಈಗ ಎರಡು ಸಾಕು. ನೀನು ಯಾವುದಕ್ಕಾಗಿ ನಿನ್ನ ಅಣ್ಣನಾದ ವಾಲಿಯನ್ನು ಮಹಾಬಲ ಅಂತ ಅಂಗೀಕರಿಸಿದ್ರು, ಅದಕ್ಕೆ ದೃಷ್ಟಾಂತವಾಗಿ ಕೊಟ್ಟದ್ದು ದುಂದುಬಿಯ ಈ ಅಟ್ಟೆಯನ್ನೆತ್ತು. ಧರ್ಮದ ಬಲ ಇಲ್ಲದವರ ಬಲಕ್ಕೆ ಸೂರ್ಯವಂಶದವರು ಮಾನ್ಯತೆ ಕೊಡುವುದಿಲ್ಲ. ಧರ್ಮದ ಬಲ ಇಲ್ಲದವರ ಬಲಕ್ಕೆ ಸೂರ್ಯವಂಶದವರು ತಲೆಯಲ್ಲಿಯೂ ಅಲ್ಲ ಬೆಲೆ ಕೊಡುವುದು, ಎದೆಯಲ್ಲಿಯೂ ಅಲ್ಲ. ಎಲ್ಲಿಂದ ಗೊತ್ತುಂಟು? ಇದೇ ದುಂದುಬಿಯ ಒಡಲು. ಒಂದು ಮೊಳ ಪರ್ಯಂತ ಸಾಹಸದಿಂದೆತ್ತುವ. ಹೌದು, ಇಂದು ನೀನೆತ್ತಿದರೆ ಸಂದೇಹ ಹೋಗ್ತದೆ. ಮತ್ತೇನಾದ್ರೂ ಹುಟ್ಟಿದರೆ ಮತ್ತೆ ನಾವು ಇಲ್ಲಿಗೆ ಬರಬೇಕಾಗ್ತದೆ. ಅಂದ್ರೆ ಆ ಹುಟ್ಟಿದ ಸಂದೇಹವನ್ನು ಹುಟ್ಟಿದೆ ಸಂದೇಹ ಅಂತ ಗೊತ್ತಾದ ಮೇಲೆ ಸಮೂಲವಾಗಿ ನಿವಾರಿಸುವುದಕ್ಕೆ ಇದನ್ನವ ಸಾಹಸದಿಂದ ಎತ್ತುತ್ತಾ ಇದ್ದ. ಸೂರ್ಯವಂಶದವರು ಧರ್ಮವಿಹೀನವಾದ ಬಲಕ್ಕೆ ಕೊಡುವ ಮೌಲ್ಯ ಎಷ್ಟು ಅಂತ ನಿನಗೆ ಅರಿವಾಗುವುದಕ್ಕೆ, ವಾಲಿಯನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ ಮಾತಿನಲ್ಲಿ ಅಚಲ ವಿಶ್ವಾಸ ಬರುವುದಕ್ಕೆ ಪಾದದ ಮೂಲದಿಂದ ಅದನ್ನು ಗಾಳಿಯಲ್ಲಿ ಅಷ್ಟು ದೂರ ಹೋಗಿದೆ. ಯೋಜನಾಂತರಕ್ಕೆ ಹೋಯ್ತಂತೆ. 10 ಯೋಜನೆ ಹಾರಬೇಕು ಅಂತ ಸಂಕಲ್ಪ ನಮ್ಮ ಹನುಮಂತ ಹೇಳಿದ. ಹೌದು, ಹೋಯ್ತು 10 ಯೋಜನೆ ಹೋಯ್ತು ಅಂತ ಸಮಾಧಾನ ಆಯ್ತಾ? ಈಗ ಹೀಗೆ ಹಾರಿಸಿದ್ದಾರೆ ನಿನ್ನ ಅಣ್ಣ. ಅಲ್ಲಪ್ಪ, ಹೀಗೆ ಹಾರಿಸುವುದ? ನಿನಗೆ ಭರವಸೆ ಬಂದದ್ದು ಮಾತ್ರ ಅಲ್ಲ, ಅವನ ತಲೆಯನ್ನೇ ಹಾರಿಸ್ತೇನೆ ಅಂತ ಹೇಳಿದಲ್ಲಿ ಅವನಿಗೆ ಎತ್ತುವುದಕ್ಕೆ ಇನ್ನಿದ್ಯಾಕೆ ಬೇಡ. ಇದನ್ನು ಹಾರಿಸಿದ್ದರಿಂದಲೇ ಅರಿಯಬಲ್ಲವರು ಅರಿಯಲಿ, ಇದನ್ನು ಎತ್ತುವವರು ಇನ್ನು ಉಳಿಯುವುದಿಲ್ಲ ಅಂತ. ಇದು ಸಪ್ತಸಾಲ ವೃಕ್ಷ ಕತ್ತರಿಸಿದ ಹಾಗೆ ಚಿಗಿತುಕೊಳ್ಳುವಂತಹ ವಿಕೃತಾತ್ಮಕವಾದ ಗುಣವನ್ನು ಹೊಂದಿದ್ದು. ಇದರ ಮೂಲ ಹಾಗೆ ಯಾಕಾಗುತ್ತದೆ ಅಂತ ವೃಕ್ಷವನ್ನು ನೋಡುವಾಗ ಗೊತ್ತಾಗುವುದಿಲ್ಲ. ರಹಸ್ಯ ಬೇರಲ್ಲಿರಬಹುದು ಅಂತ, ಬೇರು ಹೇಗಿರಬಹುದು ಅಂತ. ಪಾದಾಂಗುಷ್ಟದಿಂದ ನೆಲವನ್ನು ಅದು ಪಾದಾಂಗುಷ್ಟದಿಂದ ಉಕ್ಕಿದಾಗಲೇ ವೃತ್ತಾಕೃತಿಯಲ್ಲಿದ್ದದ್ದು ಸರಳ ರೇಖೆಗೆ ಬಂದಿದೆ. ಸಹಾಯಕವೊಂದನ್ನು ತೆಗೆದಿದ್ದೇನೆ,